ಇಕ್ರಾ ಅಂತ ಅರಬಿಕ್ ಶಬ್ದ ಅರ್ಥ ಓದು. ಓದು ಅಂತೇಳಿ ನೀವು ಹೆಸರಿಟ್ಕೊಳ್ಳಿ ಅಂತ ಹೇಳಿ ಕೊಟ್ಟಂತೆ ಇವತ್ತು ಇಕ್ರಾ ಎಂಬಂತ ಹೆಸರಿನಲ್ಲಿ ಇವತ್ತು ನಾವು ಕಾರ್ಯಾಚರಿಸ್ತಾ ಇದ್ದಾರೆ. ನಮ್ಮ ಶಾಲೆಯಲ್ಲಿ ವರ್ಷದಲ್ಲಿ ಕನಿಷ್ಠ 1-2 ಕಾರ್ಯಕ್ರಮಗಳನ್ನಾದರೂ ಮಾಡಿ ನಮ್ಮ ವಿದ್ಯಾರ್ಥಿಗಳನ್ನ ಹುರಿದುಂಬಿಸುವ, ಶಿಕ್ಷಕರಿಗೆ ಸಹಕಾರ ಕೊಡುವ, ಅದೇ ರೀತಿಯಲ್ಲಿ ಅವರ ಪಾಠ್ಯೇತರ ಚಟುವಟಿಕೆಗಳಿಗೆ ಸಹಕಾರ ಕೊಡುವಂತ ಎಲ್ಲ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಇವರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕೆಲವು ತನ್ನ ಊರಿನಿಂದಲೇ ಸೇವೆಗೈಯಲು ಆರಂಭಿಸಿ ತಾಲೂಕು, ಜಿಲ್ಲೆ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಶಸ್ಸು ಗಳಿಸಿ ಚಿರನೂತನವಾಗಬಹುದು. ಸಂಘದ ಈ ಪರಿಣಾಮಗಳಿಗೆ ನಾವು ಸಂಘವನ್ನು ಹೇಗೆ ಮುನ್ನಡೆಸಿಕೊಂಡು ಹೋಗುತ್ತೇವೆ ಎಂಬುದೇ ಪರಿಮಾಣ. ಈ ನಿಟ್ಟಿನಲ್ಲಿ ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಕಳೆದ 5 ವರ್ಷಗಳಿಂದ ಹಲವಾರು ಸಾಧನೆಗಳನ್ನು ಮಾಡುತ್ತಾ ಬಂದಿದೆ. ಅಂತೆಯೇ ಇಂದು ಸೈಯದ್ ಮದನಿ ವಿದ್ಯಾಸಂಸ್ಥೆ ಶಾಲಾಭಿವೃದ್ಧಿ ಸಮಿತಿಯ ಜೊತೆ ಸೇರಿ ಪುಸ್ತಕ ವಿತರಣೆ, ಪ್ರತಿಭಾ ಪುರಸ್ಕಾರ, ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅಪಾರ ಅನುಗ್ರಹ ವರ್ಷಿಸಲಿ ಎಂಬ ಸದಾಶಯದೊಂದಿಗೆ ಈಗ ಪ್ರಾರ್ಥನೆ. तमन्ना मेरी जिंदगी शम्म की सूरत वो खुदाया मेरी लपे आती है दुआ बन के तमन्ना मेरी मन की जीनत जिस तरह फूल से होती है चमन की जीनत हो मेरा काम गरीबों की हिमायत करना दर्दमंदों से ज़ईफ़ों से मोहब्बत करना मेरे अल्लाह बुराई से बचाना हमको नेक जो राह हो
ಅಲೈಕುಂ. ತುರ್ತಾಗಿ ನಿರ್ಗಮಿಸುವುದರಿಂದ ಸಭೆಯನ್ನು ಉದ್ದೇಶಿಸಿ ಒಂದನ್ನು ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಅಧೀನದಲ್ಲಿರುವ ಹಳಕೋಟೆಯ ಈ ವಿದ್ಯಾಸಂಸ್ಥೆಯಲ್ಲಿ ಇವತ್ತು ಇಕ್ರಾ ಚಾರಿಟೇಬಲ್ ಟ್ರಸ್ಟಿನ ಸಹಯೋಗದೊಂದಿಗೆ ಮಕ್ಕಳಿಗೆ ಉಚಿತ ಸಮವಸ್ತ್ರ ವಿತರಣೆ ಮತ್ತು ಪುಸ್ತಕ ವಿತರಣೆಯ ವಿಶಿಷ್ಟವಾದ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಅಲಂಕರಿಸಿರುವಂತಹ ಈ ಭಾಗದ ಮಾನ್ಯ ಶಾಸಕರಾದ UT ಖಾದರ್ ಅವರೇ, ಅದೇ ರೀತಿ ವಿಶಿಷ್ಟ ಕ್ಷೇತ್ರಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಪ್ರಮುಖರಾಗಿರುವಂತ ಎಲ್ಲ ನನ್ನ ಆತ್ಮೀಯ ಸಹೋದರ ಗೌರವಾನ್ವಿತ ಅತಿಥಿಗಳೇ, ಈ ಸಂಸ್ಥೆಯ ಎಲ್ಲ ಉಸ್ತುವಾರಿ ಸಮಿತಿಯ ಪದಾಧಿಕಾರಿಗಳೇ, ಸದಸ್ಯರುಗಳೇ, ಈ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರೇ, ವಿದ್ಯಾರ್ಥಿನಿಯರೇ, ಕಾರ್ಯಕ್ರಮವನ್ನ ಕೆಲವೊಂದು ಬದಲಾವಣೆ ಮಾಡಿಕೊಂಡು ಸ್ವಾಗತ ಭಾಷಣ, ಪ್ರಾರ್ಥನೆ ಎಲ್ಲಕ್ಕಿಂತ ಮುಗಿಲಾಗಿ ಈ ಸಭೆಯನ್ನು ಉದ್ಘಾಟನೆ ಮಾಡಿ ಹೋಗ್ಲಿಕ್ಕೆ ನಾನು ತರಾತುರಿಯಲ್ಲಿದ್ದೇನೆ. ಇಷ್ಟೇ ಇಲ್ಲಿ ನಾನು ಹೇಳುವಂತದ್ದು, ನಮ್ಮ ಹಿರಿಯರಾದ ಮರ್ಹೂಮ್ ಇಬ್ರಾಹಿಂ ಹಾಜಿ ಅವರ ತಂಡ ಬಹಳ ಹಿಂದೆ ಉಳ್ಳಾಲವನ್ನ ಶಿಕ್ಷಿತ ನಾಡಾಗಿ ಮಾಡಬೇಕು ಅಂತ ಹೇಳಿಕೊಂಡು BM ಇದಿರಬ UT ಫರೀದರವರ ಅಂತ ಮುತ್ಸದ್ದಿಗಳ ಸಹಕಾರದೊಂದಿಗೆ ಉಳ್ಳಾಳದಲ್ಲಿ ಇವತ್ತು ಸೈಯದ್ ಮದನಿ ದರ್ಗಾ ಅಧೀನಕ್ಕೆ 18 ವಿದ್ಯಾಸಂಸ್ಥೆಗಳಿವೆ. ಈ ಹಳೇಕೋಟೆಯ ವಿದ್ಯಾಸಂಸ್ಥೆ ಕೇವಲ 2 ಸೆನ್ಸ್ ಜಾಗಕ್ಕಿಂತಲೂ ಕಮ್ಮಿ ಇದ್ದ ಭೂಮಿಯಲ್ಲಿ ಅಂದಿನ ಮರ್ಹೂಮ್ ಗುಲಾಮ್ರವರ ಅಥವಾ ಹಮೀದ್ರವರ ಪ್ರಯತ್ನದಿಂದ ಇಲ್ಲಿ ಶಾಲೆ ಪ್ರಾರಂಭವಾಗಿದೆ. ಈ ಶಾಲೆ ಇಲ್ಲಿರುವಂತಹ ಶಿಕ್ಷಕ ವೃಂದದವರು, ಮುಖ್ಯೋಪಾಧ್ಯಾಯರು ಎಲ್ಲ ತಮ್ಮ ಮಕ್ಕಳಿಗಿಂತಲೂ ಜಾಸ್ತಿ ಪ್ರೀತಿ ತೋರಿಸಿಕೊಂಡು ಈ ಶಾಲೆಯನ್ನು ಮುನ್ನಡೆಸಿಕೊಂಡು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಕೊರತೆ ಇದ್ರೂ ಕೂಡ ನಮ್ಮ ಈ ಹಳಕೋಟೆ ಶಾಲೆಯಲ್ಲಿ ತುಂಬಿ ತುಳುಕುವಂತ ವಿದ್ಯಾರ್ಥಿನಿದ್ದಾರೆ. ಕಾರಣ ಶಿಕ್ಷಕ ವೃಂದದವರು ಮತ್ತು ಸಂಚಾಲಕರು, ಸಮಿತಿಯವರು ಸೇರಿಕೊಂಡು ಸಹಕಾರ ಮಾಡಿದ ಒಂದು ಕಾರ್ಯವೈಖರಿಯಿಂದ ಆಗಿದೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಜಾಸ್ತಿ ಮಾತಾಡದೆ ಈ ಒಂದು ಸಂಸ್ಥೆ ಉಳಿಯಬೇಕು. ನಮ್ಮ ಮಕ್ಕಳು ಬಡವರಿರಬಹುದು, ತೀರಾ ಹಿಂದುಳಿದವರಿರಬಹುದು, ಆದರೆ ಸಮಾನತೆಯ ದೃಷ್ಟಿಯಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯ ಅಥವಾ ಶ್ರೀಮಂತ ವರ್ಗದ ಮಕ್ಕಳ ಆ ವಸ್ತ್ರಧಾರಣೆ ಏನಿದೆ ಅದೇ ರೀತಿಯಲ್ಲಿ ನಮ್ಮ ಶಾಲೆಯ ಮಕ್ಕಳು ಕೂಡ ಒಂದು ವಿಶಿಷ್ಟವಾದ ಒಂದೇ ಶೈಲಿಯ ಯೂನಿಫಾರ್ಮ್ ಡ್ರೆಸ್ ಅಲ್ಲಿ ಇರಬೇಕು ಎಂದು ಹೇಳುವ ದೃಷ್ಟಿಯಿಂದ ಹಲವಾರು ವರ್ಷಗಳಿಂದ ತೋಹಾಜಿ ಅವರು, ಇಸ್ಮಾಯಿಲ್ ಅವರು, UH ಫಾರೂಕ್ ಅವರು, ಅಲ್ತಾಫ್ ಅವರು, ಇನ್ನಿತರ ಅನೇಕ ಅವರ ಸಹೋದರರು ಸೇರಿಕೊಂಡು ಮುಖ್ಯೋಪಾಧ್ಯಾಯರ ಬೆಂಬಲದೊಂದಿಗೆ ಇಲ್ಲಿ ಸಮವಸ್ತ್ರ ವಿಸ್ತರಣೆಯನ್ನ ಮಾಡ್ತಾ ಇದ್ದಾರೆ. ನಿಜವಾಗಿಯೂ ಇದು ಶ್ಲಾಘನೀಯ ವಿಚಾರ. ಇದೇ ರೀತಿ ಈ ಭಾಗದ ಎಲ್ಲ ಯುವಕರನ್ನ ಸೇರಿಸಿಕೊಂಡು ನಮ್ಮ ಹಿರಿಯರು ಯಾರು ನಮಗೆ ಬೇಕಾಗಿ ಕಟ್ಟಿಕೊಟ್ಟಂತಹ ಈ ಶಿಕ್ಷಣ ಸಂಸ್ಥೆಯನ್ನ ಉಳಿಸಲಿಕ್ಕೆ ಎಲ್ಲ ಯುವಕರು ಮುಂದೆ ಬರಬೇಕು. ಅದಲ್ಲದೆ ಈ ಇಕ್ರಾ ಟ್ರಸ್ಟಿನವರು ಯಾವತ್ತೂ ಸಹಕಾರ ನೀಡ್ತಾ ಇರಬೇಕು. ಈ ಹಿಂದೆ ಎಲ್ಲ ನಮ್ಮ ಟೆಸ್ಟ್ ಸ್ಪೋರ್ಟ್ಸ್ ಅಂತ ಹೇಳುವಂತ ಒಂದು ಸಮಿತಿ ಇಲ್ಲಿ ಇತ್ತು, ಅವರ ಸಹಯೋಗದೊಂದು ಕೂಡ ನಡೆಯುತ್ತಾ ಇತ್ತು. ಹಾಗೆ ಎಲ್ಲ ಯುವಕ ಮಿತ್ರರ ಟ್ರಸ್ಟ್ಗಳು, ಸಂಸ್ಥೆಗಳು ಸೇರಿಕೊಂಡು ಈ ಶಾಲೆಯ ಉತ್ತರೋತ್ತರ ಅಭಿವೃದ್ಧಿಯಾಗಿ ಶ್ರಮಿಸಬೇಕು ಅಂತ ಹೇಳಿ ನಮ್ಮ ಸೈಯದ್ ಮದನಿ ಸಂಸ್ಥೆಯಲ್ಲಿರುವಂತಹ ಎಲ್ಲ ಶಿಕ್ಷಣ ಸಂಸ್ಥೆಗೆ ನೀವು ಕೈ ಜೋಡಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಈ ಶಾಲೆಗಾಗಿ ಶ್ರಮಿಸಿರುವ ನಮ್ಮ ಮೇಲಿದ ಜೀವ ಚೇತನವನ್ನು ಸ್ಮರಿಸುತ್ತಾ ಈ ಶಾಲೆಯ ಅಸ್ಮಿತೆಯನ್ನು ಆಡಿಕೊಂಡಿರುವ ಉಳ್ಳಾಲ ಕೇಂದ್ರ ಜುಮಾ ಮಸೀದಿ ಅಧ್ಯಕ್ಷರಾದಂತಹ ಅಲ್ಹಾಜ್ ಅಬ್ದುಲ್ ರಶೀದ್ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಕ್ಕೆ ಸ್ವಾಗತ ಭಾಷಣ ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಇದರ ಸಂಚಾಲಕರಾದ ಫಾರೂಕ್ ಅವರಿಂದ ಹಾಗೂ ಸೈಯದ್ ಮದನಿ ವಿದ್ಯಾಸಂಸ್ಥೆ ಶಾಲಾಭಿವೃದ್ಧಿ ಸಮಿತಿ ಇದರ ವತಿಯಿಂದ ಉಚಿತ ಸಮವಸ್ತ್ರ ವಿತರಣೆ ಹಾಗೂ ಪುಸ್ತಕ ವಿತರಣೆ, ಅದೇ ರೀತಿ 625ರಲ್ಲಿ 624 ಅಂಕ ಗಳಿಸಿದ ಶಾನ್ವಿ ಎಂಬ ವಿದ್ಯಾರ್ಥಿಗೆ ಸನ್ಮಾನ ಕಾರ್ಯಕ್ರಮ, ಅದೇ ರೀತಿ ಪ್ರತಿಭಾ ಪುರಸ್ಕಾರ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಜನಾಬ್ ರಶೀದ್ ಹಾಜಿ ಅಧ್ಯಕ್ಷರು ಉಳ್ಳಾಲ ಸೈಯದ್ ಮದ್ ದರ್ಗಾ ಅವರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಈ ರಾಜ್ಯ ಕಂಡಂತಹ ಒಬ್ಬ ಉತ್ತಮ ರಾಜಕಾರಣಿ, ಮಂಗಳೂರು ವಿಧಾನಸಭಾ ಕ್ಷೇತ್ರ ಶಾಸಕರಾದಂತಹ ಜನಾಬ್ UT ಖಾದರ್ ಇವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಇನ್ನೋರ್ವ ಗಣ್ಯ ಅತಿಥಿ ಮಂಜೇಶ್ವರ ಜಿಲ್ಲಾ ಪಂಚಾಯತ್ ಸದಸ್ಯರು ಕಾಸರಗೋಡು ಜನಾಬ್ ಗೋಲ್ಡನ್ ಅಬ್ದುಲ್ ರಹಮಾನ್ ಅವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅಧ್ಯಕ್ಷರು ಅಲ್ ಕರೀಂ ಜುಮಾ ಮಸೀದಿ
ಹಾಜಿ ತ್ವಹ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಇನ್ನೋರ್ವ ಅತಿಥಿ ಚತುರ ವಾಗ್ಮಿಯೂ ಆದಂತಹ ರಿಯಾಜ್ ಕಡಂಬು ರಾಜ್ಯ ಸಮಿತಿ ಸದಸ್ಯರು SDP ಇವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಇನ್ನೋರ್ವ ಅತಿಥಿ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಸದಸ್ಯರು SDP ಜನಾಬ್ ಜಾಕೀರ್ ಉಲ್ಲಾಲ್ ಇವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಮುಸ್ಲಿಂ ಒಕ್ಕೂಟ ಇದರ ಅಧ್ಯಕ್ಷರಾದಂತಹ ಜನಾಬ್ ಇಸ್ಮಾಯಿಲ್ ಉಲ್ಲಾಲ್ ಇವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. JDS ಅಧ್ಯಕ್ಷರು ದಕ್ಷಿಣ ಕನ್ನಡ ವಿಧಾನಸಭಾ ಕ್ಷೇತ್ರ ಮಂಗಳೂರು ಶ್ರೀಮತಿ ಸುಮತಿ ಹೆಗ್ಡೆ ಇವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಖ್ಯಾತ ನ್ಯಾಯವಾದಿ ನನ್ನ ಆತ್ಮೀಯ ಮಿತ್ರ ಅಸ್ಗರ್ ಮುಡಿಪು ಇವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಜನಾಬ್ ಫಾರೂಕ್ UH ಮಾಜಿ ಅಧ್ಯಕ್ಷರು ಉಳ್ಳಾಲ ನಗರಸಭೆ ಅವರನ್ನ ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಉಳ್ಳಾಲ ಪೊಲೀಸ್ ಠಾಣೆ ಮುಖ್ಯ ನಿರೀಕ್ಷಕರು ಶ್ರೀ ಸಂದೀಪ್ GS ಅವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಅದೇ ರೀತಿ ಇನ್ನೋರ್ವ ಈ ಕಾರ್ಯಕ್ರಮದ ಗಣ್ಯ ಅತಿಥಿ ಸ್ಥಾಪಕರು ದಾಸ್ ಸೇವಾ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು ಶ್ರೀ ಅನಿಲ್ ದಾಸ್ ಅವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಇನ್ನೋರ್ವ ಗಣ್ಯ ಅತಿಥಿ ಸ್ಥಳೀಯ ಕಾಂಗ್ರೆಸ್ ಮುಖಂಡರಾದಂತಹ ಮುಸ್ತಫಾ ಅಬ್ದುಲ್ಲಾ ಅವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಇನ್ನೋರ್ವ ಅತಿಥಿ ಬದ್ರಿಯಾ ಜುಮಾ ಮಸೀದಿ ಕೋಟಿ ಇದರ ಅಧ್ಯಕ್ಷರಾದ ಹಮೀದ್ ಕೋಡಿ ಅವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಮಂಜೇಶ್ವರ ಪರಿಸರದ ಮುಸ್ಲಿಂ ಸದಸ್ಯ ಒಬ್ಬ ಸಮಾಜ ಸೇವಕರು ರಮೇಶ್ KMK ಅವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಇನ್ನೋರ್ವ ಗಣ್ಯ ಅತಿಥಿ ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಇದರ ಗೌರವಾನ್ವಿತ ಅಧ್ಯಕ್ಷರಾದ ಮೊಹಮ್ಮದ್ ಯೂಬಿ ಇವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇನ್ನೋರ್ವ ಗಣ್ಯ ಅತಿಥಿ ಜೈನುದ್ದೀನ್ ಹಳೆಕೋಟೆ ಅವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಇಬ್ರಾಹಿಂ ಹಳೆಕೋಟೆ ಅವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಸೈಯದ್ ಮದನಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಇದರ ಸಂಚಾಲಕರಾದಂತಹ ಇಸ್ಮಾಯಿಲ್ ಹಾಜಬ್ಬ ಅವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಹಳೆಕೋಟೆಯ ಯುವಕರ ಕಣ್ಮಣಿ ಸಮಾಜ ಸೇವಕರು ಆದಂತಹ ಅಲ್ತಾಫ್ UH ಇವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಅತಿ ಹೆಚ್ಚು ರಾಜ್ಯದಲ್ಲಿ ಅಂಕ ಗಳಿಸಿದಂತಹ ವಿದ್ಯಾರ್ಥಿನಿ ಶಾನ್ವಿ ಅವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಸೈಯದ್ ಮದನಿ ವಿದ್ಯಾಸಂಸ್ಥೆಯ ಆಡಳಿತ ಎಲ್ಲ ಸಮಿತಿ ಸದಸ್ಯರು ಅದೇ ರೀತಿ ಇಲ್ಲಿ ನೆರೆದಂತಹ ಮಕ್ಕಳ ಪೋಷಕರು ವಿದ್ಯಾರ್ಥಿಗಳಿಗೆ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಹೇಳುತ್ತಾ ನನ್ನ ಸ್ವಾಗತ ಮಾತಿಗೆ ವಿರಾಮ ಹೇಳುತ್ತಿದ್ದೇನೆ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಎಲ್ಲರಿಗೂ ಸ್ವಾಗತಿಸಿದ ನಿಮಗೂ ಆತ್ಮೀಯ ಸ್ವಾಗತ. ಕಾರ್ಯಕ್ರಮದ ಮುಂದಕ್ಕೆ ಪ್ರಾಸ್ತಾವಿಕ ಭಾಷಣ ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಇದರ ಅಧ್ಯಕ್ಷರಾದಂತಹ ಮೊಹಮ್ಮದ್ ಯೂಬಿ ಅವರಿಂದ ಜನಾಬ್ KMK ಮಂಜನಾಡಿ ಅವರಿಂದ ಸಂದೇಶ ವಾಚನ. ಪ್ರಾಥಮಿಕ ಶಾಲೆ ಮತ್ತು ಸೈಯದ್ ಮದನಿ ಪ್ರೌಢಶಾಲೆಯಲ್ಲಿ ಇವತ್ತೊಂದು ಮಹತ್ತರವಾದಂಥ ದಿನ. ಯಾಕೆಂತ ಹೇಳಿದ್ರೆ ಇವತ್ತು ನಮ್ಮ ಆಡಳಿತ ಸಮಿತಿ ವತಿಯಿಂದ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಸರ್ಕಾರ ಕೊಡದಿದ್ದರೂ ಉಚಿತವಾಗಿ ಸಮವಸ್ತ್ರವನ್ನ ಸಾಧಾರಣ 2 ಲಕ್ಷ ರೂಪಾಯಿಗಳಿಗಿಂತಲೂ ಅಧಿಕವಾಗಿ ನಾವು ಮಾಡಿ ಆ ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡುವಂತಹ ಒಂದು ಸುಂದರವಾದಂತಹ ಸಂಭ್ರಮ. ಅದರೊಟ್ಟಿಗೆ ಇಕ್ರಾ ಚಾರಿಟೇಬಲ್ ಟ್ರಸ್ಟಿನವರು ನಮ್ಮ ವಿದ್ಯಾರ್ಥಿಗಳಿಗೆ ಬರವಣಿಗೆ ಪುಸ್ತಕವನ್ನು ಕೊಡ್ತಾ ಇದ್ದಾರೆ. ಅದರೊಟ್ಟಿಗೆ ಸನ್ಮಾನ ಮತ್ತು ಅವರನ್ನು ಗುರುತಿಸಿಕೊಳ್ಳುವಂಥ ಕಾರ್ಯಕ್ರಮ, ಹಾಗೆಯೇ ಸರ್ಕಾರದಿಂದ 1ರಿಂದ 5ನೇ ಕ್ಲಾಸಿನವರೆಗೆ ಕೊಡುವಂಥ ಉಚಿತ ಸಮವಸ್ತ್ರ ವಿತರಣಾ ಕಾರ್ಯಕ್ರಮ ಇದೆಲ್ಲವನ್ನು ನಡೆಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಬಹುಶಃ ಕಾರ್ಯಕ್ರಮಗಳು ಬಹಳಷ್ಟು ತರಾತುರಿಯಿಂದ, ಯಾಕಂದರೆ ಪುಸ್ತಕವನ್ನು ಆದಷ್ಟು ಬೇಗ ಕೊಡಬೇಕೆಂಬಂಥ ಕಾರ್ಯದಿಂದ ಪೂರ್ವಯೋಜಿತವಾಗಿ ಮಾಡುವಲ್ಲಿ ನಾವು ಸ್ವಲ್ಪ ವಿಫಲರಾಗಿದ್ದೇವೆ. ಯಾಕಂದರೆ ಅಷ್ಟೊಂದು ತಯಾರಿ ಇರಲಿಲ್ಲ. ಆದ ಕಾರಣ ಎಲ್ಲರಲ್ಲಿ ಕ್ಷಮೆಯನ್ನು ಕೇಳುವುದರೊಂದಿಗೆ ಇವತ್ತು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಬಹುಶಃ ಟ್ರಸ್ಟ್ ಪ್ರಾರಂಭವಾದ ತಕ್ಷಣ ಜನಾಬ್ UT ಫರೀದ್ ರವರು, ಹಾಜಿ UK ಇಬ್ರಾಹಿಂ ರವರು ಇವರೆಲ್ಲರ ಮುಂದಾಳತ್ವದಲ್ಲಿ ಉಳ್ಳಾಳದಲ್ಲಿ ಇಂಗ್ಲಿಷ್ ಮೀಡಿಯಂ ಶಾಲೆಯನ್ನು ಪ್ರಾರಂಭ ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿಗಿದ್ದಂಥ ಒಂದೇ ಒಂದು ಉದ್ದೇಶ ಏನಂತ ಹೇಳಿದ್ರೆ ನಮಗೆ ವಿದ್ಯಾರ್ಥಿಗಳಿಗೆ ನಮ್ಮ ಸಮುದಾಯಕ್ಕೆ ಶಿಕ್ಷಣವನ್ನು ಕೊಡಬೇಕು ಅಂತೇಳಿ. ಅದನ್ನು ಬಿಟ್ಟು ಮತ್ತೆ ಯಾವುದೇ ಆದಂಥ ಉದ್ದೇಶ ಇಲ್ಲದ ಕಾರಣ ನಲ್ಲಿ ಕನ್ನಡ ಮಾಧ್ಯಮ ಶಾಲೆಯನ್ನು ಮಾತ್ರ ಪ್ರಾರಂಭಿಸಿದೆ. ಅದರಲ್ಲಿ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಪ್ರಾರಂಭವಾದ ತಕ್ಷಣ
ಪ್ರಾರಂಭವಾದಂತಹ ಪ್ರಥಮ ಶಾಲೆ ಟಿಪ್ಪು ಸುಲ್ತಾನ್ ವಿದ್ಯಾಸಂಸ್ಥೆ ಕೋಟೆಪುರ, ಎರಡನೆಯದು ಸೈಯದ್ ಮದನಿ ಶಾಲೆ ಹಳೆಕೋಟೆ. ಈ ಎರಡೂ ಶಾಲೆಗಳಲ್ಲಿ ಇವತ್ತು ಅಲ್ಲಾಹನ ಅನುಗ್ರಹದಿಂದ ಉತ್ತಮವಾದಂತಹ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಲ್ಲಿ, ಬಹುಶಃ ಬಂದಂತಹ ಅತಿಥಿಗಳೆಲ್ಲ ಮೂಗಿನ ಮೇಲೆ ಬೆರಳಿಡುವಂತಹ ಒಂದು ವ್ಯವಸ್ಥೆ ಇವತ್ತು ಸರ್ಕಾರಿ ಶಾಲೆಗಳಿಗೆ ಏನೆಲ್ಲ ಕೊಡ್ತಾ ಇದೆ, ಸಂಘ ಸಂಸ್ಥೆಗಳು ಕೊಡ್ತಾ ಇದೆ. ಅನುದಾನಿತ ಶಾಲೆ ಅಂತೇಳಿ ಬರುವುದಿಲ್ಲ, ನಿಮ್ಮದು ಪ್ರೈವೇಟ್ ಶಾಲೆ ಅಂತ ಹೇಳ್ತಾರೆ. ನಾನಿವತ್ತು ಪ್ರಥಮವಾಗಿ ಹೇಳ್ತಾ ಇದ್ದೇನೆ, ಬಂದಂತ ಎಲ್ಲ ಅತಿಥಿಗಳಲ್ಲಿ, ನಮ್ಮದು ಪ್ರೈವೇಟ್ ಶಾಲೆ ಅಲ್ಲ, ಸರ್ಕಾರದಿಂದ ಅನುದಾನ ಪಡೆಯುವಂತ ಶಾಲೆ. ಸರ್ಕಾರಿ ಶಾಲೆ ಯಾವ ರೀತಿಯಲ್ಲಿದೆಯೋ ಅದೇ ರೀತಿಯಾಗಿ ನಡೆಸಲ್ಪಡುತ್ತಿರುವಂತ ಶಾಲೆ. ಎರಡನೇದು, ಸರ್ಕಾರವು ಏನ್ ಮಾಡ್ಬೇಕಂತಂದ್ರೆ, ಒಂದು ಶಾಲೆ ಪ್ರಾರಂಭ ಮಾಡಬೇಕಿದ್ರೆ ಕೋಟ್ಯಾಂತರ ರೂಪಾಯಿಗಳ ಅನುದಾನವನ್ನ ವೆಚ್ಚವನ್ನ ಭರಿಸಬೇಕಾಗ್ತದೆ. ಆದರೆ ನಮ್ಮಲ್ಲಿ ಅಂತದ್ದು ಏನಿಲ್ಲ, ಎಲ್ಲವನ್ನು ಜಾಗ ಪ್ರೈವೇಟ್ ಆಗಿರ್ತದೆ, ಶಾಲೆ ಪ್ರೈವೇಟ್ ಆಗಿರುತ್ತದೆ, ಕಟ್ಟಡ ಪ್ರೈವೇಟ್ ಆಗಿರುತ್ತದೆ, ನಂತರ ಫರ್ನಿಚರ್ ಪ್ರೈವೇಟ್ ಆಗಿರ್ತದೆ. ಇದೆಲ್ಲ ಪ್ರೈವೇಟ್ ಆಗಿದ್ದು ಶಿಕ್ಷಕರ ಸಂಬಳ ಮತ್ತು ಮಧ್ಯಾಹ್ನದ ಒಂದು ಊಟ ಮಾತ್ರ ಸರ್ಕಾರ ಕೊಡ್ತಾ ಇದೆ. ಇದೆಲ್ಲದರಲ್ಲಿ ಇವತ್ತು ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಬಹಳಷ್ಟು ಮುಂಚೂಣಿಯಲ್ಲಿದ್ದು, ನಾವು ಅವರನ್ನು ಎಲ್ಲರೂ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಅನ್ನ ಒಮ್ಮೆ ಚಪ್ಪಾಳೆಯೊಂದಿಗೆ ಅಭಿನಂದಿಸಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಸಾಧಾರಣ 20 ಲಕ್ಷ ರೂಪಾಯಿಗಳ ಬಸ್ ಅನ್ನ ಉಚಿತವಾಗಿ ನಮಗೆ ಅವರು ತೆಗೆದುಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಡ್ರೈವರ್ನ ಸಂಬಳವಲ್ಲೇ ಕೊಡ್ತಾ ಇದ್ದಾರೆ. ನಂತರ ಅದಕ್ಕೆ ದಿವಸದ ಒಂದು ತಿಂಗಳಿನಲ್ಲಿ 30-35 ಸಾವಿರ ರೂಪಾಯಿಯಷ್ಟು ಡೀಸೆಲ್ ಬೇಕಾಗುತ್ತೆ. ಆ ಡೀಸೆಲಿನಲ್ಲೂ ಸ್ವಲ್ಪ ಭಾಗವನ್ನು ಟ್ರಸ್ಟ್ ಕೊಟ್ಟು ಕನ್ನಡ ಶಾಲೆಗೆ ಕನ್ನಡದ ಮೇಲಿನ ಅಭಿಮಾನವನ್ನು ನಿಜವಾಗಿ ತೋರಿಸಿಕೊಟ್ಟಿದೆ ಅಂತ ಹೇಳಿದ್ರೆ ಅದು ಉಳ್ಳಾಳದ ಜಮಾತ್ ಮತ್ತು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಮೈಕ ಸಿಕ್ಕಿದ ಕೂಡಲೇ ನಾವು ಹೇಳ್ತೇವೆ ಕನ್ನಡದ ಮೇಲೆ ಅಭಿಮಾನ, ಕನ್ನಡ ಶಾಲೆ ಉಳಿಬೇಕು, ಕನ್ನಡ ಶಾಲೆಯನ್ನು ಉಳಿಸಬೇಕು ಅಂತ. ಆ ನಿಟ್ಟಿನಲ್ಲಿ ನಾನಿವತ್ತು ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಅಲ್ಹಾಜ್ ಅಬ್ದುಲ್ ರಶೀದ್ ಅವರು, ಜಮಾತಿನ ಕಾರ್ಯದರ್ಶಿ ತಾಜಿ ಅವರು, ಉಪಾಧ್ಯಕ್ಷರು ಶಿಕ್ಷಣ ಸಂಸ್ಥೆ ವ್ಯವಸ್ಥೆ ನೋಡ್ತಿರುವಂತ ಮುಸ್ತಫಾ ಅಬ್ದುಲ್ಲರವರು, ಇದೆಲ್ಲದಕ್ಕೂ ರೂವಾರಿಯಾದಂಥ UT ಖಾದರ್ ಅವರು, ಇವರೆಲ್ಲರನ್ನ ನಾನು ಈ ಪರಿಸರದ ಜನತೆಯ ಪರವಾಗಿ ಪ್ರಥಮವಾಗಿ ಅಭಿನಂದಿಸ್ತಾ ಇದ್ದೇನೆ. ನಮ್ಮ ಶಾಲೆಯಲ್ಲಿ ಕಳೆದ 4-5 ವರ್ಷಗಳಿಂದ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ಉಚಿತ ಸಮವಸ್ತ್ರವನ್ನು ಕೊಡ್ತಾ ಇದ್ದೇವೆ. ಸರ್ಕಾರ ನಮಗೆ ಕೊಡುವುದಿಲ್ಲ, ಸರ್ಕಾರ ನಮಗೆ ಶೂ ಕೊಡುವುದಿಲ್ಲ, ನಾವು ಉಚಿತವಾಗಿ ಶೂ ಕೊಡ್ತಾ ಇದ್ದೇವೆ. ಸರ್ಕಾರ ನಮ್ಮ ಮಕ್ಕಳಿಗೆ ಟೈ ಕೊಡುವುದಿಲ್ಲ, ನಾವು ಉಚಿತವಾಗಿ ಟೈ ಕೊಡ್ತಾ ಇದ್ದೇವೆ. ಸರ್ಕಾರ ನಮಗೆ ID ಕಾರ್ಡ್ ಕೊಡುವುದಿಲ್ಲ, ನಾವು ಉಚಿತವಾಗಿ ಕೊಡ್ತಾ ಇದ್ದೇವೆ. ಅದು ಎಲ್ಲಿಂದ ಕೊಡುವುದು ಅಂತ ಕೇಳಿದರೆ ಅದೆಲ್ಲ ನಿಮ್ಮಂತ ದಾನಿಗಳ ಸಹಕಾರದಿಂದ, ನಿಮ್ಮಂತ ದಾನಿಗಳು ಕೊಟ್ಟಾಗ ಇವತ್ತು ಬಹಳಷ್ಟು ನಮಗೆ ಸಂತೋಷ, ಹೆಮ್ಮೆ ಅನಿಸ್ತಾ ಇದೆ. ಯಾಕಂದ್ರೆ ಹಾಜಿ ಮೊಹಮ್ಮದ್ ತಾಹರ್ ಅವರು, ಅದೇ ರೀತಿಯಲ್ಲಿ ನಮ್ಮ ಶಾಲಾ ಸಂಚಾಲಕರಾದಂಥ ಇಸ್ಮಾಯಿಲ್ ಹಾಜಬ್ಬರ್ ಅವರು, ನನ್ನ ಹಳೆ ವಿದ್ಯಾರ್ಥಿ ಇಮ್ತಿಯಾಜ್ ರವರು, ಅವರ ತಂದೆಯಾದಂಥ ಜೈನುದ್ದೀನ್ ರವರ ಮೂಲಕ ಇವತ್ತು ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ಸಮವಸ್ತ್ರವನ್ನು ಕೊಡುವಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಟ್ಕೊಳ್ತಾ ಇದ್ದೇನೆ. ಅದರ ಒಟ್ಟಿಗೆ ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಇಲ್ಲಿ ಪ್ರಾರಂಭವಾಗುವಂತ ಸಮಯದಲ್ಲಿ ಅದು ಅಧ್ಯಕ್ಷ ಫಾರೂಕ್ ರವರು ಬಂದು ಕೇಳಿದರು, ಸರ್ ನಾವು ಸಂಸ್ಥೆ ಸ್ಟಾರ್ಟ್ ಮಾಡ್ತೇವೆ, ಶಿಕ್ಷಣಕ್ಕಾಗಿ ಮಾತ್ರ ಸಹಕಾರ ಕೊಡ್ತೇವೆ ಅಂತ. ಆಗ ನಾನು ಹೇಳಿದೆ, ನನ್ನಲ್ಲಿ ಕೇಳಿದ್ರು ಹೆಸರು ಏನು ಕೊಡಬೇಕು ಸರ್ ಅಂತ. ನಾನು ಹೇಳಿದೆ, ಶಿಕ್ಷಣಕ್ಕಾಗಿ ನೀವು ಅದು ವ್ಯವಸ್ಥೆ ಮಾಡುವುದಿದ್ರೆ ಇಸ್ಲಾಮಿನಲ್ಲಿ ಶಿಕ್ಷಣಕ್ಕೆ ಪ್ರಥಮವಾದಂತ ದೇವವಾಕ್ಯ ಇಕ್ರಾ, ಓದು. ಇಕ್ರಾ ಅಂತ ಅರಬಿಕ್ ಶಬ್ದ ಅರ್ಥ ಓದು ಅಂತೇಳಿ ನೀವು ಹೆಸರಿಟ್ಕೊಳ್ಳಿ ಅಂತ ಹೇಳಿ ಕೊಟ್ಟಂತೆ ಇವತ್ತು ಇಕ್ರಾ ಎಂಬಂತ ಹೆಸರಿನಲ್ಲಿ ಇವತ್ತು ನಾವು ಕಾರ್ಯಾಚರಿಸ್ತಾ ಇದ್ದಾರೆ. ನಮ್ಮ ಶಾಲೆಯಲ್ಲಿ ವರ್ಷದಲ್ಲಿ ಕನಿಷ್ಠ 1-2 ಕಾರ್ಯಕ್ರಮಗಳನ್ನಾದರೂ ಮಾಡಿ ನಮ್ಮ ವಿದ್ಯಾರ್ಥಿಗಳನ್ನ ಹುರಿದುಂಬಿಸುವ, ಶಿಕ್ಷಕರಿಗೆ ಸಹಕಾರ ಕೊಡುವ, ಅದೇ ರೀತಿಯಲ್ಲಿ ಅವರ ಪಾಠ್ಯೇತರ ಚಟುವಟಿಕೆಗಳಿಗೆ ಸಹಕಾರ ಕೊಡುವಂತ ಎಲ್ಲ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಇವರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ವೇದಿಕೆಯಲ್ಲಿ ತುಂಬಾ ಜನರಿದ್ದಾರೆ, ಎಲ್ಲರ ಹತ್ರ ನಾವು ಹೋಗ್ಲಿಕ್ಕೆ ಆಗ್ಲಿಲ್ಲ, ಆದರೆ ಒಬ್ಬರನ್ನೇ ನಾನು ಒಮ್ಮೆ ಪರಿಚಯಿಸಬೇಕಾಗ್ತದೆ. ನಿನ್ನೆ ನಾವು ಅನಿಲ್ ದಾಸರವರೊಟ್ಟಿಗೆ ಹೋದೆವು, ಮೊನ್ನೆ ಫೋನ್ನಲ್ಲಿ ಮಾತಾಡಿದೆವು. ಫೋನ್ನಲ್ಲಿ ಮಾತಾಡಿದ ಗೊತ್ತಾಗ್ಲಿಲ್ಲ ಯಾರು ಅಂತೇಳಿ, ಆದರೆ ನಿನ್ನೆ ಹೋದೆವು. ನಾನು ಅವರಲ್ಲಿ ಒಂದು ವಿನಂತಿಸುವುದು ಏನಂದರೆ, ನನ್ನ ಮಕ್ಕಳಿಗೂ ನಾನು ಹೇಳೋದು, ನೀವು ನಿಮ್ಮಲ್ಲಿಗೆ ಬಂದಾಗ ಏನನ್ನು ಕೊಡಬೇಡಿ, ಅವರ ನಗುವೆ ನಮ್ಮನ್ನು ಕೊಟ್ಟಾಗೆ ಮಾಡಿದೆ, ಅವರ ಸ್ವಾಗತವೇ ನಮ್ಮನ್ನು ಕೊಟ್ಟಾಗೆ ಮಾಡಿದೆ. ನಮಗೆ ಸ್ವಲ್ಪ ಮೊತ್ತವನ್ನು ಅವರು ಕೊಟ್ಟಿದ್ದಾರೆ, ಅದು ಕೊಟ್ಟಾಗಲೂ ನಾವು ಬಿಡ್ಲಿಲ್ಲ. ಯಾಕೆಂತ ಹೇಳಿದ್ರೆ ಮಾಸ್ಟ್ನವರಿಗೆ 50-60 ವರ್ಷದವರಿಗೆ ಆಸೆನೇ ಇರುವುದು ಜಾಸ್ತಿ. ಆದರೆ ನಮ್ಮ ಆಸೆ ಏನಿದೆ ಅಂತ ಹೇಳಿದ್ರೆ, ನನ್ನ ಮೇಲಿನ ಹಾಲಿಗೆ 6 ಬಾಗಿಲುಗಳು ಬೇಕು, ಅದನ್ನು ನೀವು ಲಯನ್ಸ್ ಕ್ಲಬ್ ವತಿಯಿಂದ ಮಾಡಿಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿಯಿಂದ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ನೀವೀಗ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾಗಲಿಕ್ಕೆ ಹೋಗ್ತಾ ಇದ್ದೀರಿ, ಆದ್ರಿಂದ ನಿಮ್ಮ ಪ್ರಥಮ ಪ್ರಾಜೆಕ್ಟ್ ನಮ್ಮದಾಗಲಿ ಅಂತೇಳಿ ನಿಮ್ಮಲ್ಲಿ ನಾನು ವಿನಂತಿಸ್ತಾ ಇದ್ದೇನೆ. ಇನ್ನು ನಮ್ಮೊಟ್ಟಿಗೆ ಬಹಳಷ್ಟು ರಾಜಕೀಯ, ಸಾಮಾಜಿಕ ಎಲ್ಲ ಕಳಕಳಿಯ ಜನರಿದ್ದಾರೆ. ಆದರೂ ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಉಳ್ಳಾಲ ಕೇಂದ್ರ ಜುಮಾ ಮಸೀದಿ ಇದರ ಪ್ರಧಾನ ಕಾರ್ಯದರ್ಶಿಗಳು ಹಾಜಿ ಮೊಹಮ್ಮದ್ ತಾಹರ್ ಅವರು ನಮ್ಮ ಎಲ್ಲ ಚಟುವಟಿಕೆಗಳಲ್ಲಿಯೂ ನಮಗೆ ಸಹಕಾರ ನೀಡ್ತಾರೆ, ಮುಂದೆ ನಿಂತು ಅದಾಗಬೇಕು ಅಂತ. ಈಗ ನಮ್ಮ ವಿದ್ಯಾರ್ಥಿಗಳಿಗೆ ಇಷ್ಟೇ ಆಟದ ಮೈದಾನ ಇರುವುದು. ಈ ಆಟದ ಮೈದಾನಕ್ಕಾಗಿ
ಅವರು ನಮ್ಮ ಶಾಲಾ ಅಭಿವೃದ್ಧಿ ಸಮಿತಿಯು ಪರೋಕ್ಷವಾಗಿ ಒಂದು ಪ್ರಾಜೆಕ್ಟ್ ಅನ್ನು ಹಾಕಿಕೊಂಡಿದೆ. ಅವರಷ್ಟಕ್ಕೇನೆ ಮೀಟಿಂಗ್ ಎಲ್ಲ ಕರೆದಲ್ಲ, ನಾವೀಗ ಮಾಡಬೇಕು ಅಂತೇಳಿ ಸಾಧಾರಣ 1.5 ಕೋಟಿ ರೂಪಾಯಿಯ ಒಂದು ಜಾಗವನ್ನು ಮಾತನಾಡಿಕೊಂಡಿಟ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಶಾಲೆಗೆ ಆಟದ ಮೈದಾನ ಮಾಡಬೇಕು, ಆ ಮೂಲಕ ಮುಂದೆ ಇವತ್ತು ನಮ್ಮ ಎಲ್ಲರ ವ್ಯಾಮೋಹವಾದಂತ ಆಂಗ್ಲ ಮಾಧ್ಯಮ ಶಾಲೆಯನ್ನು ತೆರೆಯುವಂತ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಎಂಬಂತ ಯೋಜನೆಯನ್ನ ಅವರ ನೇತೃತ್ವದಲ್ಲಿ ಆಗ್ತಾ ಇದೆ. ಅಲ್ಲಾಹನು ಅದಕ್ಕೆ ಅನುಗ್ರಹಿಸಲಿ ಎಂದಲ್ಲಿ ಅವರನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಸಂಚಾಲಕರು ಇದ್ದಾರೆ, ಇಸ್ಮಾಯಿಲ್ ಆಜಬರ್ ಅವರು. ಆ ಮೊನ್ನೆ ನಾವು ಡ್ರೆಸ್ಸಿಗೆ ಹೋದಂಥ ಸಮಯದಲ್ಲಿ ಡ್ರೆಸ್ ಪಡೆಯುವಾಗ ಅವರು ಹೇಳೋದು, ನಾವು ಶಾಲಾ ವಿದ್ಯಾರ್ಥಿಗಳಿಗೆ ಕೊಡುವ ಡ್ರೆಸ್ ಬೇಡ, ನಮ್ಮ ಮಕ್ಕಳಿಗೆ ತೆಗೆಯುವ ಡ್ರೆಸ್ ತೆಗೆಯೋಣ ಅಂತ. ಯಾಕಂದ್ರೆ ಶಾಲಾ ವಿದ್ಯಾರ್ಥಿಗಳಿಗೂ ಕೊಡುವಂಥ ಡ್ರೆಸ್ ಕೆಲವು ಇರುತ್ತೆ, ಕಳಪೆ ಇರ್ತದೆ, ಆದರೆ ಅದು ಬೇಡ, ನಮ್ಮ ಮಕ್ಕಳಿಗೆ ತೆಗೆಯುವ ಡ್ರೆಸ್ ಅನ್ನು ನಾವು ತೆಗೆಯುವ ಅಂತ. ಇದೆಲ್ಲ ನಾವು ನೋಡುವಂಥ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಶೈಕ್ಷಣಿಕ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಅಂಥವರನ್ನೇ ಶಿಕ್ಷಣ ಸಂಸ್ಥೆಗೆ ಅಧಿಕಾರವನ್ನು ನೀಡಿಕೊಂಡು ಅಭಿವೃದ್ಧಿಗೆ ಸಹಕರಿಸ್ತಾ ಇದೆ. ಅಲ್ಲಾಹನು ಅವರಿಗೆ ಉತ್ತಮವಾದಂಥ ಸಂಪತ್ತನ್ನು ನೀಡಿ ನಮ್ಮ ವಿದ್ಯಾರ್ಥಿಗಳಿಗೆ ನೀಡುವ ಮನಸ್ಸನ್ನು ಕೊಡಲಿದ್ದೆಂದರೆ ಅವರನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ಹಾಗೆಯೇ ಝೈನುದ್ದೀನ್ ರವರು, ಅವರು ನಾವು ಮೀಟಿಂಗ್ ಮಾಡುವಂಥ ಸಮಯದಲ್ಲಿ ಅವರ ಎಲ್ಲ ಮಕ್ಕಳು ನಮ್ಮಲ್ಲಿ ಕಲಿತವರು, ಕನ್ನಡ ಮಾಧ್ಯಮದಲ್ಲಿ ಕಲಿತವರು, ಅವರು ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲಿತವರಲ್ಲ. ಅವರು ಇವತ್ತು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವರೊಬ್ಬ ಮಗ ಗಲ್ಫಿನಲ್ಲಿ ಅಮೆರಿಕ ರಾಯಭಾರಿ ಸಂಸ್ಥೆಯಲ್ಲಿ ಒಂದು ವ್ಯವಸ್ಥೆಯಲ್ಲಿ ಮ್ಯಾನೇಜರ್ ಆಗಿದ್ದುಕೊಂಡು ಎಲ್ಲವನ್ನ ನಿಯಂತ್ರಿಸುವಂತ ಒಂದು ವ್ಯವಸ್ಥೆಯೊಟ್ಟಿಗೆ ಹಳೆಕೋಟೆ ಶಾಲೆಯನ್ನು ಅವನು ಮರೆಯುವುದಿಲ್ಲ. ಯಾಕಂದ್ರೆ ನಾನು ಕಲಿತ ಶಾಲೆ ಅಂತ ಪ್ರತಿ ವರ್ಷ ಅವನು ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾನೆ. ಇವತ್ತು ಝೇನಾಜಿ ಅವರು ಅವರ ಮಗನೊಂದಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ಯೂನಿಫಾರ್ಮ್ ಕೊಡುವಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ, ಪ್ರತಿ ವರ್ಷವೂ ಅದು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಬಸ್ಸಿಗೆ ಡೀಸೆಲ್ ಹಾಕುವಂತ ಸಮಯದಲ್ಲಿ ಡೀಸೆಲಿಗೆ ಬೇಕಾದಂತಹ ಸಹಕಾರವನ್ನು ಸಹ ಅವರು ಕೊಡ್ತಾ ಇದ್ದಾರೆ. ಅವರಿಗೂ ನಾನು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಎಲ್ಲಕ್ಕಿಂತಲೂ ಮುಖ್ಯವಾಗಿ ಮುಸ್ತಫಾ ಅಬ್ದುಲ್ಲರವರಿದ್ದಾರೆ, ಅವರನ್ನು ನಾವು ಮರೆಯಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಮುಸ್ತಫಾ ಅಬ್ದುಲ್ಲರವರ ಒಂದು ಗುಣ ಏನು ಅಂತ ಹೇಳಿದ್ರೆ, ಕಾರ್ಯ ಆಗ್ಬೇಕು. ನಮ್ಮಲ್ಲಿ ಒಂದು ಗಾದೆ ಇದೆ, ಏನಂತ ಹೇಳಿದ್ರೆ, ಬೆಕ್ಕು ಪ್ಲಾಸ್ಟಿಕ್ ಇದಾದರೂ ಆಗ್ಬೋದು, ಇಲಿ ಹಿಡಿಬೇಕು ಅಂತ. ಇಲಿ ಹಿಡಿಬೇಕು. ಅವರ ಇದು ಏನಂದ್ರೆ, ನಮ್ಮ ಅಧಿಕಾರಾವಧಿಯಲ್ಲಿ ಏನಾದರೂ ವ್ಯವಸ್ಥೆಗಳು ಸರಿಯಾಗಿ ಇದ್ಕೊಂಡು ಶಾಲೆ ಉತ್ತಮ ರೀತಿಯಿಂದ ನಡೆಯಬೇಕು. ಆ ನಿಟ್ಟಿನಲ್ಲಿ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿಗೆ ಹೆಸರು ತರಬೇಕು ಎಂಬಂತ ವ್ಯವಸ್ಥೆಯೊಟ್ಟಿಗೆ ಅವರು ನಮಗೆಲ್ಲ ವಿಚಾರಗಳಲ್ಲಿ ಸಹಕರಿಸ್ತಾ ಇದ್ದಾರೆ. ಅವರಿಗೂ ನಾನು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಅದರೊಟ್ಟಿಗೆ ಇವತ್ತು ನಮ್ಮೊಟ್ಟಿಗಿದ್ದಾರೆ ಅನಿಲ್ ದಾಸ್ ರವರ ಬಗ್ಗೆ ನಾನು ಹೇಳಿದೆ, ಸರ್ ನೀವು ನಮ್ಮ ಶಾಲೆ ಒಂದು ಪ್ಯಾಟರ್ನ್ ಆದರೂ ಆಗಿರ್ಬೇಕು. ಯಾಕಂದ್ರೆ ನಮ್ಮದು ಕನ್ನಡ ಮಾಧ್ಯಮ ಶಾಲೆ. ಎಲ್ಲಿಂದ ಅಂತ ಹೇಳಿದ್ರೆ ಮಂಜನಾಡಿ, ದೇರ್ಲಗಟ್ಟೆ, ಇಲ್ಲಿಂದ ಎಲ್ಲ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಇವತ್ತು ನಮ್ಮ ಶಾಸಕರು ನಮ್ಮೊಟ್ಟಿಗಿದ್ದಾರೆ, ನಮ್ಮ ಶಿಕ್ಷಣದ ನಮ್ಮ CRP ಅವರಿದ್ದಾರೆ. ಅವರ ಮಧ್ಯದಲ್ಲಿ ನಾವು ಹೇಳುವುದೇನೆಂದರೆ, ಸರ್ಕಾರಿ ಶಾಲೆಯಲ್ಲಿ 10 ಮಕ್ಕಳಿದ್ದರೂ 4 ಟೀಚರು ಇರ್ತಾರೆ. 10 ಮಕ್ಕಳಿದ್ದರೂ ಒಂದು ವರ್ಷದಲ್ಲಿ ಬರುವಂತ ಗ್ರಾಂಟ್ ಅನ್ನ ಲೆಕ್ಕ ಕೊಡ್ಲಿಕ್ಕೆ 1 ವಾರ ಬೇಕಾಗ್ತದೆ, ಎಷ್ಟು ಗ್ರಾಂಟ್ ಬರುತ್ತೆ ಅಂತ. ಅದರಿಂದ ಇವತ್ತು ನಮ್ಮಲ್ಲಿ 450 ಮಕ್ಕಳಿದ್ದಾರೆ. ಆ ಮಕ್ಕಳಿಗೆ ಬೇಕಾದಂತೆ ಯಾವುದೇ ವ್ಯವಸ್ಥೆ ಬರಬೇಕಿದ್ರೆ ನಿಮ್ಮಲ್ಲಿ ಬರಬೇಕು. ನೀವು ಲಯನ್ಸ್ ಕ್ಲಬ್ಬಿನವರು ಕೊಡುವುದು ಸರ್ಕಾರಿ ಶಾಲೆಗೆ, ಅನುದಾನಿತ ಶಾಲೆಗಳಿಗೆ ಕೊಡುವುದಿಲ್ಲ. ಸರ್ಕಾರದಲ್ಲಿ ಸರ್ವ ಶಿಕ್ಷಣ, ಮಾಧ್ಯಮಿಕ ಶಿಕ್ಷಣ, ಇದು ಎಲ್ಲ ಶಿಕ್ಷಣದ ಮೂಲಕ ಇವತ್ತು ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೆ ಆ ಸರ್ಕಾರಿ ಶಾಲೆಗಳಿಗೆ ಸವಲತ್ತುಗಳು ಬರುತ್ತೆ, ನಮಗೆ ಬರುವುದಿಲ್ಲ. ಆದ್ದರಿಂದ ನೀವೊಂದು ನಮ್ಮ ಕಡೆ ಇರಬೇಕು ಅಂತೇಳಿ ನಿಮ್ಮಲ್ಲಿ ನಾವು ವಿನಂತಿಸ್ತಾ ಇದ್ದೇವೆ ಸರ್. ಅದೇ ರೀತಿಯಲ್ಲಿ ಮೊಹಮ್ಮದ್ ಇಬಿ ಅವರು, ಈ ಕಾರ್ಯಕ್ರಮದ ರೂವಾರಿ ಅವರು, ನಾನು ಅವರಿಗೊಂದು ಫೋನ್ ಮಾಡಿದೆ, ಮಗ ನನ್ನ ಮಕ್ಕಳಿಗೆ ಪುಸ್ತಕ ಇಲ್ಲ ಅಂತ. ಇವತ್ತು ಸಾಧಾರಣ 30,000 ರೂಪಾಯಿ ವ್ಯಯ ಮಾಡಿಕೊಂಡು ನಮಗೆ ಪುಸ್ತಕ ಕೊಡ್ತಾ ಇದ್ದಾರೆ. ಪ್ರತಿ ವರ್ಷ ಯೂನಿಫಾರ್ಮಿಗೂ ಕೊಡ್ತಾ ಇದ್ರು. ಈ ವರ್ಷದಲ್ಲಿ ಯೂನಿಫಾರ್ಮ್ ಬೇರೆಯವರಿಂದ ನಾವು ತೆಗೆದುಕೊಳ್ಳಿಕ್ಕಿಲ್ಲ, ಈ 3 ಮಂದಿ ಮಾತ್ರ ಕೊಡುವುದು ಅಂತ ತೀರ್ಮಾನ ಮಾಡಿದಂತೆ ಪುಸ್ತಕಕ್ಕೆ ಅವರು ಸಹಕಾರ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ರಿಯಾಜ್ ಕಡಂಬರವರು ಹೊಸಬರಾಗಿ ಬಂದಿರಿ, ಉತ್ತಮ ರಾಜಕೀಯ ಭವಿಷ್ಯವನ್ನು ಹೊಂದಿಗೆ ಇರುವವರು. ಆದ್ದರಿಂದ ಆ ಭವಿಷ್ಯದೊಟ್ಟಿಗೆ ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸುವಲ್ಲಿಯೂ ನೀವು ಸಹಕಾರಿಯಾಗಬೇಕು. ನಿಮ್ಮ ಕೈಗೊತ್ತು ಕವರ್ ಕೊಟ್ಟಿದ್ದೇವೆ, ಯಾಕಂದ್ರೆ ಕೆಲವು ಕಡೆಗಳಲ್ಲಿ ಕವರ್ ಕೊಡ್ಲಿಕ್ಕೆ ಇದೆ, ಅದರಲ್ಲಿ ಹಣ ಹಾಕಿ ಕೊಡಿ ಅಂತ. ಇದು ಹಣ ಹಾಕಿ ಕೊಡ್ಲಿಕ್ಕೆ ಕೊಟ್ಟದಲ್ಲ, ನಿಮ್ಮ ಮನ ತುಂಬಿದಂತ ಸಹಕಾರವನ್ನು ನಮಗೆ ನೀಡಬೇಕು ಎಂಬಂತ ದೃಷ್ಟಿಯಿಂದ ಕೊಟ್ಟಿದ್ದೇವೆ. ನಂತರ ಜಾಕೀರ್ ಅವರಿದ್ದಾರೆ, ಅವರು ಮೊದಲಿನಿಂದಲೂ, ಈಗಲ್ಲ, ಶಾಲೆ ಪ್ರಾರಂಭವಾದಂತ ಸಮಯದಲ್ಲಿ, ಶಾಲೆ ಪ್ರಾರಂಭವಾಗುವಾಗಲೇ ನಮಗೆ ಪುಸ್ತಕ ಇತ್ಯಾದಿಗಳಿಗೆ ಏನು ಬೇಕು ಅಂತ ಸಹಕಾರ ಮಾಡ್ತಾ ಇರುವವರು. ಇವತ್ತು ಉತ್ತಮ ರೀತಿಯಾದಂತಹ ವ್ಯವಸ್ಥೆಯೊಟ್ಟಿಗಿದ್ದಾರೆ. ನಮ್ಮ ಫಾರೂಕ್ ರವರ ಮಾವಸ ಹಾಗೆ. ಆದ್ದರಿಂದ ನಾವು ನನಗೆ ಏನು ಕೇಳುವುದಲ್ಲ, ಆ ಶಾಲೆಯ ವಿದ್ಯಾರ್ಥಿಗಳಿಗಾಗಿ ನೀವೇನ್ ಮಾಡಬೇಕು ಅಂದ್ರೆ ಸಹಕಾರ ಕೊಡಬೇಕು ಅಂತ ಕೇಳ್ತೇನೆ. ಇಸ್ಮಾಯಿಲ್ ರವರು ಇದ್ದಾರೆ, ಮುಸ್ಲಿಂ ಒಕ್ಕೂಟದವರು, ಮೊನ್ನೆ ಬಂದು ಎಲ್ಲ ವ್ಯವಸ್ಥೆಗಳಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ, ಅವರ ಸಹಕಾರವನ್ನು ಕೇಳ್ತೇನೆ. ನಂತರ
ಸುಮತಿ ಹೆಗಡೆ ಮೇಡಮ್ ರವರು, ಬಹುಶಃ ಅವರು ಇವತ್ತು ರಾಜಕೀಯದಲ್ಲಿ ಉನ್ನತ ಸ್ಥಾನದಲ್ಲಿದ್ದೇವೆ. ಒಂದು ಸಮಯದಲ್ಲಿ ನಾವು ಅವರೆಲ್ಲ ಒಟ್ಟಿಗೆ ಹೊತ್ಕೊಂಡು ಇದ್ದವರು. ಆದರೆ ನೀವು ಇದ್ದೀರಿ ಮೇಡಮ್, ನಿಮ್ಮಲ್ಲಿ ಕೇಳಲಿಕ್ಕಿಲ್ಲ. ನಮ್ಮ ವಿದ್ಯಾರ್ಥಿಗಳಿದ್ದಾರೆ, ಅವರಿಗೆ ಒಂದು ಏನಾದರೂ ನಿಮ್ಮಿಂದ ಆಗುವಂತ ಸಹಾಯವನ್ನು ಕೊಡಬೇಕು ಅಂತ ಕೇಳ್ತೇನೆ. ನಂತರ ನಮ್ಮ ಸಂದೀಪ್ GS ಮುಖ್ಯ ನಿರೀಕ್ಷಕರು, ಬಹುಶಃ ನಮ್ಮ ಉಳ್ಳಾಲಕ್ಕೆ ಒಂದು ಇತಿಹಾಸ ಇದೆ ಸರ್. ಯಾಕಂದ್ರೆ ಉತ್ತಮವಾಗಿ ಯಾರು ಸೇವೆ ಸಲ್ಲಿಸ್ತಾರೋ ಅವರು ಸುದೀರ್ಘವಾಗಿ ಉಳ್ಳಾಲದಲ್ಲಿ ಉಳಿತಾರೆ ಅಂತ. ಅದಕ್ಕೆ ಒಂದು ಉದಾಹರಣೆ ಸಂದೀಪ್ ರವರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾವಾಗ ನೋಡಿದರೂ ನಗುಮುಖದ ಸರ್ಕಲ್ ಇನ್ಸ್ಪೆಕ್ಟರ್ ಅವರು. ಯಾವ ಕಾರ್ಯದಲ್ಲಿ ಯಾವುದೇ ವಿಚಾರಗಳಲ್ಲಿ ಹೋದಂತ ಸಮಯದಲ್ಲಿಯೂ ಅವ್ರು ಏನಾಗುತ್ತೆ ಅಂತ ಹೇಳಿದ್ರೆ ಆ ನಿಯಮವನ್ನು ಮೀರಿಕೊಂಡು ಯಾವುದೇ ವ್ಯವಸ್ಥೆಗೆ ಹೋಗುವಂತ ವ್ಯವಸ್ಥೆ ಸಂದೀಪ್ ರವರು ಇಲ್ಲ ಅಂತೇಳಿ ನಾನು ಕಂಡುಕೊಂಡಿದ್ದೇನೆ. ಯಾಕಂದ್ರೆ ನಾನು ಒಂದು ದಿವಸ ಒಂದು ಮೊಬೈಲ್ ತಕೊಂಡು ಬರ್ಲಿಕ್ಕೆ ಹೋಗಿದ್ದೆ, ಎಲ್ಲ ಅಂತ ಹೇಳಿದ್ರು ಅದು ಕೋರ್ಟಲ್ಲಿ ಆಗಬೇಕು, ಕೋರ್ಟಲ್ಲಿ ಅಂತ. ಆದ ರೀತಿ ಯಾಕಂದ್ರೆ ನಾನು ಅದಕ್ಕೆ ಖುಷಿ ಆಯ್ತು. ಇಲ್ಲದಿದ್ದರೆ ಯಾರಾದ್ರೂ ಕರ್ಕೊಂಡು ಬಾ ಅಂತ ಹೇಳ್ಬೋದಿತ್ತು ಅವರು. ಅದು ಏನು ಹೇಳಿದೆ, ಅದು ನಮ್ಮ ಒಂದು ಸೌಭಾಗ್ಯ, ನಮ್ಮ ಪರಿಸರಕ್ಕೆ ಇಂಥ ಇನ್ಸ್ಪೆಕ್ಟರ್ ಸಿಕ್ಕಿದ್ದು ಅಂತ ನಾನು ಕೇಳಿಕೊಳ್ತಾ, ಅದರಿಂದ ಶಾಂತಿಯುತವಾಗಿ ನಮ್ಮ ಈ ಪರಿಸರದಲ್ಲಿ ನೀವು ಸದಾ ಜಾಗೃತರಾಗಿರ್ಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ನಮ್ಮ ಶಾಲೆ ಪರವಾಗಿ ವಿನಂತಿಸ್ತೇನೆ. ನಂತರ ಅಸ್ಗರ್ ಇದ್ದಾರೆ ಮುಡಿಪುರವರು, ಅವರು ಲಾಯರು. ನಂತರ ಇಲ್ಲಿ ಕೆಲವರಿಗೆಲ್ಲ ಕೊಂಡಿಯಾಗಿದ್ದಾರೆ. ಅನಿಲ್ ದಾಸ್ರವರು ನೀವು ಬಿಡಬಾರ್ದು, ನೀವು ಯಾವಾಗಲೂ ನನಗೆ ಸಿಗ್ತೀರಿ, ನಾನು ಮತ್ತು ನೀವು ಒಂದೇ ಊರಿನವರು. ಆದರೆ ಅನಿಲ್ ದಾಸ್ರವರನ್ನ ನಮಗೊಂದು ಉತ್ತಮ ರೀತಿಯಾದಂಥ ವ್ಯವಸ್ಥೆ ಮಾಡಲಿಕ್ಕೆ ಅಸ್ಗರ್ ರವರು ವ್ಯವಸ್ಥೆ ಮಾಡಬೇಕು. ಅದರೊಟ್ಟಿಗೆ ನಿಮ್ಮ ಸಹಕಾರವನ್ನು ಸಹ ಯಾಚಿಸ್ತೇವೆ. ನಂತರ ಹಮೀದ್ ಕೋಡಿ ಅವರಿದ್ದಾರೆ, ಅವರು ನಮ್ಮ ಟ್ರಸ್ಟಿನ ಮೆಂಬರ್ ಆಗುವುದು, ಕಾರ್ಯಕ್ರಮಗಳಲ್ಲಿ ಬರ್ತಾರೆ, ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾರೆ. ನಮಗೆ ಸಹಕಾರವನ್ನು ಅವರಲ್ಲಿ ಯಾಚಿಸ್ತಾ, ನಂತರ ಫಾರೂಕಿ ಯೋಚರವರು, ಫಾರೂಕಿ ಯೋಚರವರ ಬಗ್ಗೆ ನಾವು ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರು. ಅವರೊಮ್ಮೆ ಕುವೈಟಿಗೆ ಹೋದರು. ಕುವೈಟಿಗೆ ಹೋಗಿ ಈ ಬಿಲ್ಡಿಂಗ್ ಅರ್ಧದಲ್ಲಿತ್ತು. ಆಗ ನಮಗೆಲ್ಲ ತಲೆಬಿಸಿ ಆಯ್ತು, ಇವರು ಹೋದ್ರೆ ಯಾರಪ್ಪ ಮಾಡೋದು ಅಂತ. ಮಾಡ್ತಾನೆ ಅಂತ ಹೇಳಿದರು. ಅದು ಫೌಂಡೇಶನ್ ಆಗೋ ಮೊದಲು ವಾಪಸ್ ಬಂದರು, ಯಾಕೆಂದ್ರೆ ನನಗೆಲ್ಲ ಆಗುದಿಲ್ಲ ಅಂತ. ಈ ಎಲ್ಲ ವ್ಯವಸ್ಥೆಗಳಿಗೆ ನಮ್ಮ ಇಲ್ಲಿ ನಾವು ಯಾವುದು ಹಣ ಇಟ್ಟು ಮಾಡಿದ್ದಲ್ಲ, ಅಂತ ದಾನಿಗಳು ಅಥವಾ ಅಂತ ಅವರ ಸಹಕಾರದಿಂದಾಗಿ ನಾವು ಮುಂದುವರೆದುಕೊಂಡು ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅವರು ನಮ್ಮ ಅಭಿವೃದ್ಧಿ ಸದಸ್ಯರು. ನಂತರ ಟೆಸ್ಟ್ ಸ್ಪೋರ್ಟ್ಸಿನ ಅಬ್ದುಲ್ ರೆಹಮಾನ್ ರವರು ನಮ್ಮ ಎಲ್ಲ ಕೆಲಸಗಳಿಗೆ ಸಹಕಾರವನ್ನು ನೀಡ್ತಾ ಇದ್ದರು. ನಂತರ ರಮೀಜ್ ರವರಿದ್ದ KMK ಅವರು, ಉಸಾಮುದ್ದೀನ್ ಹಳೆಕೋಟೆ, ರಫೀಕ್ ಹಳೆಕೋಟೆ, ಜೆರೀನಾ ರೌಫ್, ಇವರೆಲ್ಲರನ್ನ ನಾನು ನಮ್ಮ ಶಾಲೆಯ ವತಿಯಿಂದ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಉತ್ತಮ ರೀತಿಯಾದಂಥ ಸಹಕಾರ ನೀವು ಕೊಡಬೇಕು ಅಂತ ಕೇಳಿಕೊಳ್ತೇನೆ. ಒಬ್ಬರನ್ನು ಬಿಟ್ಟಿದ್ದೇನೆ, ಅದು ಯಾರು ಅಂತ ಹೇಳಿದ್ರೆ ನಮ್ಮ ಶಾಸಕರನ್ನ. ಅದು ಮರೆಯಲಿಲ್ಲ, ಅವರು ಬಹುಶಃ ಇರ್ಬೋದು, ಎಲ್ಲರೂ ಅಲ್ಲಿ ಇಲ್ಲದೆಲ್ಲ ಮಾಡ್ತಾ ಇದ್ದಾರೆ ಹೀಗೆ. ಆದ್ರೆ ಶಾಸಕರನ್ನ ನಾನು ಯಾಕೆ ಬಿಟ್ಟಿದ್ದೇನೆ ಅಂತ ಹೇಳಿದರೆ, ಅವರದೇ ಶಾಲೆ, ಅವರು ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಓರ್ವ ಸದಸ್ಯ, ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಓರ್ವ ಸದಸ್ಯರು. ಅವರ ತಂದೆಯವರಿಂದ ಹುಟ್ಟು ಹಾಕಿದಂಥ ಚಾರಿಟೇಬಲ್ ಟ್ರಸ್ಟ್ ಅಲ್ಲಿ ಕಾರ್ಯ ನಡೀತಾ ಇದೆ. ಬಹುಶಃ ನಮಗೆಲ್ಲರಿಗೂ ಅಭಿಮಾನ. ಇವತ್ತು ರಾಷ್ಟ್ರದಾದ್ಯಂತ ಉಳ್ಳಾಲವನ್ನ ಆ ರಾಷ್ಟ್ರದ ಭೂಪಟದಲ್ಲಿ ಗುರುತಿಸಿಕೊಳ್ಳುವಂತೆ ಮಾಡಿದರೆ ಅದು ಕೆಲವು ಸಂದರ್ಭದಲ್ಲಿ ಖಾದರ್ ರವರ ರಾಜಕೀಯ ವೈಖರಿ ಅಂತೇಳಿ ನಾವು ಹೇಳ್ಬೋದು. SSLC ಪರೀಕ್ಷೆ ಸಂದರ್ಭ ಈಗ ಬಹಳಷ್ಟು ಇಲ್ಲಿ ಎಲ್ಲ ನಾವು ನೋಡ್ತಾ ಇದ್ದೇವೆ. ಕೆಲವು ಚಿಕ್ಕ ಚಿಕ್ಕ ವಿಷಯಗಳ ಬಗ್ಗೆ, ಕೆಲವು ಬೇಕಾದಂಥ ವಿಚಾರಗಳ ಬಗ್ಗೆ, ಕೆಲವು ಬೇಡದಂಥ ವಿಚಾರಗಳ ಬಗ್ಗೆ ನಾವೆಲ್ಲ ಚರ್ಚೆ ಮಾಡ್ತಾ ಇದ್ದೇವೆ. SSLC ಪರೀಕ್ಷೆ ಸೋಮವಾರ, ಶನಿವಾರ ದಿವಸ ನಮಗೆಲ್ಲ ಒಂದು ಫರ್ಮಾಮ್ ಬಂತು. ಏನಂತ ಹೇಳಿದ್ರೆ ಯಾವುದೇ ಮಕ್ಕಳು ತಲೆಗೆ ಬಟ್ಟೆ ಹಾಕಿಕೊಂಡು ಶಾಲೆಗೆ ಹೋಗಬಾರ್ದು, ಪರೀಕ್ಷೆ ಕೂತ್ಕೊಳ್ಳೋಕೆ ಇಲ್ಲ. ಮತ್ತೆ ಏನು ಮಾಡೋದು, ಅದು ಒಂದು ಬ್ಯಾಗಲ್ಲಿ ಹಾಕೊಂಡು ಹೋಗಿ ಬಿಟ್ಟರ ಒಳಗೆ ಹೋಗಿ, ಬಿಡದಿದ್ದರೆ ಹೊರಗೆ ಕೂತ್ಕೊಳ್ಳಿ ಅಂತ ನಮ್ಮೆಲ್ಲ ಟಾಪ್ ಲೆವರ್ಸ್ ನೋಡಿ ತೀರ್ಮಾನ ಮಾಡಿದ್ರು. ಆಗ ನಾನು ಅವರಿಗೆ ಒಂದು ಫೋನ್ ಮಾಡಿದ್ದೆ, ಸರ್ ಹೀಗೆ ಆಗ್ತಾ ಉಂಟು, ಆದರೆ ಹಾಗೆ ಅಲ್ಲ ಆದೇಶ ಇರುವುದು. ಆದೇಶ ಇರುವುದು ಏನಂತ ಹೇಳಿದರೆ, ಆಯಾ ಶಾಲೆಯ ಯೂನಿಫಾರ್ಮಿನಲ್ಲಿ ಹಿಜಾಬ್ ಇದ್ದರೆ, ಆಯಾ ಶಾಲೆಯ ಯೂನಿಫಾರ್ಮಿನಲ್ಲಿ ಹಿಜಾಬ್ ಇದ್ದರೆ ಎಲ್ಲೋಡು ಅಂತೇಳಿ ನಾನು ಅವರಿಗೆ ಫೋನ್ ಮಾಡಿ ಹೇಳಿದೆ, ಇವತ್ತು ಸೆಕೆಂಡ್ ಸ್ಯಾಟರ್ಡೆ, ನಮ್ಮ ಅಧಿಕಾರಿಗಳು ಯಾರು ಸಿಗುವುದಿಲ್ಲ, ಆದ್ದರಿಂದ ಈ ಬಗ್ಗೆ ನೀವು ಮುತುವರ್ಜಿ ವಹಿಸಬೇಕು ಅಂತ ನಾನು ಹೇಳಬೇಕು ಅಂತ ಹೇಳಿದರೆ, ಅವರು ಶಾಸಕರಾಗಿ ಬಹುಶಃ 15 ವರ್ಷ ದಾಟಿತು. ಈ 15 ವರ್ಷದಲ್ಲಿ ನನ್ನಲ್ಲಿ ಆ ದಿವಸ ಒಂದು 25ಕ್ಕಿಂತಲೂ ಜಾಸ್ತಿ ಫೋನ್ ಅವರೇ ಮಾಡಿದ್ದಾರೆ. ನಾವು ಏನು ಮಾಡಬೇಕು, ಹೇಗೆ ಮಾಡಿದರೆ ಆಗ್ತದೆ, ಏನು ಮಾಡಬಹುದು ಅಂತ. ಆ ದಿವಸ DDP ಅವರನ್ನ, DC ಅವರನ್ನ, ಆಯುಕ್ತರನ್ನ, ಕಮಿಷನರನ್ನೆಲ್ಲ ಮಂಗಳೂರಿನಿಂದ ಕೂತು ಅವರನ್ನು ಮೀಟಾಗಿ ರಾತ್ರಿಯವರೆಗೆ ಚರ್ಚೆ ಮಾಡಿ ಆ ಸರ್ಕಾರದ ಹೈಕೋರ್ಟಿನ ಆದೇಶವನ್ನ ಅವರಿಗೆ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನ UT ಖಾದರ್ ಅವರು ಮಾಡಿದ್ದಾರೆ ಅಂತ ಹೇಳುದು ಅದು ನಮ್ಮ ಸಮುದಾಯದ ಒಂದು ಹೆಮ್ಮೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಟ್ಕೊಳ್ತೇನೆ. ಅವರು ಆ ಪ್ರಯತ್ನ ಪಟ್ಟಿದ್ದರಿಂದ ಶನಿವಾರ ರಜೆ, ಆದಿತ್ಯವಾರ ರಜೆ, ಸೋಮವಾರ ನಮ್ಮ ಮಕ್ಕಳು ನಿರರ್ಗಳವಾಗಿ ಅವರ ಶಾಲೆಯ ವಸ್ತ್ರ ಏನಿದೆಯೋ ಅದನ್ನು ಹಾಕಿಕೊಂಡು ಹೋಗ್ಲಿಕ್ಕೆ UT ಖಾದರ್ ಅವರು ಕಾರಣರಾಗಿದ್ದಾರೆ.
ಮತ್ತೆ ರಾಜಕಾರಣಿಗಳು ನಮ್ಮಲ್ಲೆಲ್ಲ ರಾಜಕಾರಣಿಗಳಿದ್ದೀರಿ, ನಾವು ಮಾತಾಡಬಾರ್ದು, ಆದರೆ ಮಾಸ್ಟ್ನವರಿಗೊಂದು ಅಧಿಕಾರ ಇದ್ದ ವಿಷಯವನ್ನು ಹೇಳಲಿಕ್ಕೆ ಅದು ಹೇಳ್ಬೋದು. ಆದ್ದರಿಂದ ಎಲ್ಲ ನನ್ನ ರಾಜಕಾರಣಿಗಳಲ್ಲಿ ನಾನು ಹೇಳುವುದು ಏನಂತ ಹೇಳಿದ್ರೆ, ಎಲ್ಲರನ್ನು ಸಂತೋಷಪಡಿಸಿಕೊಳ್ಳಿಕ್ಕೆ ದೇವರಿಗೂ ಸಾಧ್ಯತೆ ಇಲ್ಲ. ಎಲ್ಲರೂ ಹೇಳಿದ್ದನ್ನೇ ಕೇಳುವಂಥದ್ದು ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯತೆ ಇಲ್ಲ. ರಮನಾಥ ರೈ ಅವರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಯಾವಾಗಲೂ, ಏನಂತ ಹೇಳಿದ್ರೆ, ಯಾರು ಜನರಿಗೆ ಹತ್ತಿರವಾಗಿರ್ತಾರೋ, ಜನರ ಹತ್ತಿರವಾಗಿ ಯಾರು ಇರ್ತಾರೋ ಅವರು ದೇವರಿಗೆ ಹತ್ತಿರವಾಗಿರ್ತಾರೆ. ಜನರಿಗೆ ಹತ್ತಿರವಾಗಿ ಯಾರು ಇರ್ತಾರೋ ಅವರು ದೇವರಿಗೆ ಹತ್ತಿರವಾಗಿರುತ್ತಾರೆ ಅಂತ. ಆ ನಿಟ್ಟಿನಲ್ಲಿ ಮಾನ್ಯ ಖಾದರ್ ಅವರು ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ಇನ್ನೂ ನಾವೀಗ ಬಂದ ತಕ್ಷಣ ನಮ್ಮಲ್ಲೆಲ್ಲ ಬಹಳಷ್ಟು ಏನಂತ ಹೇಳಿದ್ರೆ ಯಾವಾಗಲೂ ಅವರು ಜೋರು ಮಾಡ್ತಾರೆ. ಅವರ ತಂದೆ ನನಗೆ ಜೋರು ಮಾಡ್ತಾ ಇದ್ರು, ಯಾಕಂದ್ರೆ ಇಲ್ಲಿ ನಾವು ಕಾರ್ಯಕ್ರಮಕ್ಕೆ ಅವರ ತಂದೆಯನ್ನು ಕರೆಯುವುದು. ತಂದೆಯನ್ನು ಕರೆದಾಗ ನಾನು ಟೀಚರ್ನವರು ಮಕ್ಕಳು, ಮೇಲೆ ನಾವು 4 ಕಮಿಟಿಯವರು. ಅವರು ನನಗೆ ಒಂದೇ ಮಾತು ಹೇಳ್ತಾ ಇದ್ರು, ನಿನಗೆ ಬೀರಾಂದ್ರ ಅಂತ, ಯಾಕೆ ನೀವೇ ನಮ್ಮನ್ನೆಲ್ಲ ಕರೆದಿ ಇಲ್ಲಿ ಕೂತ್ಕೊಳಿಸುದು ಅಂತ. ಇದನ್ನು ಇಷ್ಟು ಮಂದಿ ಬಂದಿದ್ದೀರಿ, ನೀವು ಬಂದಂತ ಉದ್ದೇಶ ಒಂದು ಏನಂತ ಹೇಳಿದ್ರೆ, 1 ಯೂನಿಫಾರ್ಮಿಗೆ ಮಕ್ಕಳಿಗೆ, 2 ಪುಸ್ತಕಕ್ಕೆ ಮಕ್ಕಳಿಗೆ, 3 ನಮ್ಮ ಮಕ್ಕಳಿಗೆ ಗೌರವಾರ್ಪಣೆ ಇದೆ ಅದು ನೋಡ್ಲಿಕ್ಕೆ, 4ನೇದು ಮಾನ್ಯ ಖಾದರ್ ಅವರಿಗೆ ಒಂದು ಅವೇರ್ನೆಸ್ ಕೊಡಬೇಕು. ಅವರು ಇವತ್ತು ನಮಗೆ ಒಂದು ಉತ್ತಮವಾದಂಥ ಭರವಸೆಯನ್ನು ನನಗೆ ಕೊಟ್ಟಿದ್ದಾರೆ. ನಮ್ಮ ಈ ಬಿಲ್ಡಿಂಗಿನ ಮೇಲಂತಸ್ತಿಗೆ ಒಂದು ಸ್ಲ್ಯಾಬ್ ಹಾಕಿ ಕೊಡುವಂಥ ಒಂದು ವ್ಯವಸ್ಥೆಯಲ್ಲೂ ಅವರು ಸಹಕಾರವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ನನಗೆ ಅವರ ಕಾಂಟ್ರಾಕ್ಟರ್ಸ್ ಒಬ್ರು ಹೇಳಿದರು ನಮಗೆ ಆ ಬಗ್ಗೆ ಮಾತನಾಡಿದ್ದಾರೆ ಅಂತೇಳಿ. ಆದ್ದರಿಂದ ಅದನ್ನು ಸಹ ನಾವು ಅವರಿಗೊಂದು ಅವೇರ್ನೆಸ್ ಕೊಡುವಂತ ಒಂದು ಕಾರ್ಯಕ್ರಮ ಇದಾಗಿದೆ ಅಂತ ಹೇಳ್ತಾ, ಆದಷ್ಟು ಶೀಘ್ರದಲ್ಲಿ ಅದನ್ನು ಅವ್ರು ಮಾಡಿಕೊಡ್ಬೇಕು. ಯಾಕಂದ್ರೆ ನಮ್ಮ ಮಕ್ಕಳು ನೀರಿನಲ್ಲಿ ಈಜ್ತಾ ಇದ್ದಾರೆ, ಮಳೆ ಬಂದಾಗ ನೀರಲ್ಲಿ ಈಜುತ್ತಾ ಇದ್ದಾರೆ. ಆದ್ದರಿಂದ ಅದನ್ನು ಮಾಡಿಕೊಡ್ಬೇಕು ಅಂತೇಳಿ ನಾನು ಅವರಲ್ಲಿ ಕೇಳಿಕೊಳ್ಳುತ್ತಾ, ಅವರನ್ನು ನಾನು ಆತ್ಮೀಯತೆಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ನಮ್ಮ CRPಗಳಾದಂಥ ಮೋಹನ್ ಸರ್ ಅವರಿದ್ದಾರೆ, ನನ್ನ ಸಹೋದರ MH ಮಲಾರ್ ಅವರಿದ್ದಾರೆ, ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಹಿರಿಯ ಸದಸ್ಯರು, ಉಪಾಧ್ಯಕ್ಷರು, ನಮಗೆಲ್ಲರಿಗೂ ಮಾರ್ಗದರ್ಶಕರಾದಂಥ ಶ್ರೀಯುತ UN ಇಬ್ರಾಹಿಂ ರವರಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಕೋಶಾಧಿಕಾರಿಗಳಾದಂಥ ಕರೀಂ ರವರಿದ್ದಾರೆ. ಯಾವತ್ತೂ ಸಂಚಾಲಕರಾಗಿಯೇ ಇರುವಂತ ಸಂಚಾಲಕರಿಂದಲೇ ಅವರು ಮಾಜಿ ಆಗ್ಲಿಕ್ಕಿಲ್ಲ, ನಮ್ಮ MH ಇಬ್ರಾಹಿಂ ರವರಿದ್ದಾರೆ. ಹಾಗೆಯೇ ನನ್ನ ಆತ್ಮೀಯ ಮಿತ್ರ ನಮ್ಮ ಸಹ ಕಾರ್ಯದರ್ಶಿ ಅಲ್ತಾಫ್ ರವರಿದ್ದಾರೆ. ಇವರೆಲ್ಲರನ್ನ ನಾನು ಆತ್ಮೀಯತೆಯಿಂದ ಸ್ವಾಗತಿಸ್ತಾ, ವಿದ್ಯಾರ್ಥಿ ರಕ್ಷಕರು ಇದ್ದೀರಾ, ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳನ್ನು, ನನ್ನ ಸಹೋದ್ಯೋಗಿಗಳನ್ನು, ಇಕ್ರಾ ಚಾರಿಟೇಬಲ್ ಟ್ರಸ್ಟ್ನ ಎಲ್ಲ ಸದಸ್ಯರುಗಳನ್ನು, ಹಳೆ ವಿದ್ಯಾರ್ಥಿಗಳನ್ನು, ಟ್ರಸ್ಟ್ ಸ್ಪೋರ್ಟ್ಸ್ ಮತ್ತು ಕಲ್ಚರಲ್ ಅಸೋಸಿಯೇಷನ್ ಎಲ್ಲ ಸದಸ್ಯರುಗಳನ್ನು ನಾನು ಆತ್ಮೀಯತೆಯಿಂದ ಸ್ವಾಗತಿಸಿ, ಕಾಲೇಜಿನ ಮಾಲಕರಾದ ತೋಹಾರ್ ಅವರು ಬಂದಿದ್ದಾರೆ. ತೋಹ ಅಂತ ಹೆಸರು ಕೇಳಿದ್ದೇನೆ, ಯಾವಾಗಲೂ ಈ ಅಲ್ತಾಫ್ ಅವರು ಹೇಳ್ತಾ ಇದ್ದಾರೆ ತೋಹ ಅಂತ, ನಮ್ಮಲ್ಲಿ ತೋಹ ಇರೋದು ಇವರೇ. ಆದ್ದರಿಂದ ತೋಹಾರ್ ಅವರಿದ್ದಾರೆ. ಇವರೆಲ್ಲರನ್ನ ನಾನು ಆತ್ಮೀಯತೆಯಿಂದ ಸ್ವಾಗತಿಸ, ಅದೇ ರೀತಿಯಲ್ಲಿ ಆತ್ಮೀಯರಾದಂಥ ರಹೀಮಾಕ ಇದ್ದಾರೆ. ಇವತ್ತು ಗೌರವಿಸಲ್ಪಡುವಂತ ತನ್ವಿ ಮತ್ತು ಅವಳ ಕುಟುಂಬದವರು ಇದ್ದಾರೆ. ಎಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ. ಹಳಕೋಟೆ ಶಾಲೆಗೆ ಪ್ರತಿ ಸಹೃದಯ ದಾನಿಗಳ ಸಹಾಯ ಹಸ್ತವನ್ನು ಅಪೇಕ್ಷಿಸುತ್ತಾ, ಇನ್ನು ಶ್ಲಾಘಿಸುತ್ತಾ, ಹಳೆಕೋಟೆಯ ಈ ವಿದ್ಯಾಸಂಸ್ಥೆಯನ್ನು ಉತ್ತಮ ಶಾಲೆಯನ್ನಾಗಿ ಮಾಡುವಲ್ಲಿ ತಮ್ಮೆಲ್ಲರ ಸಹಕಾರ ಇರಲಿ ಎಂದು ಆಶಿಸಿದ ಸೈಯದ್ ಮದನಿ ವಿದ್ಯಾಸಂಸ್ಥೆಯ ಮುಖ್ಯೋಪಾಧ್ಯಾಯರಾದಂತಹ ಜನಾಬ್ KMK ಮಂಜನಾಡಿ ಅವರಿಗೆ ಧನ್ಯವಾದಗಳು. ಈಗ ಸಮವಸ್ತ್ರ ವಿತರಣೆ. ಮೊಹಮ್ಮದ್ ಶಾಹಿದ್. ಇಕ್ರಾ ಚಾರಿಟೇಬಲ್ ಟ್ರಸ್ಟ್, ಸೈಯದ್ ಮದನಿ ವಿದ್ಯಾ ಸಂಸ್ಥೆಯ ಶಾಲಾ ಸಮಿತಿ ವತಿಯಿಂದ ಇವತ್ತು ಸೈಯದ್ ಮದನಿ ವಿದ್ಯಾಸಂಸ್ಥೆಯ ಶಾಲಾ ಸಮಿತಿ ವತಿಯಿಂದ ಕೊಡುವಂತಹ ಉಚಿತ ಸಮವಸ್ತ್ರ ಕಾರ್ಯಕ್ರಮ, ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಕೊಡುವಂತಹ ಪುಸ್ತಕದ ಆ ಒಂದು ಹಾಗೂ ಇನ್ನಿತರ ಕಾರ್ಯಕ್ರಮದ ಮತ್ತು ಪ್ರತಿಭಾ ಪುರಸ್ಕಾರದ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು, ಈ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ನಿರ್ದೇಶಕರು, ಸನ್ಮಿತರು, ಉಪಾಧ್ಯಕ್ಷರಾಗಿರುವಂತಹ ಸನ್ಮಿತರಂತ ಈ ಒಂದು ಶಾಲೆ ಮತ್ತು ಈ ಒಂದು ಜುಮ್ಮಾ ಮಸೀದಿ ಹಳೆಕೋಟೆ ಎಲ್ಲ ವಿಶೇಷವಾದ ಪ್ರೀತಿ ವಿಶ್ವಾಸ ಇಟ್ಕೊಂಡಂತಹ ಮತ್ತು ಸಹಕಾರ ಕೊಡುವಂತಹ ಕೊಡುಗೈ ದಾನಿಯು ಸನ್ಮಿತರಾಗಿರುವಂತಹ ಆ ಗೌರವಿತರಂತಹ ತಾಹ ಅಜ್ಜಿರವರೇ, ವೇದಿಕೆ ಮೇಲೆ ಸನ್ಮಿತರಾಗಿ ಗಣ್ಯ ಅತಿಥಿಯಾಗಿ ಉಪಸ್ಥಿತವಂಥ ನನ್ನ ಆತ್ಮಮಿತ್ರರು ಆಗಿರುವಂಥ ಶ್ರೀ ಅನಿಲ್ ದಾಸ್ ಅವರೇ, ಗೌರವಾಂತ ಸುಮತಿ ಹೆಗ್ಡೆ ಅವರೇ, ಅದೇ ರೀತಿ ನಮ್ಮ ಪಂಚಾಯತ್ನ ಸದಸ್ಯರು, ಪಂಜೇಶ್ವರದ ತಾಲೂಕು ಸದಸ್ಯರಂತ ಸನ್ಮಿತರಾದಂತಹ ನಮ್ಮ ಅಬ್ದುಲ್ ರೆಹಮಾನ್ ಗೋಲ್ಡನ್ ಅವರೇ, ಉಲಾಲ ಇನ್ಸ್ಪೆಕ್ಟರ್ ಆಗಿರುವಂತಹ ಗೌರವರಾಗಿರುವಂತಹ ಸಂದೀಪ್ ರವರೇ, ನಮ್ಮ ಅಸ್ಗರ್ ಅವರೇ, ರಿಯಾಜ್ ಕಡಂಬ್ರವರೇ, ನಮ್ಮ ಜಾಕೀರ್ ಅವರೇ, ಇಸ್ಮಾಯಿಲ್ ಅವರೇ,
ತಾಹರ್ ಅವರೇ, ನಮ್ಮ ಶಿಕ್ಷಣ ಇಲಾಖೆ ಸುಮಂತ ಮೋಹನ್ ರವರೇ, ಅದೇ ರೀತಿ ನಮ್ಮ ಕೋಟೆಪುರ ಶಾಲೆಯಲ್ಲಿ ವಿಷಯ ಕಾಸುವಂಥ ಮಲಾರ್ ನಮ್ಮ ಮಾಸ್ಟರ್ ಅವರೇ, ಹಮೀದ್ ರವರೇ, ಒಂದು ಬೇರೆಂದರು ಎಲ್ಲೋ ಪಂಚಚಂದ್ರ ಹಮೀಸ್ ಅವರೇ, ಫಾರೂಕ್ ರವರೇ, ನಮ್ಮ ಹಲಕೋಟೆ ಅಲ್ತಾಫ್ ರವರೇ, ಇಬಾಮ್ ರವರೇ, ಜೈನುದ್ದೀನ್ ಅವರೇ, ಇಬ್ರಾಹಿಕ್ ಅವರೇ, ಇಸ್ಮಾಯಿಲ್ ಅವರೇ, ಅದೇ ನಮ್ಮ ಪದವೀಧರರಾಗಿರುವಂತಹ ಅಬ್ದುಲ್ ಕರೀಮಾಕನ್ ಅವರೇ, ರಹೀಮಾಕನ್ ಅವರೇ, ಮತ್ತು ನಮ್ಮ ಈ ಒಂದು ಶಾಲೆಯಿಂದ ಅತ್ಯುತ್ತಮವಾದ ಮಾರ್ಕ್ ಪಡೆದಂತಹ ಶಾಮಿಲ್ ಅವರೇ, ಎಲ್ಲ ನಮ್ಮ KMK ಮಂಜಾಣಿ ಮತ್ತು ಎಲ್ಲ ನಮ್ಮ ಶಿಕ್ಷಕ ಮತ್ತು ವರ್ಗದವರೇ, ಸಿಬ್ಬಂದಿ ವರ್ಗದವರೇ, ಈ ಕಾರ್ಯಕ್ರಮಕ್ಕೆ ನೇರವಾಗಿ ಸಹಕರಿಸ ಪ್ರತಿಯೊಂದು ವಿಷಯಗಳೇ, ಇಕ್ರಾ ಸಂಸ್ಥೆ ಸನ್ಮಿತ ಅಂತ UB ಮೊಹಮ್ಮದ್ ರವರೇ, ಮುಂದಿರುವ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ, ಅವರ ಪೋಷಕ ವರ್ಗದವರೇ ಹಾಗೂ ಹಿತೈಷಿಗಳೇ, ಶಿಕ್ಷಕ ವರ್ಗದವರೇ, ಸಿಬ್ಬಂದಿಗಳೇ, ಮಾಧ್ಯಮದ ಮಿತ್ರರೇ, ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಮೊನ್ನೆ KMK ಮಂಜನಾಡಿ ತಾಜಿ ಅವರು ಮನೆತಿಂತೆಲ್ಲ ಬಂದು ಈ ರೀತಿ ಕಾರ್ಯಕ್ರಮಕ್ಕೆ ಇದೆ ತಾವು ಬರಬೇಕಂತ ಕೂಡ ಕೇಳಿದ್ದು. ನಾನು ಹೇಳಿದೆ, ಹಲಕೋಟೆಯ ಪ್ರತಿಯೊಂದು ಶಾಲೆಯ ಕಾರ್ಯಕ್ರಮಕ್ಕೆ ನಾನು ಶಾಸಕನಾಗುವ ಮೊದಲೇ ಬಹುಶಃ ತಾವು ನನ್ನನ್ನು ಆಹ್ವಾನಿಸಿ ಬೇರೆ ಬೇರೆ ಕಾರ್ಯಕ್ರಮ ಭಾಗವಹಿಸಲು ಅವಕಾಶ ಮಾಡಿದ್ದು ಕೊಟ್ಟಿದ್ದೀರಿ. ಶಾಸಕ ಆದ ನಂತರ ಕೂಡ ಬೇರೆ ಬೇರೆ ಕೆಲಸ ಕಾರ್ಯ ಕೂಡ ಇಲ್ಲಿ ಕಾರ್ಯಕ್ರಮ ಬರ್ತಿದ್ದೇನೆ. ಈ ವರ್ಷ ಕೂಡ ಊರಲ್ಲಿದ್ದರೆ ಖಂಡಿತವಾಗಿ ನಾನು ಬಂದೇ ಬರ್ತೇನೆ ಎಂಬ ಮಾತನ್ನು ಕೂಡ ಇವತ್ತು ಕೊಟ್ಟಿದ್ದೇನೆ. ಈ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ನಿಮ್ಮೆಲ್ಲರ ಆಶೀರ್ವಾದ ಬೇಡಲಿಕ್ಕೆ ನಾನು ಇವತ್ತು ಬಯಸಿ, ನಾನು ಪ್ರಪ್ರಥಮವಾಗಿ ಈ ಶಾಲಾಭಿ ಸಮಿತಿಯ ಅಧ್ಯಕ್ಷ ಸೈಯದ್ ಮದನಿ ಹಳೆಕೋಟೆ ಶಾಲಾಭಿ ಸಮಿತಿಯ ಅಧ್ಯಕ್ಷರನ್ನು ಸರ್ವ ಸದಸ್ಯರನ್ನು, ಈ ಹಿಂದೆಯಿಂದಲೂ ಇದಕ್ಕೆ ದುಡಿದು ಬಂದಂಥ ಎಲ್ಲ ಅಧ್ಯಕ್ಷರ ಸದಸ್ಯರನ್ನು, ಆಗೆಲ್ಲ ಮುಖ್ಯ ಶಿಕ್ಷಣ KMK ಮಂಜನಾಡಿ ಮತ್ತು ಎಲ್ಲ ಶಿಕ್ಷಕ ವರ್ಗದವರನ್ನು ಎಲ್ಲರ ಪರವಾಗಿ ನಾನು ಅಭಿನಂದನೆ ಮತ್ತು ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಒಂದು ಊರಿನ ಹಿರಿಯರು ಕಿರಿಯರೆಲ್ಲ ಸೇರಿಕೊಂಡು ಬಹುಶಃ ಇದ್ದಂಥ ವಿದ್ಯಾಸಂಸ್ಥೆಗಳ ಸಹಕಾರ ಕೊಟ್ಟಾಗ ಉತ್ತಮವಾದ ಶಿಕ್ಷಕ ವರ್ಗ ಮತ್ತು ಉತ್ತಮವಾದ ಆಡಳಿತ ಸಮಿತಿ ಈ ಒಂದು ಯಾವ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಆ ಒಂದು ಪ್ರದೇಶಕ್ಕೆ ಪೂರಕವಾಗುವಂಥ ಹೇಗೆ ಒಂದು ಕೆಲಸ ಮಾಡ್ಬೋದಂತ ತೋರಿಸಿಕೊಡದಿದ್ದರೆ ಅದು ಹಳೆಕೋಟೆ ಪ್ರದೇಶ ಅದು ಪ್ರಥಮ ಮತ್ತು ಮಾದರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಲ್ಲರ ಸಹಕಾರ ಮುಖಾಂತರ ಇದು ಒಂದು ಎದ್ದು ನಿಲ್ಲುವಂಥ ವಿಚಾರ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥ. ನಿಜವಾದ ದೇಶ ಪ್ರೇಮ ಅಂತ ಹೇಳಿದರೆ ಇದು ನಿಜವಾದ ದೇಶ ಪ್ರೇಮ. ಎಲ್ಲಿಯ ನಿಂತು ಮೈಕಲ್ಲಿ ಮಾತಾಡಿ ಯಾರಿಗೆ ಬೈದ ತಕ್ಷಣ ಅದು ನಿಜವಾದ ದೇಶ ಪ್ರೇಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದರೆ ಭಾರತ ದೇಶ ವಿಶ್ವದಲ್ಲೇ 1ನೇ ಸ್ಥಾನಕ್ಕೆ ಹೋಗಬೇಕೆಂತೇಳಿ ಪ್ರತಿಯೊಬ್ಬರ ಕನಸು. ಭಾರತ ದೇಶ ವಿಶ್ವದಲ್ಲೇ 1ನೇ ಸ್ಥಾನಕ್ಕೆ ಹೋಗಬೇಕಾದ್ರೆ ಅದು ನಾವು ಶಾಸಕರು ಮತ್ತು ಮಂತ್ರಿಗಳು ವಿಧಾನಸಭೆಯಲ್ಲಿ ಇರುವವರು ಬಹುಶಃ ಬಲಿಷ್ಠರಾದರೆ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯ ಇಲ್ಲ. ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳುವಂಥ ಸಂಸದರ ಅಥವಾ ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳುವಂಥ ಮಂತ್ರಿಗಳು ಬಲಿಷ್ಠರಾದರೂ ಕೂಡ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯ ಇಲ್ಲ. AC ರೂಮಲ್ಲಿ ಕೂತ್ಕೊಳ್ಳುವಂಥ IAS ಅಧಿಕಾರಿಗಳ ಅಥವಾ AC ರೂಮಲ್ಲಿ ಕೂತ್ಕೊಳ್ಳುವಂಥ ಶ್ರೀಮಂತರು ವ್ಯಾಪಾರಸ್ಥರು ಬಲಿಷ್ಠರಾದರೂ ಕೂಡ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಭಾರತ ದೇಶ ಬಲಿಷ್ಠವಾಗಬೇಕಾದ್ರೆ ಅದು ಕ್ಲಾಸ್ ರೂಮಲ್ಲಿ ಕಲಿಯುವಂಥ ವಿದ್ಯಾರ್ಥಿನಿಯರು ಮತ್ತು ಪ್ಲೇ ಗ್ರೌಂಡಲ್ಲಿ ಆಡುವಂಥ ವಿದ್ಯಾರ್ಥಿನಿಯರು ಬಲಿಷ್ಠವಾದಾಗ ಮಾತ್ರ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ. ಅಂಥ ಶಿಕ್ಷಣವನ್ನು ಬಹುಶಃ ಕೊಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದರ ಸದುಪಯೋಗವನ್ನು ಪಡೆದುಕೊಂಡು ಎತ್ತವರು ಮಕ್ಕಳು ಎಲ್ಲರೂ ಕೂಡ ಮುಂದೆ ಹೋಗುವಂಥ ಅವಕಾಶ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸೋದು. ಅದಕ್ಕಂತ ತಾವೆಲ್ಲ ಕೂಡ ಹೆತ್ತರು ಕೂಡ ಬಂದಿದ್ದೀರಿ. ನಿಮ್ಮ ಪ್ರೋತ್ಸಾಹ ನಿಮ್ಮ ಮಕ್ಕಳಿಗೆ ಅತಿ ಅಗತ್ಯ. ಶಾಲೆಯಲ್ಲಿ ಬಂದು ಇವತ್ತು ಕಲಿಸುವ ಸಂದರ್ಭದಲ್ಲಿ ನಿಮ್ಮ ಮಕ್ಕಳನ್ನು ಇವತ್ತಲ್ಲ ನಾಳೆ ಒಂದಲ್ಲೊಂದು ಹಂತಕ್ಕೆ ಮುಟ್ಟಿಸುವಂತಹ ಜವಾಬ್ದಾರಿ ಹೆತ್ತವರು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ಯಾವಾಗಲೂ ಯಾವುದೇ ಸಮಸ್ಯೆ ಬಂದಾಗ ಹೇಳ್ತೇನೆ, ಮಕ್ಕಳ ಹೆತ್ತವ್ರ ಕಾರಣ. ಮಕ್ಕಳ ಹೆತ್ತವರು ಇವತ್ತು ಒಂದು ಮಗ ಮತ್ತು ಮಗಳು ದೊಡ್ಡ ಸ್ಥಾನಕ್ಕೆ ಹೋಗಬೇಕಾದ್ರೆ ಶಿಕ್ಷಕ ವರ್ಗ ಜೊತೆ ಅದು ಮಕ್ಕಳ ಹೆತ್ತವರು ಕರೆಕ್ಟ್ ಆಗಿದ್ದರೆ ಮಕ್ಕಳು ಎಲ್ಲರೂ ಕೂಡ ಕರೆಕ್ಟ್ ಆಗಿರುವಂಥ ಅವಕಾಶ ನೀವು ಅವರಿಗೆ ಪ್ರೋತ್ಸಾಹ ಕೊಟ್ಟರೆ ಅವರು ಆಟೋಮೆಟಿಕ್ ಇವತ್ತು ಮುಂದೆ ಹೋಗುವಂಥ ಅವಕಾಶ ಆಗ್ತದೆ. ಆದ ಕಾರಣ ನಿಮ್ಮ ಹೆತ್ತವರ ಜವಾಬ್ದಾರಿ ಕೂಡ ತಾವೆಲ್ಲ ಇವತ್ತು ಅರ್ಥ ಮಾಡಿಕೊಂಡು ಹೋಗುವಂಥ ವಿಚಾರ ಇವತ್ತು ಆಗಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂತ ಹೇಳಿದರೆ ನಿಮ್ಮ ಮಕ್ಕಳ ಜೊತೆ ನೀವು ಅತ್ಯಂತ ಪ್ರೀತಿಯಿಂದಲೇ ತಮ್ಮ ಮಾತುಕತೆ ನಡೆಸುವಂಥ ವಿಚಾರ ಇವತ್ತು ಆಗಬೇಕು. ಹಿಂದೆ ನಾವೆಲ್ಲಿದ್ದಾಗ ವಿಷಯ ಇಲ್ಲ, ನಾವು ಹಿಂದೆ ಇದ್ದೆವು. ಯಾಕಂತ ಹೇಳಿದರೆ ನಮ್ಮ ಹೆತ್ತ ತಂದೆ ಮುಂದೆ ನಾವು ನಿಂತು ಮಾತಾಡುವಂಥ ವಾತಾವರಣವಾಗಿಲ್ಲ. ಸೈಡಲ್ಲಿ ನಿಂತು ತಾಯಿಯವ್ರ ಜೊತೆ ಇನ್ಫ್ಲುಯೆನ್ಸ್ ಮಾಡಿಕೊಂಡು ಮಾತಾಡೋಂಥ ಪರಿಸ್ಥಿತಿ ಆಗಲ್ಲ. ಈಗೆಲ್ಲ ಎಲ್ಲರೂ ಕೂಡ ಫ್ರೆಂಡ್ಶಿಪ್ ಥರ ಮಕ್ಕಳು ಮತ್ತು ಪೇರೆಂಟ್ಸ್ ಅಂತ ಹೇಳಿದರೆ ಒಂದು ಮಿತ್ರ ಥರ ಎಲ್ಲರೂ ಕೂಡ ಕೂತ್ಕೊಂಡು ಚರ್ಚೆ ಮಾಡೋ ವಾತಾವರಣ ಇದೆ. ಈ ಒಂದು ವಾತಾವರಣ ಅತಿ ಉತ್ತಮವಾದ ವಾತಾವರಣ. ಯಾಕೆಂತ ಹೇಳಿದರೆ ನಿಮ್ಮ ಮಕ್ಕಳು ಬರೀ ಶಿಕ್ಷಣದಲ್ಲಿ ಹೇಗಿರ್ತಾ ಅಂತಲ್ಲ, ಅವನು ಸಾಹಿತ್ಯ ಆಗ್ತಾನ, ಅವನು ಆರ್ಟಿಸ್ಟ್ ಆಗ್ತಾನ, ಅವನು ದೊಡ್ಡ ಮಟ್ಟದ ನಿಮಗೆ ಅವನ ಟ್ಯಾಲೆಂಟ್ ಎಲ್ಲ ಗೊತ್ತಾಗೋದು ಯಾರಿಗೆ ಅಂತ ಹೇಳಿದರೆ ನೀವು ಮಕ್ಕಳ ಜೊತೆ ಕೂತ್ಕೊಂಡು ಪ್ರೀತಿಯಿಂದ ಮಾತಾಡಿ ಚರ್ಚೆ ಮಾಡಿದಾಗ
ಬಹುಶಃ ನಿಮಗೆ ಮಕ್ಕಳ ಒಂದು ಭವಿಷ್ಯ ಮತ್ತು ಅವರ ಪ್ರತಿಭೆ ನಿಮಗೆ ಅರ್ಥ ಮಾಡಿಕೊಳ್ಳುವಂಥ ಅವಕಾಶ ಇವತ್ತು ಆಗುವಂಥ ವ್ಯವಸ್ಥೆ ಇವತ್ತಾಗ್ತದೆ. ಅದನ್ನು ಬಂದು ನೀವು ಶಾಲೆಯ ಶಿಕ್ಷಕರು ನೀವು ಚರ್ಚೆ ಮಾಡಿದಾಗ ನಿಮ್ಮ ಮಗ ಮನೆಯಲ್ಲಿ ಹೇಗಿದ್ದಾನೆ ಅಂತ ಅವ್ರಿಗೆ ಗೊತ್ತಾಗ್ತದೆ, ಶಾಲೆ ಹೇಗಿದ್ದಾನೆ ನಿಮಗೆ ಗೊತ್ತಾಗ್ತದೆ. ಯಾಕಂದರೆ ಮಕ್ಕಳು ಮನೆಯಲ್ಲಿದ್ದಾಗೆ ಶಾಲೆಯಲ್ಲಿ ಇರುವುದಿಲ್ಲ. ಅವನ ಮನೆಯಲ್ಲಿ ಒಂದು ವಾತಾವರಣ ಇದ್ದರೆ ಅವನು ಶಾಲೆಯಲ್ಲಿ ಬೇರೆ ಇರ್ತಾನೆ, ಶಾಲೆಯಲ್ಲಿ ಬೇರೆ ಇದ್ದರೆ ಮನೆಯಲ್ಲಿ ಬೇರೆ ಇರ್ತಾನೆ. ಹೆತ್ತವರು ಮತ್ತು ಶಿಕ್ಷಕ ವರ್ಗ ನೀವು ಪರಸ್ಪರ ಭೇಟಿ ಮಾಡಿ ನಿಮ್ಮ ಮಕ್ಕಳ ಬಗ್ಗೆ ಚರ್ಚೆ ಮಾಡಿಕೊಂಡು ಹೋದಂಥ ಸಂದರ್ಭದಲ್ಲಿ ತಾವು ಬಹುಶಃ ಇವತ್ತು ಮಕ್ಕಳನ್ನು ಅತ್ಯಂತ ಉತ್ತಮವಾಗಿ ಬೆಳೆಸಿಕೊಳ್ಳುವಂಥ ವಿಚಾರ ಇವತ್ತು ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದು ಪ್ರಮುಖವಾದ ವಿಚಾರ ಇವತ್ತು ಆಗಬೇಕು. ನಿಮ್ಮ ಮಕ್ಕಳ ಶಿಕ್ಷಣದಲ್ಲಿ ಯಾವುದೇ ಅಡೆತಡೆ ಬರುವಂಥ ವಿಚಾರ ಇವತ್ತು ಆಗಬಾರ್ದು. ನಿಮ್ಮ ಮಕ್ಕಳ ಶಿಕ್ಷಣ ಪ್ರತಿ ಮುಖ್ಯ. ಮಕ್ಕಳ ಮುಕ್ತಕ್ಕೆ ಏನಾದ್ರು ಆದರೆ ಬಹುಶಃ ನಿಮ್ಮ ಅವರವರ ಹತ್ರ ಅವರು ಅಲ್ಲದೆ ಬೇರೆ ಯಾರು ಕೂಡ ನಿಮ್ಮ ಕೈಗೆ ಸಿಗಲಿಕ್ಕೆ ಹೋಗುವುದಿಲ್ಲ. ಸೊ ಮಕ್ಕಳ ಒಂದು ಶಿಕ್ಷಣಕ್ಕೆ, ಅದು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಯಾವುದು ಕೂಡ ಅಡೆತಡೆ ಆಗಲೇಬಾರ್ದು. ಅದನ್ನು ಬಹುಶಃ ಅವರು ಪೂರ್ತಿಗೊಳಿಸುವ ವ್ಯವಸ್ಥೆ ನೋಡಿಕೊಳ್ಳೋ ಜವಾಬ್ದಾರಿ ಅದು ಹೆತ್ತವರು ಮತ್ತು ಸಮಾಜದ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಮಸ್ಯೆಗಳು ಬರ್ತದೆ, ಸಮಸ್ಯೆ ಇಲ್ಲದ ಊರಿಲ್ಲ, ಸಮಸ್ಯೆ ಇಲ್ಲದ ದೇಶ ಇಲ್ಲ. ನಿಮಗೆ ಸಮಸ್ಯೆ ಇಲ್ಲದ ಊರಿಗೆ ಹೋಗ್ಬೇಕಾದ್ರೆ ಒಂದು ಊರಲ್ಲಿ ಹೋಗಿ ಕೂತ್ಕೊಳ್ಳಿ, ಅಲ್ಲಿ ಮಾತ್ರ ನಿಮಗೆ ಸಮಸ್ಯೆ ಸಿಕ್ಕುವುದಿಲ್ಲ. ಬೇರೆ ಎಲ್ಲ ಕಡೆ ನಿಮಗೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಅದು ಯಾವ ಊರಂತ ನೀವೆಲ್ಲ ಆಲೋಚನೆ ಮಾಡ್ಬೋದು. ಯೂಟಿಗಾದರೂ ಹೇಳಿ ಬಿಟ್ಟು ಮಾರ ಈ ಟೆನ್ಷನೇ ಬೇಡ, ಅಲ್ಲಿ ಹೋಗಿ ಕೂತ್ಕೊಳ್ಳಂತೇಳಿ. ಅಷ್ಟು ಅರ್ಜೆಂಟ್ ನಿಮ್ಗೆ ಯಾರಿಗೂ ಬೇಡ. ಸ್ವರ್ಗದಲ್ಲಿ ಮಾತ್ರ ಟೆನ್ಷನ್ ಇಲ್ಲ, ಬೇರೆಲ್ಲ ಕಡೆ ನಿಮಗೆ ಟೆನ್ಷನ್ ಕಟ್ಟಿಟ್ಟ ಬುತ್ತಿ. ಮತ್ತು ನಿಮ್ಗೆ ಅಲ್ಲಿಗೆ ಹೋಗ್ಲಿಕ್ಕೆ ಅರ್ಜೆಂಟು ಇಲ್ಲ. ಟೆನ್ಷನ್ ಇದರಿಂದ ಎಲ್ಲಿ ಹೋಗ್ತೇವೆ ನಾವು, ಅದು ಮತ್ತೆ ನೋಡ್ತೇವೆ ಅಂತೇಳಿ ಇದೆ. ಅದಕ್ಕೆ ನಾನು ಟೆನ್ಷನ್ ಎಲ್ಲ ಧೈರ್ಯವಾಗಿ ಎದುರಿಸಿಕೊಂಡು ಹೋಗುವಂಥ ಆತ್ಮವಿಶ್ವಾಸ ನಿಮ್ಮ ಮಕ್ಕಳಿಗೆ ಮತ್ತು ನಿಮಗೆ ಮೂಡಿಸುವಂಥ ವಾತಾವರಣ ನಿರ್ಮಾಣ ಮಾಡೋದು ನಿಮ್ಮ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇದೆಲ್ಲ ಬಂದೇ ಬರ್ತದೆ. ಯಾಕೆಂದ್ರೆ KMK ಮಂಜನಾಡಿ ಅವರು ಹೇಳಿದ್ದು, ಯಾಕೆಂದರೆ ಒಂದು ಸಂಧಾನ ನಮ್ಮ ನಿಮ್ಮ ಜೀವನದ ಮುಖ್ಯ ಫೌಂಡೇಶನ್ ಏನು. ಇವತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಮತ್ತು ಸಮಾಜಕ್ಕೆ ನೀವು ತಿಳಿಸಿಕೊಡೋ ವಿಚಾರ ಏನಬೇಕಂತ ಹೇಳಿದ್ರೆ, ನಮ್ಮ ಜೀವನದ ಮುಖ್ಯ ಸಂದೇಶ ಮತ್ತು ಮುಖ್ಯ ಫೌಂಡೇಶನ್ ಅದು ಕಾಂಪ್ರಮೈಸ್ ಮತ್ತು ಸಂಧಾನ ಮಾತ್ರ. ಯಾರು ಸಂಧಾನ ಮತ್ತು ಕಾಂಪ್ರಮೈಸ್ ಮುಖ ಜೀವನ ಮಾಡಲಿಕ್ಕೆ ಸಾಧ್ಯವಿಲ್ವೋ ನಿಮಗೆ ಜೀವನ ಪೂರ್ತಿ ನಿಮಗೆ ಸಂತೋಷ ಇರಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೀವು ಜೀವನ ಪೂರ್ತಿ ಸಂತೋಷ ಇರಬೇಕಾ, ಕಾಂಪ್ರಮೈಸ್ ಮತ್ತು ಸಂಧಾನದ ನಿಮ್ಮ ಜೀವನದ ಫೌಂಡೇಶನ್ ಆಗಿರುವಂಥ ಅವಕಾಶ ಇವತ್ತು ವ್ಯವಸ್ಥೆ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ಈಗ ಭಾಳ ಸಮಸ್ಯೆಗಳಿತ್ತು, ಭಾರತ ಸ್ಕೂಲಲ್ಲಿತ್ತು. ಸಂಧಾನ ಮುಖ ಕೂತ್ಕೊಂಡು ಚರ್ಚೆ ಮಾಡಿದ ಎಲ್ಲ ಕೂಡ ಚೆನ್ನಾಗಿ ಮುಗಿಯುವಂಥ ವಿಚಾರ ಇವತ್ತಾಯಿತು. ಇಡೀ ನಮ್ಮ ದಕ್ಷಿಣ ಕನ್ನಡ KMK ಮಂಜು ಹೇಳಿದಾಗೆ 10,000 ಮಕ್ಕಳಿಗೆ ಸಮಸ್ಯೆ ಇತ್ತು. ನಾನು ಮುಖ್ಯಮಂತ್ರಿಗೆ, ಎಜುಕೇಷನ್ ಮಿನಿಸ್ಟ್ರಿಗೆ, ಡೈರೆಕ್ಟ್ರಿಗೆ ಕೂತ್ಕೊಂಡು ಚರ್ಚೆ ಮಾಡಿದಾಗ DC ಚರ್ಚೆ ಮಾಡಿ ಅವ್ರು DC ಅವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಎಲ್ಲ ಕೂಡ ಚೆನ್ನಾಗಿ ಇರುವಂಥ ವಿಚಾರ ಆಯಿತು. ಅದು ಅದೇ ಪರಿಸ್ಥಿತಿ ನಿಮ್ಮ ಗುಲ್ಬರ್ಗ ಬೀದರಲ್ಲಿ ಆಗಲಿಲ್ಲ. ಯಾಕೆ? ಅಲ್ಲೇ ಶಿಕ್ಷಕ ವರ್ಗ ಅದು ಜನಪ್ರತಿನಿಧಿ ಪರಸ್ಪರ ಸಂಪರ್ಕದಲ್ಲಿ ಮಾಡಿದ್ರೆಲ್ಲ ಗೊತ್ತಿಲ್ಲ. ಯಾಕೆ? ನಾನು ಇದೆಲ್ಲ ಸಮಸ್ಯೆ ಬೇಡ ಅಂತೇಳಿ ನನ್ನ ಮಗಳನ್ನ ಅಲ್ಲೇ ಹಾಕಿದೆ. ಪರಿಸ್ಥಿತಿ ಏನು? ನನ್ನ ಮಗಳು ಕೂಡ ಎಕ್ಸಾಮ್ ಬರೆಯುವಾಗ ಬರೀ ಹಿಜಾಬಲ್ಲ ಬುರ್ಕ ತೆಗೆದಿಟ್ಟೆ ಕಣ್ಣೀರಲ್ಲಿ ಬರೆಯುವಂಥ ಪರಿಸ್ಥಿತಿ ಆಯಿತು. ಮತ್ತು ನಾನು ಬರೀ ಸ್ಟ್ರಿಕ್ಟಾಗಿ ಹೇಳಿದೆ, ಸ್ಕೂಲ್ ಫಾಲೋ ಮಾಡು, ಎಕ್ಸಾಮ್ ನಮಗೆ ಮುಖ್ಯ, ಇದೆಲ್ಲ ಇರ್ತದೆ. ಅದನ್ನೆಲ್ಲ ಸಹಿಸಿಕೊಂಡು ಹೋಗುವಂಥ ಪರಿಸ್ಥಿತಿ ನಾವು ನಿರ್ಮಾಣ ಇವತ್ತು ಮಾಡಬೇಕು. ನಾನು ನೀನು ಬರಿಬೇಡ ಅಂತ ಹೇಳಿದರೆ ಅವಳ ಭವಿಷ್ಯ ಇವತ್ತಿಲ್ಲ. ಅವ್ರು ನಮ್ಮ ಹತ್ತಾಗ ಮಕ್ಕಳು ನಾವು ಹೇಳಿದಾಗ ನಾವು ಹೇಳ್ತಾರೆ, ನೀವು ಹೇಳಿದಾಗ ನೀವು ಕೇಳ್ತಾರೆ. ನಾಳೆ ಅವ್ರು ಕಣ್ಣೀರಲ್ಲಿಗೆ ಒಂದು ವರ್ಷದಲ್ಲಿ ಕಳೆದ ವರ್ಷ ಕೆಲವೇ ಕೆಲವು ವಿಚಾರದಲ್ಲಿ ಇವತ್ತು ಕಣ್ಣೀರಿನಲ್ಲಿ ತುಂಬ ಮಕ್ಕಳು ಇವತ್ತು ಬರೆದ್ರು. ಯಾಕೆ? ಕೆಲವೊಂದು ಸಣ್ಣ ಪುಟ್ಟ ಕೆಲವರು ಒಂದು ಹಠದಿಂದಾಗಿ ಕಣ್ಣೀರಲ್ಲಿ ಎಕ್ಸಾಮ್ ಬರೆದ್ರು. 1-2 ಸಾವಿರ ಆ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ನ ಮಕ್ಕಳು ಕಲೀಲಿಲ್ಲ. 10th ಸ್ಟ್ಯಾಂಡರ್ಡ್ನ ಮಕ್ಕಳು 2.5 ಸಾವಿರದಿಂದ 3 ಸಾವಿರ ಜನ ಮಕ್ಕಳು ಎಕ್ಸಾಮ್ ಬರಲಿಲ್ಲ. ಯಾಕೆ? ಮಕ್ಕಳಿಗೆ ಮನಸ್ಸಿರ್ತದೆ, ಒಂದು ಮನೆಯವರು ಒತ್ತಡ ಅಥವಾ ಇನ್ನೊಂದು ಒತ್ತಡ, ಒಂದು ಆ ಒತ್ತಡದಿಂದಾಗಿ ಆ 3,000 ಮಕ್ಕಳ ಭವಿಷ್ಯ ಏನು? ಅವರು ಮನೆಯಲ್ಲಿ ಇವತ್ತು ಕೂತ್ಕೊಂಡು ಕೂಗುವಂಥ ಪರಿಸ್ಥಿತಿ ಇದೆ. ಆ 3 ವರ್ಷದಲ್ಲಿ ಯಾರು ಇವತ್ತು 3,000ರಿಂದ 5,000 ಯಾರು ಎಕ್ಸಾಮ್ ಬರಲಿಲ್ಲಲ್ಲ, ಅವರು ಇನ್ನೂ 1,000 ಮಕ್ಕಳು ಸ್ಕೂಲಿಗೆ ಹೋಗೋದಿಲ್ಲ ಅಂದರೆ ಅವ್ರಿಗೆ ಇಂಟ್ರೆಸ್ಟ್ ಹೋಗಿಬಿಡ್ತದೆ. ಆಗ ಈ 1,000 ಮಕ್ಕಳ ಭವಿಷ್ಯವನ್ನು ನಾವು ಹಾಳು ಮಾಡಿದಂಥ ಈ ಪರಿಸ್ಥಿತಿ ಯಾಕೆ ಇವತ್ತು ನಾವು ನಿರ್ಮಾಣ ಮಾಡುವಂಥ ಅವಕಾಶ ಆಗ್ತಂತೇಳಿ ಪ್ರತಿಯೊಬ್ಬರು ಆತ್ಮಾವಲೋಕನ ಮಾಡಬೇಕು. ನನ್ನ ಮಗಳಿದ್ರೆ ಅದು ಇನ್ನೊಬ್ಬರ ಮಗಳಿದ್ರೆ ನಾವು ಯಾವ ರೀತಿ ನಾವು ಕ್ರಮ ತೆಗೆದುಕೊಳ್ಳುವಂಥ ವಿಚಾರ ಇವತ್ತು ಆಗ್ತದೆ. ಈ ಆತ್ಮಾವಲೋಕನ ಪ್ರತಿಯೊಬ್ಬರಿಗೆ ಬರುವಂಥ ಕಾಲಘಟ್ಟದಲ್ಲಿ ನಾವು ಇವತ್ತು ಇದ್ದೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತಂದೆ. ಆ ಸಂದರ್ಭದಲ್ಲಿ ಅತ್ಯಂತ ಕಾಂಪ್ರಮೈಸ್ ಬಹುಶಃ ಇವರೆಲ್ಲವೂ ಸುಕೇರಿ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ವಾತಾವರಣದ ಇವತ್ತು ಬರುವಂಥ ವಿಚಾರ ಇವತ್ತು ಆಗುವಂಥ ಅವಕಾಶ ಆಗಿದೆ. ಆದ ಕಾರಣ ಹೆತ್ತವರು ನಿಮ್ಮ ಮಕ್ಕಳ ಶಿಕ್ಷಣ ಬಗ್ಗೆ ನೀವು ಮುಂದೆ ನಿಂತು, ಯಾರು ಅಕ್ಕಪಕ್ಕ ಇನ್ನೊಬ್ಬ ಸ್ಟೇಟ್ಮೆಂಟ್ ಕೊಟ್ಟು ಮಾತಾಡೋದಲ್ಲ, ನಿಮ್ಮ ಮಕ್ಕಳ ಬಗ್ಗೆ ನೀವು ತೀರ್ಮಾನ ತಗೊಳ್ಳಿ. ನಿಮ್ಮ ಮಕ್ಕಳನ್ನು ದೊಡ್ಡ ಸ್ಥಾನಕ್ಕೆ ಹೋಗ್ಲಿಕ್ಕೆ ನೀವು ಕ್ರಮ ತಗೊಳ್ಬೇಕು. ಯಾವುದೇ ಕಷ್ಟ ಆದರೂ ಕೂಡ ನಿಮ್ಮ ಮಕ್ಕಳಿಗೆ ಎಕ್ಸಾಮ್ ಇಲ್ಲದ ರೀತಿಯನ್ನು ನೋಡುವಂಥ ವಿಚಾರ ಇವತ್ತು ಆಗಬಾರ್ದಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ನಿಮಗೆ ಬಹಳ ಮುಖ್ಯವಾದ ಗುರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ತಮ್ಮ ಎಲ್ಲ ಮಕ್ಕಳಿದ್ದೀರಿ, ನೀವು ಸಣ್ಣವರು ಇದ್ದೀರಿ, ಆತ್ಮವಿಶ್ವಾಸ ನಿಮ್ಮ ಪಕ್ಕ ಗುರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.
ಮುಖ್ಯ ಶಿಕ್ಷಕರು ಹೆತ್ತವರು ಬಹುಶಃ ಮಕ್ಕಳಿಗೆ ನಿಮ್ಮ ಆತ್ಮವಿಶ್ವಾಸ ಮೂಡಿಸುವಂಥ ಕೆಲಸ ಆಗಬೇಕು. ಯಾವುದೇ ಜಂಜಾಟ ಇದ್ದರೂ ಏನಿದ್ರು ಕೂಡ ಇವತ್ತಲ್ಲ ನಾಳೆ ನನ್ನ ಮನೆಯಲ್ಲಿ ಎಷ್ಟೇ ಕಷ್ಟ ಇದ್ದರೂ ಕೂಡ, ನನಗೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ನಾನು ಇವತ್ತಲ್ಲ ನಾಳೆ ನಾನು ದೊಡ್ಡ ವ್ಯಕ್ತಿ ಆಗ್ತೇನೆ ಅಂತೇಳಿ ದೊಡ್ಡೊಂದು ಆತ್ಮವಿಶ್ವಾಸ ಮುಖಾಂತರ ಹೋಗುವಂಥ ಮನೋಭಾವನ ಎಲ್ಲ ಮಕ್ಕಳಿಗೆ ನಾವಿತ್ತು ತೋರಿಸಿಕೊಡುವಂಥ ಕೆಲಸ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಪಾಠ್ಯ ಪುಸ್ತಕದ ಗೊಂದಲ ಇದೆ, ಬೇರೆ ಬೇರೆ ವಿಚಾರಗಳಿದೆ. ಇವತ್ತು ನಮ್ಮ ಪಾಠ್ಯ ಪುಸ್ತಕ ನಾನು ಈಗ ಭಾಷಣ ಖಂಡಿಸಿದ್ದೇವೆ. ಯಾಕೆ ಒಂದು ಪಾಠ್ಯ ಪುಸ್ತಕದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಅವರ ಆತ್ಮಚರಿತ್ರೆ ಮತ್ತು ಇತಿಹಾಸ ಇಲ್ಲ, ಬಸವಣ್ಣನವರ ಇತಿಹಾಸ ಇಲ್ಲ, ಟಿಪ್ಪು ಸುಲ್ತಾನ್ ಅವರ ಇವತ್ತು ಇತಿಹಾಸ ಇಲ್ಲ, ಉಳ್ಳಾಲ ವೀರರಾಣಿ ಅಬ್ಬಕ್ಕರ್ ಅವರ ಇವತ್ತು ಇತಿಹಾಸ ಇಲ್ಲ. ಬಹುಶಃ ಇವತ್ತು ಬಸವಣ್ಣ, ಟಿಪ್ಪು ಸುಲ್ತಾನ್, ನಾರಾಯಣ ಗುರು, ಅಬ್ಬಕ್ಕ ಇವರ ಇತಿಹಾಸ ಇಲ್ಲದಿದ್ದರೆ ಕರ್ನಾಟಕ ಉಳಿಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ನಾವು ಇದನ್ನು ಬದಲಾವಣೆ ಮಾಡಿ ಅಂತ ಹೇಳಿದೆ. ಅದು ಆಗ್ತದಿಲ್ವ ಬೇರೆ, ಅದು ಮಕ್ಕಳಿಗೆ ಇವರ ಇತಿಹಾಸ ತಿಳಿಸ್ಕೊಡೋ ಜವಾಬ್ದಾರಿ ಅದು ಇಲ್ಲಿಯ ಶಿಕ್ಷಕ ವರ್ಗದ ಇವತ್ತು ಜವಾಬ್ದಾರಿ ಆಗಬೇಕು. ಅದು ಬಹುಶಃ ಅವರಿಗೆ ಅದರ ಬಗ್ಗೆ ಒಂದು ಮಾರಲ್ ಸೈನ್ಸ್ ಮುಖಾಂತರ ಅದನ್ನು ತೆಕ್ಕೊಳ್ಳುವಂಥ ವ್ಯವಸ್ಥೆ ಮಾಡೋದು ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಕೂಡ ಸ್ಕೂಲಿಗೆ ಹೋಗುವಾಗ ಮಾರಲ್ ಸೈನ್ಸ್ ನಮಗೆ ದೊಡ್ಡ ವಿಚಾರ ಆಗಿರಲಿಲ್ಲ, ಮಾರಲ್ ಸೈನ್ಸ್ ಎಲ್ಲ ಇರಲಿ ಅಂತೇಳಿ. ಆದರೆ ನಾವಿತ್ತು ದೊಡ್ಡವರಾಗ ನಮಗೆ ಕಾಣ್ತದೆ ಎಲ್ಲ ಸಬ್ಜೆಕ್ಟಿಂದ ಇಂಪಾರ್ಟೆಂಟ್ ಅದು ಮಾರಲ್ ಸೈನ್ಸ್ ಇಂಪಾರ್ಟೆಂಟ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮೌಲ್ಯಾಧಾರಿತವಾದ ವಿಚಾರಗಳು ಇವತ್ತು ಇರುವಂಥ ವಿಚಾರ ಇವತ್ತು ಆಗಬೇಕು. ಅದಕ್ಕೆ ಶಿಕ್ಷಕ ವರ್ಗ ವಿಶೇಷವಾದ ಸಹಕಾರ ಇವತ್ತು ಕೊಡುವಂಥ ಅವಕಾಶ ಆಗಬೇಕು. ಎಲ್ಲ ಹೆತ್ತವರು ಕೂಡ ಅದಕ್ಕೆ ಸಂಪೂರ್ಣವಾದ ಸಹಕಾರ ಕೊಡುವಂಥ ವಿಚಾರ ಇವತ್ತು ಹಮ್ಮಿಕೊಳ್ಬೇಕು. ಬಹುಶಃ ಹೆತ್ತವರಿಗೆ ನೀವು ಮಕ್ಕಳಿಗೆ ನೇರವನ್ನೇ ತಿಳಿಸುವಂಥ ಕೆಲಸ ಆಗಬೇಕು. ಕೆಲವನ್ನ ಮಕ್ಕಳನ್ನು ಭಾಳಷ್ಟು ಪ್ರೀತಿ ಮಾಡಿಕೊಂಡು ಸರಿಯ ತಪ್ಪ ಏನು ಮಾಡಿದರೂ ಕೂಡ ಅವನ ಜೊತೆಗೆ ಸೇರಿಕೊಂಡು ಹೋಗುವಂಥ ವಿಚಾರ ಇವತ್ತು ಆಗ್ತದೆ. ಎಲ್ಲಿ ಪ್ರೀತಿ ಬೇಕು ಅಲ್ಲಿ ಪ್ರೀತಿ ಬೇಕು, ಎಲ್ಲಿ ತಪ್ಪಂತ ಹೇಳ್ಬೇಕಾ ಅಲ್ಲಿ ತಪ್ಪಂತ ವಿಚಾರ ಮನೋಭಾವ ಹಮ್ಮಿಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಎಲ್ಲ ಕೂಡ ಪ್ರೀತಿಯಿಂದ ತೋರಿಸಿ ಕಡೆಯದಾಗಿ ಬಹುಶಃ ನೀವೇ ಇವತ್ತು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಮಾಡೋದು ಇವತ್ತು ನಾವು ನೋಡುವಂಥ ವಿಚಾರ ಇವತ್ತು ಆಗಿದೆ. ನಾನು ನನ್ನ ಉದಾಹರಣೆ ಹೇಳ್ತಾ ಇದ್ದೇನೆ. ನಾನು ಲಾ ಕಾಲೇಜಿನಾಗ ನಾನು ವಿದ್ಯಾರ್ಥಿ ಮುಖಂಡನಾಗಿದ್ದೆ, ಭಾಳಷ್ಟು ಸ್ಟ್ರೈಕ್ ಬೇರೆ ಬೇರೆ ಮಾಡಿದ್ದೆವು. ನನ್ನ ಮೇಲೆ ಆಗ ಕೇಸ್ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ನನ್ನ ಮೇಲೆ ಕೇಸ್ ಹಾಕ್ತಾಯಿದ್ರು. ಒಂದು ದಿವಸ ನನ್ನ ಕದ್ರಿ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಏನೋ ಗಲಾಟೆ ಆಗಿದೆ ಅಂತ ಹೇಳಿ ಎಲ್ಲ ಹಿಂದೆ ನೀನಿದ್ದೆ ಅಂತೇಳಿ ನನ್ನ ಮೇಲೆ ನಾನು ಯಾವುದಲ್ಲಿ ಇರಲಿಲ್ಲ, ನಾನು ಕ್ಲಾಸ್ ರೂಮಲ್ಲಿದ್ದೆ ಅಂತ ಹೇಳಿ ಇಲ್ಲ ನೀನಿದ್ದೆ ಅಂತೇಳಿ ಆಯ್ತು ನಾನು ಕೂತ್ಕೊಂಡಿದ್ದೆ. ತಂದೆಗೆ ಫೋನ್ ಮಾಡಿದರು. ನಾನು ಎನಿಸಿದೆ ಆಯಿತು ಈಗ ನೀವು ಜೋರು ಮಾಡಿ ಏನಾದರೂ ಬಿಡ್ಬೋದಂತೇಳಿ. ಸೊ ತಂದೆಗೆ ಫೋನ್ ಮಾಡಿ ಹೇಳಿದರು ನಿಮ್ಮ ಮಗ ಹೀಗೆ ಮಾಡಿದ್ದಾನೆ ಸ್ಟೂಡೆಂಟ್ ನೀವು ನನ್ನ ಗಲಾಟೆಯಲ್ಲಿ ಅಂತೇಳಿ. ನನ್ನ ತಂದೆ ಏನು ಹೇಳಿದರು, ಅವನನ್ನು ಬಿಡಬೇಡಿ 4 ಅವನಿಗೆ ಬಾರಿಸಿ ಅಂತೇಳಿ ನನಗೆ ಫೋನ್ ಮಾಡಿದ ನಂತರ 4 ಪೆಟ್ಟು ಕೂಡ ಜಾಸ್ತಿ ಇದರಲ್ಲಿ. ಸೊ ನೇರವಾಗಿ ನನಗೆ ಅಲ್ಲಿ ಲಾಠಿಯಿಂದ ಪೆಟ್ಟು ತಿನ್ನುವಂಥ ನಾನು ಕಾಲೇಜ್ ಡೇಸಲ್ಲಿ ಬಹುಶಃ ಆಯ್ತು. ಯಾಕೆ ಅಂತ ಹೇಳಿದರೆ ನನಗದು ಈಗ ಅವ್ರು ಮಾಡಿದ್ರೆ ಕರೆಕ್ಟ್ ಅಂತ ನಮಗೆ ಕಾಣ್ತದೆ. ಯಾಕೆ ಅವತ್ತಿನ ಏಟುಗಳು ಇದೆಲ್ಲವೂ ಕೂಡ ಇವತ್ತು ನಮ್ಮನ್ನು ಮತ್ತೆ ಉತ್ತಮ ರೀತಿಯಲ್ಲಿ ಮಾಡಲಿಕ್ಕೆ ಕೊಡುವಂಥ ಅವತ್ತಿನ ತೀರ್ಮಾನ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದಾಗ ನಿಮ್ಮ ಮಕ್ಕಳಿಗೆ ಕೂಡ ನೇರವಾಗಿದ್ದುಕೊಂಡು ಅವರನ್ನು ಬಹಳ ಸದೃಢವಾಗಿ ನಿರ್ಮಾಣ ಮಾಡೋ ಜವಾಬ್ದಾರಿ ಅದು ನಿಮ್ಮೆಲ್ಲರ ಇವತ್ತು ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ತಾಹಾಜಿ ಅವರು, ಅಲ್ತಾಫ್ ಅವರು ಈ ಒಂದು ಶಾಲೆಯ ಬಗ್ಗೆ ವಿಶೇಷವಾದ ಪ್ರೀತಿ ಇಟ್ಟುಕೊಂಡು ಬಹುಶಃ ನಮ್ಮ ಮೊಹಮ್ಮದ್ ಅಧ್ಯಕ್ಷ ನಮಗೆ ಇವರು ಇಬ್ಬಾಯ್ ಮತ್ತು ಮೊಹಮ್ಮದ್ ಯಾಕೆ ಬಹಳ ಪ್ರೀತಿ ಅಂತ ಹೇಳಿದರೆ ಆವತ್ತಿನ ಕಾಲದಲ್ಲಿ ಮಕ್ಕಳಿಗೆ ಎಜುಕೇಷನ್ ಕೊಟ್ಟವ್ರೆ ಎಲ್ಲರೂ ಕೂಡ. ಅವತ್ತು 10-12 ವರ್ಷ 13 ವರ್ಷಗಳ ಹಿಂದೆ ಇಬ್ಬಾಮಲ್ಲಿ ಇಸ್ಮಾಯಿಲ್ ಅವರು ಇಲ್ಲಿ ಅವ್ರ ಮಕ್ಕಳು ಕಲಿಬೇಕು ಮತ್ತು ದೊಡ್ಡ ಆಸಕ್ತಿ ಇದ್ದುಕೊಂಡು ಬೇರೆ ಬೇರೆ ಕೋರ್ಸ್ ಕಟ್ತಿದ್ದಾರೆ. ಈಗ ಎಲ್ಲರೂ ಕೂಡ ಕಲಿತಾರೆ. ಆವಾಗ ಭಾಳಷ್ಟು ಕೋರ್ಸ್ಗೆ PUCಯಲ್ಲಿ ಲಾಸ್ಟ್ ಸಾಧಾರಣ ಆವಾಗ ಬೇರೆ ಬೇರೆ ಕೋರ್ಸ್ ಹುಡುಕಿಕೊಂಡು ಒಂದು ನಿಂತು ಅದನ್ನು ಮಾತಾಡಿ ಇವತ್ತು ಕೂಡ ಅವ್ರು ದೊಡ್ಡದ ಕಲಿತು ಹೋಗುವಂಥ ವಿಚಾರ ಆಗುವಂಥವ್ರು ಇವತ್ತು ನಿಮ್ಮ ಶಾಲಾ ಕಮಿಟಿ ಎಲ್ಲರೂ ಕೂಡ ಇವತ್ತು ಇದ್ದಾರೆ. ಆ ಮಕ್ಕಳ ಭವಿಷ್ಯ ನಿಮ್ಮನ್ನು ಇನ್ನಷ್ಟು ಮುಂದೆ ತೆಕ್ಕೊಂಡು ಅವಕಾಶ ಆಗ್ತದೆ. KMK ಮಂಜನಾಡಿ ಮತ್ತು ಮಲಾರ ಅಂತ ಒಂದು ಎಜುಕೇಷನ್ ಸಿಸ್ಟಮ್ ಟೀಮೇ ಇವತ್ತು ಉತ್ತಮವಾದ ವ್ಯವಸ್ಥೆ ಎಲ್ಲ ರೀತಿಯಲ್ಲಿ ಮಾಡುವಂಥ ಅವಕಾಶ ಕೂಡ ಇವತ್ತು ಆಗಿದೆ. ಆದ ಕಾರಣ ನಿಮಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಬಹುಶಃ ಇವತ್ತು ಏನಮ್ಮ ಆ ಬೇಡಿಕೆ ಭಾಳಷ್ಟು ಸಮಯದಿಂದ ಫಾರೂಕ್ ಅವರ ಕಾಲದಲ್ಲಿ ಕೂಡ ಬಹುಶಃ ಇವತ್ತು ಬೇಡಿಕೆ ನಿರಂತರವಾಗಿತ್ತು ಆಗುವಂಥ ವಿಚಾರ ಇತ್ತು. ಆ ಒಂದು ಕಟ್ಟಡಕ್ಕೆ ಬಹುಶಃ ಅನುದಾನ ಇವತ್ತು ಬಿಡುಗಡೆ ಮಾಡಬೇಕಂತೇಳಿ ಖಂಡಿತವಾಗಿಯೂ ಅದಕ್ಕೆ ಬೇಕಾದಂಥ ಅನುದಾನ ನಾನು ಬಿಡುಗಡೆ ಮಾಡಿ ಮುಂದಿನ ವಾರ ಆ ಕೆಲಸ ನಾನು ಪ್ರಾರಂಭ ಮಾಡಿ ನಿಮಗೆ ಅದು ಪೂರ್ತಿ ಮಾಡಿ ಕೊಡ್ತೀನಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಅಷ್ಟು ಮಾತ್ರ ಅಲ್ಲ ಸಾಧ್ಯವಾದಲ್ಲಿ ನಮಗೇನಾದರೂ ಅನುದಾನ ಬಂದಲ್ಲಿ ಈ ಗ್ರೌಂಡಿಗೆ ಇಂಟರ್ಲಾಕ್ ಮಾಡುವಂಥ ವ್ಯವಸ್ಥೆ ಕೂಡ ನಾವು ಆಲೋಚನೆ ಮಾಡುವಂಥ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಅನುದಾನದ ಸೀಮಿತವಾಗಿರುವಂಥ ವಿಚಾರ. ಆದ ಕಾರಣ ನಾವೆಲ್ಲರೂ ಕೂಡ ಅತ್ಯಂತ ಪ್ರೀತಿ ವಿಶ್ವಾಸ ಸೋದರತೆ ಜೀವನ ಸಾಗಿಸುವಂಥ ಅವಕಾಶ ಮಾಡಿ ನಾವು ಬಹುಶಃ ವಿಶ್ವಪ್ರವಾದಿಯವರ ವಿಶೇಷ ಪ್ರೀತಿ ವಿಶ್ವಾಸ ಗೌರವ ಜೊತೆಯಲ್ಲಿ ಅವರ ವ್ಯಕ್ತಿತ್ವದ ಸಂದೇಶವನ್ನು ಮೈಗೂಡಿಸಿಕೊಳ್ಳಿ. ಏನು ಸಂದೇಶ ಇದೆ? ನಿಮಗೆ ಯಾರಾದರೂ ನೋವುಂಟು ಮಾಡಿದರೆ ಅವನನ್ನು ಕ್ಷಮಿಸಿಬಿಡು. ಏನಾದರೂ ಕಷ್ಟ ತೊಂದರೆ ಆದರೆ ನೀವು ತಾಳ್ಮೆ ವಹಿಸು. ಎಲ್ಲಿ ಕೂತ್ಕೊಂಡು ಅನಗತ್ಯವಾಗಿ ಮಾತಾಡಬೇಡಿ. ಎಷ್ಟು ಬೇಕು ಅಷ್ಟು ಮಾತ್ರ
ಮಾತಾಡಿ, ಯಾರದ ಕಷ್ಟದಲ್ಲಿದ್ದರೆ ಮಾನವೀಯತೆಯಿಂದ ಹೋಗಿ ನೀವು ಸಹಕಾರ ಮಾಡಿ. ವಿಶ್ವಪ್ರವಾದಿಯವರ ಈ ಸಂದೇಶವನ್ನು ನಾವು ಪ್ರತಿಯೊಬ್ಬರು ಪಾಲಿಕೊಂಡು ಬಂದರೆ ನಿಮ್ಮನ್ನು ಪ್ರೀತಿಸುವಂಥ ವ್ಯಕ್ತಿ ಭೂಲೋಕ ಎಲ್ಲಿಯೂ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆ ವ್ಯಕ್ತಿತ್ವ ನಾವು ರೂಪಿಸಿಕೊಳ್ಳುವಂಥ ಕೆಲಸ ಇವತ್ತು ಆಗುವಂಥ ಅವಕಾಶ ಆಗಬೇಕು. ನಿಮ್ಮನ್ನು ಎಲ್ಲರೂ ಕೂಡ ಎಲ್ಲ ಜಾತಿ, ಎಲ್ಲ ಮತ, ಎಲ್ಲ ವರ್ಗದ ಮತ್ತು ಎಲ್ಲ ದೇಶದವರು ಕೂಡ ನಿಮ್ಮ ವ್ಯಕ್ತಿತ್ವವನ್ನು ಖಂಡಿತವಾಗಿ ಪ್ರೀತಿ ಮಾಡೇ ಮಾಡ್ತಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ವಿಶ್ವಪ್ರವಾದಿಯವರ ಆ ವ್ಯಕ್ತಿತ್ವ ಮೈಗೂಡಿಸಿಕೊಳ್ಳುವಂಥ ಮನೋಭಾವ ಎಲ್ಲ, ಯಾಕೆಂದರೆ ನಾವು ಎಲ್ಲ ಓದ್ತೇವೆ, ಸಂದೇಶ ಓದ್ತೇವೆ, ಅದನ್ನು ಮೈಗೂಡಿಸಿಕೊಳ್ಳುವಂಥ ಮನೋಭಾವ ಹಮ್ಮಿಕೊಳ್ಳುವಂಥ ಅವಕಾಶ ಇವತ್ತು ಆಗಬೇಕು. ನಿಮ್ಮ ಮಕ್ಕಳ ಶಿಕ್ಷಣ ಜೊತೆಯಲ್ಲಿ ಆರೋಗ್ಯ ಕೂಡ ಕಾಳಜಿ ವಹಿಸುವಂಥ ಕೆಲಸ ತಾವೆಲ್ಲ ಇವತ್ತು ಮಾಡಿ. ಈಗ ಇನ್ಸ್ಟೆಂಟ್ ಅರ್ಜೆಂಟ್ ಆಗಬೇಕು. ಈಗ ನಮ್ಮ ರೋಗ ಎಲ್ಲ ಬರುವುದಿಗೆ ಬೇರೆ ನನಗೆ ಮಾತಾಡಿಲ್ಲ, ಜಾಸ್ತಿ ರೋಗ ಬರ್ತದೆ. ಹೇಗೆ ಬರ್ತದೆ? ಎರಡೇ, ಒಂದು ಎಮರ್ಜೆನ್ಸಿ, ಮನೆಯಲ್ಲಿ ಏನಾದರೂ ಮಕ್ಕಳು ಇದು ಕೇಳಿದ್ರೆ ತಿನ್ನಲಿಕ್ಕೆ ತಾಯಂದ್ರಿಗೆ ಕಷ್ಟ ಇಲ್ಲ, ಇದೆಲ್ಲ ಮತ್ತೆ ಮಾಡಿ ಎಲ್ಲ ಲೇಟ್ ಆಗ್ತದೆ. ಅಂದರೆ ಅರ್ಜೆಂಟ್ ಮ್ಯಾಗಿಯ ತಿರುಗಿಸಿ 2 ನಿಮಿಷದಲ್ಲಿ ಕೊಟ್ಟು ತಿನ್ನಲಿ ಅಂತ ಹೇಳಿ ಅವನು ಏನು ತಿನ್ನದಂತ ಬೇಕಲ್ಲ, ಅವನ ಆರೋಗ್ಯಕ್ಕೆ ಪೂರಕವಾದ ತಿನ್ನಿಸ್ಬೇಕಲ್ಲ ನೀವು. ಸೊ ಇನ್ಸ್ಟೆಂಟ್ ಅರ್ಜೆಂಟ್ ದುಡ್ಡಾಗಬೇಕು, ಅರ್ಜೆಂಟ್ ವ್ಯಾಪಾರ ಆಗಬೇಕು, ಅರ್ಜೆಂಟ್ ನಿಮಗೆ ಊಟ ಸಿಗಬೇಕು, ಅರ್ಜೆಂಟ್ ನಿಮಗೆ ಮದುವೆ ಆಗಬೇಕು, ಅರ್ಜೆಂಟ್ ನಿಮಗೆ ಡೈವರ್ಸ್ ಆಗಬೇಕು, ಅರ್ಜೆಂಟ್ ಗಲಾಟೆ ಆಗಬೇಕು, ಅರ್ಜೆಂಟ್ ಪಂಚಾಯತಿಗೆ ಆಗಬೇಕು. ಎಲ್ಲ ಅರ್ಜೆಂಟೇ, ಬಿಡಿಸೋತಿಲ್ಲ, ರಪ ಆಗಬೇಕು. ಇವತ್ತು ಹೇಳಿದ್ರು ನಾಳೆ ಕೆಲಸ ಕೊಡಬೇಕು. ಒಂದು ಎರಡೇನಿದೆ, 2 ಅನ್ಲಿಮಿಟೆಡ್. ನೀವು ಕುಡಿಯೋ ನೀರು 1 ಗ್ಲಾಸ್, ಹೋಟೆಲ್ಗೆ ಹೋಗಿ ನಿಮಗೆ ಬಫೆಟ್ ಆಗಬೇಕು, 15 ಐಟಮ್ ಇದ್ದದೇ ಆಗಬೇಕು. ನೋಡಿ, ಆರೋಗ್ಯ ಸಂಬಂಧಪಟ್ಟಾಗೆ ನಾವು ತಿನ್ಬೇಕು. ಡಬಲ್ 1+1 ಫ್ರೀ, 1+2 ಫ್ರೀ, 1+3 ಫ್ರೀ. ಎಲ್ಲಿ ಜಾಸ್ತಿ ಫ್ರೀ ಇದೆ ಅಲ್ಲಿ ಜಾಸ್ತಿ ಹೋಗುವಂಥದ್ದು. ಸೊ ಅನ್ಲಿಮಿಟೆಡ್ ಮತ್ತು ಅರ್ಜೆಂಟ್ ನಿಮ್ಮನ್ನು ಇಡೀ ಲಗಾಡಿ ತೆಗೆದು ಬಿಡುವಂಥ ಪರಿಸ್ಥಿತಿ ಇವತ್ತು ಆಗ್ತದೆ. ನಿಮ್ಮ ಮಕ್ಕಳಿಗೆ ಈ ಅರ್ಜೆಂಟು ಬೇಡ, ತಾಳ್ಮೆ ವಹಿಸಿ. ಈ ನಿಮ್ಮ ಅನ್ಲಿಮಿಟೆಡ್ ಬೇಡ, ಎಷ್ಟು ಲಿಮಿಟ್ ಇರಬೇಕು ಅಷ್ಟೇ ಇವತ್ತು ನೋಡಿ. ಅದರ ಮುಖಾಂತರ ಅತ್ಯುತ್ತಮವಾದ ವ್ಯಕ್ತಿತ್ವ ಬೆಳೆಸ್ಕೊಳ್ಳುವಂಥ ಬರುವಂಥ ವಿಚಾರ ತಾವು ಇವತ್ತು ಮಾಡುವಂಥ ಜವಾಬ್ದಾರಿ ಅದು ನಿಮ್ಮ ಪೋಷಕ ಮತ್ತು ನಮ್ಮ ಎಲ್ಲ ಶಿಕ್ಷಕರ ಜವಾಬ್ದಾರಿ ನಾನು ಹೇಳಿಕೊಳ್ತಾ, ನಿಮಗೆ ನಾನು ಜಾಸ್ತಿ ಇವತ್ತು ಈಗಾಗಲೇ ಕೆಲವೊಂದು ವಿಚಾರ ನಾನು ಇವತ್ತು ಮಾತಾಡಿದ್ದೇನೆ. ಬಹುಶಃ ಒಬ್ಬ ಶಾಸಕನಾಗಿ, ಒಬ್ಬ ಪ್ರತಿನಿಧಿಯಾಗಿ, ಬಹುಶಃ ಈ ಪ್ರದೇಶದ ಸೌಂದರ್ಯಕ್ಕೆ ಸಂಬಂಧಪಟ್ಟಾಗ ನಾನು ಮೊನ್ನೆ ಬಂದಾಗ ಅಲ್ತಾಫ್ ಇರಲಿ, ರೌಫ್ ಇದ್ರು, ಎಲ್ಲರೂ ಕೂಡ ಈ ಪ್ರದೇಶದಲ್ಲಿದ್ದರು. ಈ ರಸ್ತೆ ಒಂದು ಕಾಂಕ್ರೀಟೀಕರಣ ಅಂತ ಇವತ್ತು ಕೇಳಿದಿರಿ. ಇಲ್ಲಿಂದ ನೀವು ನೇರವಾಗಿ ಮಂಚಲಿಗೆ ನಮ್ಮ ಮಿಲ್ಲತ್ ನಗರಕ್ಕೆ ಸಂಪರ್ಕಿಸುವಂಥ ರಸ್ತೆ ಮತ್ತು ಈ ಒಂದು ಪ್ರಮುಖ ರಸ್ತೆಯನ್ನು ಕೂಡ ಅಲ್ತಾಫ್ ಮನೆತನ ಕೂಡ ಇವತ್ತು ಅಭಿವೃದ್ಧಿ ಮಾಡಬೇಕಂತ ಕೇಳಿದಿರಿ. ಆದಷ್ಟು ಬೇಗ ಅದಕ್ಕೆ ಅನುದಾನ ಬಿಡುಗಡೆ ಮಾಡಿ ಈ ಸಂಪೂರ್ಣವಾದ ಆ ಒಂದು ಅಭಿವೃದ್ಧಿಗೆ ಹಿಂದೆ ಕೂಡ ನಾನು ಬಹುಶಃ ಈ ಒಂದು ಈಗಲ್ಲ, ಇಲ್ಲಿ ಇಡೀ ಮಣ್ಣಿನ ರಸ್ತೆ ಇತ್ತು. ಆವಾಗ ನಾನು ಬರಲಿಕ್ಕೆ ಪ್ರಾರಂಭ, ಕಾರ್ ಅಲ್ಲಿಟ್ಟು ನಡ್ಕೊಂಡು ಬರೋದು. ಆವಾಗ ಅಲ್ಲಿಂದ ನಮ್ಮ ಕಾಂಪೌಂಡ್ ಇತ್ತು, ಹಮೀದ್ನವರೆಲ್ಲ ಕಾಂಪೌಂಡ್ ಬಿಟ್ಟ ನಂತರ ಮುಂಚೆ ವೆಹಿಕಲ್ ಬರ್ತಾ ಇಲ್ಲ, ಈ ಊರಿಗೆ ವೆಹಿಕಲೇ ಇಲ್ಲ. ಅಲ್ಲಿಂದ ಅಲ್ಲಿ ನಿಲ್ಲಿಸಬೇಕು, ಇಲ್ಲಿಂದ ಇಲ್ಲಿ ನಿಲ್ಲಿಸಬೇಕು. ಆದ ಕಾರಣ ಆಗಿಂದಲೇ ನಾನು ಬಂದು ಹೋಗುವಂಥದ್ದು. ಈಗ ಬಹುಶಃ ನಿಮ್ಮೆಲ್ಲ ಅಭಿವೃದ್ಧಿ ಕೂಡ ಆಗಿ ಈಗ ಬಹುಶಃ ಕಾಂಕ್ರೀಟ್ ಮತ್ತು ಇಂಟರ್ಲಾಕ್ ಇಲ್ಲದಂಥ ರಸ್ತೆ ಎಲ್ಲ ನಿಮ್ಮೆಲ್ಲ ಕಡೆ ಆಗಿದೆ. ಯಾವುದು ಬಾಕಿ ಇದೆ ಅದೆಲ್ಲ ಕೂಡ ನಾವು ಪೂರ್ತಿ ಮಾಡುವಂಥ ಕೆಲಸ ಇವತ್ತು ಮಾಡಿ ಒಬ್ಬ ಜನಪ್ರತಿನಿಧಿ ಮಾಡಿ ಕೊಡ್ತೇನೆ ಅಂತ ನಾನು ಹೇಳಿಕೊಳ್ತಾ, ನಿಮಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ನೀವು ಸಲ್ಲಿಸಿಕೊಂಡು, ನೋಡಿ 625 624 ನಮ್ಮ ಸೋದರಿ ತೆಗೆದಾರೆ. ಸೊ ವಿ ಹ್ಯಾವ್ ಟು ಹೌದು ಗೊತ್ತೇ, ಅವರೊಂದು ನಿಮಗೆಲ್ಲ ಮಾದರಿ. 625 624. ಆದ ಕಾರಣ ಒಂದು ಮಹಿಳೆಯರಿಗೆ ಮತ್ತು ಎಲ್ಲ ವಿದ್ಯಾರ್ಥಿಗಳೇ ಅವ್ರು ಶೀಸನ್ ಮಾಡೆಲ್. ಇದೊಂದು ಆತ್ಮವಿಶ್ವಾಸ, ನಾವು ಸಂತೋಷ ಪಡಬೇಕು ಆ ಒಂದು ಮಾರ್ಕ್ ಇವತ್ತು ಪಡೆದಂಥದ್ದು. ಮತ್ತು ನಾನು ಬೇರೆ ಬೇರೆ ಶಾಲಾ ಕಾಲೇಜಿಗೆ ಹೋಗಿದ್ದೇನೆ. ನಾನು ಹುಡುಗರಿಗೆ ಹೇಳ್ತಿದ್ದೇನೆ, ಎಲ್ಲರೂ ಕೂಡ ಹುಡುಗಿಯರೇ ಇಲ್ಲಿ ಪಾಸಾಗಿ ಜಾಸ್ತಿ ಮಾರ್ಕ್ ಅಲ್ಲದೆ ಹುಡುಗರು ಭಾಳ ಕಡಿಮೆ ಇದ್ದೀರಿ. ಇನ್ನು ಮುಂದೆ 10 ವರ್ಷ ಇದೇ ರೀತಿ ಹೋದರೆ ದೊಡ್ಡ ಮಟ್ಟದ ಅಸಾಮಾಜಿಕ ಸಮತೋಲನ ಆಗ್ತದೆ, ಸೋಷಲ್ ಇಂಬ್ಯಾಲೆನ್ಸ್ ಆಗ್ತದೆ. ಹುಡುಗಿಯರೆಲ್ಲ ಕಲಿತಾರೆ, ಹುಡುಗರಿಯನ್ನು ಕಲಿಯುವುದಿಲ್ಲ. ಆಗ ಭಾಳ ಇಂಬ್ಯಾಲೆನ್ಸ್ ಆಗುವಂಥ ಪರಿಸ್ಥಿತಿ ಆಗ್ತದೆ. ಹುಡುಗರು ಕೂಡ ಜಾಸ್ತಿ ಮಾರ್ಕ್ ತರಬೇಕು. ನಮ್ಮೆಲ್ಲ ಗೌರವ ಉಳಿಸಿ ಒಂದಿಬ್ಬರಾದರೂ ಕೂಡ ಉಳಿಸ್ತದೆ. ನಮ್ಮ ಗಂಡಸರ ಒಂದು ಗೌರವ ಉಳಿಸುವಂಥ ಕೆಲಸ ತಾವು ಮಾಡಿ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ನಾನು ಅವ್ರಿಗೆ ಮತ್ತು ಹೆತ್ತವರಿಗೆ, ಅವರೆಲ್ಲ ಶಿಕ್ಷಕ ವರ್ಗದವರಿಗೆ, ನನ್ನ ಕ್ಷೇತ್ರ ಸರ್ವ ಜನರ ಪರವಾಗಿ ನಾನು ಅವರಿಗೆ ಇವತ್ತು ಅಭಿನಂದಿಸಿ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿ, ಬಹುಶಃ ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದ ನಾನು ಬೇಡಿಕೊಂಡು, ಎಲ್ಲ ಹೆತ್ತವರಿಗೆ, ತಾಯಂದಿರಿಗೆ ಮಕ್ಕಳ ಶಿಕ್ಷಣ ಬಗ್ಗೆ ವಿಶೇಷದ ಸಮಯ ಗೌರವವಿಟ್ಟು ಅವರ ಎಜುಕೇಷನ್ಗೆ ಯಾವುದೇ ಕೂಡ ತೊಂದರೆ ಆಗದ ರೀತಿ ನೋಡಿಕೊಳ್ಳೋ ಜವಾಬ್ದಾರಿ ಅದು ನಿಮ್ಮೆಲ್ಲರ ಇವತ್ತು ಜವಾಬ್ದಾರಿ ಅಂತ ನಾನು ಹೇಳಿಕೊಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಅಸ್ಲಾಂ ವಲೈಕುಂ ವರಹಮತುಲ್ಲಾಹಿ ವಬರಕಾತ್. ಇನ್ನಿತೆಲ್ಲ ನನ್ನ ಸಹೋದರಿಗೆ ನಮಸ್ಕಾರಗಳು. ಜೈ ಹಿಂದ್. ಧನ್ಯವಾದಗಳು. ಮಂಗಳೂರು ವಿಧಾನಸಭಾ ಕ್ಷೇತ್ರ ಶಾಸಕರಾದ ಯುಟಿ ಖಾದರ್ ಅವರಿಗೆ. ಕಾರ್ಯಕ್ರಮದ ಮುಂದಕ್ಕೆ ಸಮವಸ್ತ್ರ ವಿತರಣೆ. 1ನೇ ತರಗತಿ ವಿದ್ಯಾರ್ಥಿಗಳು ಮೊಹಮ್ಮದ್ ಶಾಹಿದ್,
ಮುಂದಕ್ಕೆ ಸನ್ಮಾನ ಕಾರ್ಯಕ್ರಮ. ತನ್ವಿ SP ರವರು ರಾಜ್ಯದಲ್ಲಿ SSLCಯಲ್ಲಿ ದ್ವಿತೀಯ ಅಂಕವನ್ನು ಅಂದರೆ 99.84%, 625ರಲ್ಲಿ 624 ಅಂಕವನ್ನು ಪಡೆದು ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನು ತಂದು ನಮ್ಮೆಲ್ಲರಿಗೂ ಕೀರ್ತಿಯನ್ನು ತಂದಿದ್ದಾಳೆ. ಅವಳಿಗೆ ಆತ್ಮೀಯತೆಯ ಸನ್ಮಾನ. ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಮಾಡುವಂತಹ ಈ ಸನ್ಮಾನವನ್ನು ಎಲ್ಲ ಅತಿಥಿ ಗಣ್ಯರು ಸೇರಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಕುಮಾರಿ ತನ್ವಿಯ ಮುಂದಿನ ಭವಿಷ್ಯವು ಉಜ್ವಲವಾಗಿರಲೆಂದು ನಾವೆಲ್ಲರೂ ಶುಭ ಹಾರೈಸುತ್ತಿದ್ದೇವೆ. ಧನ್ಯವಾದಗಳು ಸರ್. ಸಮ್ನಾಜ್ 7ನೇ ತರಗತಿ, ನಬಿಯಾ ತಸ್ಲಿಂ 10ನೇ ತರಗತಿ, ಖತೀಜತ್ತುಲ್ ಮುಜೈರಾ 10ನೇ ತರಗತಿ, ಆಯಿಷತ್ ಅಫ್ರಿನಾ GH 10ನೇ ತರಗತಿ. ಕಾರ್ಯಕ್ರಮದ ಮುಂದಕ್ಕೆ ಕಾರ್ಯಕ್ರಮವನ್ನು ದಕ್ಷಿಣ ಜಿಲ್ಲಾ SDPI ಸದಸ್ಯರಾದಂತಹ ಜನಾಬ್ ಜಾಕಿರುಲ್ಲಾ ಅವರು ಒಂದೆರಡು ಮಾತಾಡಬೇಕು ಕೇಳಿಕೊಳ್ಳುತ್ತೇನೆ. ತೆರವುಗೊಳಿಸ್ತಾ ಇದ್ದಾರೆ, ಅವರಿಗೆ ನಾವು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂತಹ ಉಳ್ಳಾಳದ ಪೊಲೀಸ್ ಅಧಿಕಾರಿಗಳಾದ ಸಂದೀಪ್ ರವರೇ, ಅದೇ ರೀತಿ ನಮ್ಮ ಸುಮತಿ ಮೇಡಮ್ ರವರೇ, ಇಕ್ರಾ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಮೊಹಮ್ಮದ್ ಯೂಬಿ ಅವರೇ, ನನ್ನ ಸಹಪಾಠಿ ಅಸ್ಗರ್ ರವರೇ, ವೇದಿಕೆಯಲ್ಲಿರುವಂಥ ಎಲ್ಲ ನನ್ನ ಆತ್ಮೀಯರೇ, ನಾನು ಈಗಾಗಲೇ ಈ ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಮತ್ತು ಈ ಹಳೆಕೋಟೆ ಶಾಲೆಯ ಒಂದು ಸಂಬಂಧದ ಬಗ್ಗೆ ಇಲ್ಲಿ ಹಲವಾರು ವಿಚಾರಗಳನ್ನೆಲ್ಲ ಈಗ ನಮ್ಮ KMK ಮಂಜನಾಡಿ ಅವರು ತಿಳಿಸಿದ್ದಾರೆ. ಅದೇ ರೀತಿ ಪ್ರತಿ ವರ್ಷದಲ್ಲೂ ಕೂಡ ಇಕ್ರಾ ಚಾರಿಟೇಬಲ್ ಮತ್ತು ಹಳೆಕೋಟೆ ಶಾಲಾಭಿವೃದ್ಧಿ ಮಂಡಳಿ ಮತ್ತೆ ಹಳೆಕೋಟೆ ಶಾಲೆ KMK ಮಂಜನಾಡಿ ಅವರ ನೇತೃತ್ವದ ಈ ಶಾಲೆ ಒಟ್ಟುಗೂಡಿ ಪ್ರತಿ ವರ್ಷ ಇಂಥ ಒಂದು ಕಾರ್ಯಕ್ರಮ ತಪ್ಪದೆ ಮಾಡ್ತಾ ಇದ್ದಾರೆ. ಅದೊಂದು ಕೂಡ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಎಲ್ಲ ದಾನಿಗಳ ಸಹಕಾರದಿಂದ ಈ ಶಾಲೆಯ ಮಕ್ಕಳ ಕಲಿಕೆಗಾಗಿ ಅವರಿಗೆ ಬೇಕಾದ ವ್ಯವಸ್ಥೆಗಾಗಿ ಹಗಲಿರುಳು ಶ್ರಮಿಸುವಂತಹ ಒಂದು ಸಂಸ್ಥೆ ಅದು ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಎಲ್ಲರ ಸಹಕಾರದೊಂದಿಗೆ. ಹಾಗಿರುವಾಗ ನಾನೊಂದು ಮನವಿ ನಮ್ಮ ಶಾಸಕರೊಟ್ಟಿಗೆ ಮಾಡಿದ್ದೇನೆ ಈಗಾಗಲೇ. ಯಾಕೆಂದ್ರೆ ಈ ಹಳೆಕೋಟೆ ಎಂಬ ಈ ಒಂದು ಪ್ರದೇಶವನ್ನು ಇಕ್ರಾ ನಗರ ಒಂದು ಮಾಡಿದ್ರೆ ಹೇಗೆ ಅಂದ್ರೆ ಅವರಿಗೊಂದು ಗೌರವ ಸಿಗ್ತದೆ, ಅವರ ಸೇವೆಗೊಂದು ಗೌರವ ಸಿಗ್ತದೆ. ಹಳೆಕೋಟೆ ಹಳೆಕೋಟೆ ಅಂತ ಹೇಳಿ ಅದೊಂದು ತುಂಬಾ ಕಾಲದಿಂದ ಹೇಳುವಂತ ಬದಲು ಇಕ್ರಾ ನಗರ ಅಂದ್ರೆ ಓದುವ ನಗರ ಅಂತ ಒಂದು ಅದಕ್ಕೆ ಒಂದು ಅರ್ಥ ಬರ್ತದೆ ಅಂತ ನಾನು ಈಗಾಗಲೇ ಶಾಸಕರೊಟ್ಟಿಗೆ ಮಾತಾಡಿದ್ದೇನೆ.
ಅದೀಗ ಸಭಾ ಸದಸ್ಯರಿಗೆ ಸಂಬಂಧಪಟ್ಟ ವಿಚಾರ. ನಾವೀಗಾಗಲೇ ಒಂದು ನಮ್ಮ ಮುಸ್ಲಿಂ ಒಕ್ಕೂಟದಿಂದ ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ. ಅದಕ್ಕೆ ಇಲ್ಲಿಯ ನಾಗರಿಕರು, ಇಲ್ಲಿಯ ಹಿರಿಯರು ಕೂಡ ಸಪೋರ್ಟ್ ಮಾಡಿದರೆ ಇನ್ಶಾಲ್ಲ ಈ ಹಳೆಕೋಟೆಯನ್ನು ಇಕ್ರಾ ನಗರ ಎಂಬುದಾಗಿ ಒಂದು ಬದಲಾವಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಪರಿಶೀಲನೆ ಮಾಡ್ತೇವೆ ಅಂತ ಹೇಳಿದ್ದಾರೆ ನಮ್ಮ ಶಾಸಕರು. ನೋಡುವ ಪ್ರಯತ್ನ ಮಾಡುವ. ಒಂದು ವೇಳೆ ಆದರೆ ಬರುವ ವರ್ಷದಲ್ಲಿ ಇದೇ ಜಾಗದಲ್ಲಿ ಇಂಥ ಒಂದು ಸಭೆ ಇಕ್ರಾ ನಗರದ ಮೂಲಕ ಆಗಲಿ ಅಂತ ಹೇಳ್ತಾ ಹಾರೈಸುತ್ತಾ, ಮತ್ತೆಲ್ಲ ವಿಚಾರಗಳನ್ನು ದೊಡ್ಡ ದೊಡ್ಡವರೆಲ್ಲ ಮಾತಾಡ್ಲಿಕ್ಕಿದ್ದಾರೆ. ನಾವು ಇಲ್ಲಿ ಭಾಷಣದ ವೇದಿಕೆ ಅಲ್ಲ ಇದು. ಎಲ್ಲದಕ್ಕೂ ಎಲ್ಲರಿಗೂ ಎಲ್ಲ ಸಮಯದಲ್ಲೂ ನಡೆಯುವಂತ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸುತ್ತಾ ನನ್ನ ಮಾತಿಗೆ ವಿರಾಮ ಹಾಕ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅನಿಲ್ ದಾಸ್ ಅವರು ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈಗಾಗಲೇ ಹಳೆಕೋಟೆಯಲ್ಲಿ ಸೈಯದ್ ಮದನಿ ವಿದ್ಯಾಸಂಸ್ಥೆಯ ಒಂದು ಸವಿ ನೆನಪಾಗಿ ಕಳೆದ ಹಲವಾರು ವರ್ಷಗಳ ಮೊದಲು ಸಣ್ಣ ಮಟ್ಟದಲ್ಲಿ ಪ್ರಾರಂಭವಾದಂಥ ಈ ವಿದ್ಯಾಸಂಸ್ಥೆ ಇವತ್ತು ಈಗಾಗಲೇ ಶಾಲೆಯ KMK ಮಂಜನಾಡಿ ಅವರು ಹೇಳಿದಾಗೆ 400ಕ್ಕಿಂತ ಮಿಕ್ಕಿ ವಿದ್ಯಾರ್ಥಿ ವೃಂದವನ್ನು ಹೊಂದಿ ಸುಸಜ್ಜಿತವಾದ ಒಂದು ವಿದ್ಯಾಕೇಂದ್ರವನ್ನು ಈ ಹಳೆಕೋಟೆ ಭಾಗದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಇಕ್ರಾ ಚಾರಿಟೇಬಲ್ ಸೇವಾ ಟ್ರಸ್ಟ್ನ ಮುಂದಾಳತ್ವದಲ್ಲಿ ಒಂದು ವಿದ್ಯಾಸಂಸ್ಥೆಯ ಕೊಡುಗೆಯನ್ನು ನೀಡಿ ಬಂದಿದೆ. ಈಗಾಗಲೇ 200-250ಕ್ಕಿಂತ ಮಿಕ್ಕಿ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ವಿತರಣೆ, ಪುಸ್ತಕ ವಿತರಣೆ, ಅದೇ ರೀತಿ ವಿದ್ಯಾಕ್ಷೇತ್ರದಲ್ಲಿ ಸಾಧನೆಯನ್ನು ಕೈದಿರುವಂಥ, ಈಗಾಗಲೇ ಸನ್ಮಾನ ಪಡೆದಿರುವಂಥ ನಮ್ಮ ನೆರೆಹೊರೆಯಾಗಿರುವಂಥ ಸಾನ್ವಿ ಎಂಬವರಿಗೆ ಕೂಡ ನಾವು ಇವತ್ತು ಸನ್ಮಾನಿಸಿದ್ದೀವಿ. ಈಗಾಗಲೇ ಶಾಸಕರು ಹೇಳಿದಾಗೆ ಒಂದು ಸಮಾಜ ಬೆಳಿಬೇಕಾದ್ರೆ ಆ ಊರಿನ ಶಾಲೆಯ ಕೊಡುಗೆ ಮಾತ್ರವಾಗಿರ್ತದೆ. ಅದೇ ನಿಟ್ಟಿನಲ್ಲಿ ಈ ವಿದ್ಯಾಸಂಸ್ಥೆಯಿಂದ ಅದೆಷ್ಟೋ ಪ್ರತಿಭೆಗಳು ಇನ್ನಷ್ಟು ಹೊರಸೂಸಿ ನಾಡಿನಾದ್ಯಂತ, ರಾಜ್ಯದಾದ್ಯಂತ ಕೀರ್ತಿ ಗಳಿಸುವಂಥ ಪುಟಾಣಿ ಮಕ್ಕಳೇ ಇವತ್ತು ನಮ್ಮ ಎದುರು ನಿಂತಿದ್ದಾರೆ. ಈ ಒಂದು ಶಾಲೆ ಅಭಿವೃದ್ಧಿ ವಿಷಯದಲ್ಲಿ ನಾವು ಊರಿನವರೆಲ್ಲ ಸೇವೆ ಸಹಕಾರ ಮಾಡಿದಲ್ಲಿ ಆ ಶಾಲೆಯು ತನ್ನ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲು, ಸಮಾಜಕ್ಕೆ ಉತ್ತಮ ಒಂದು ಕೊಡುಗೆಯನ್ನು ನೀಡಲು ಅವಕಾಶ ಸಿಗ್ತದೆ. ಅದೇ ರೀತಿ ಶಾಲಾ ಅಭಿವೃದ್ಧಿ ಸಮಿತಿಯ ಹಲವಾರು ಬೇಡಿಕೆಗಳನ್ನು ನಮ್ಮ ಈ ಒಂದು ಸಾರ್ವಜನಿಕ ವಲಯದಲ್ಲಿ ನಮ್ಮೆಲ್ಲರ ಸಹಕಾರವನ್ನು ಬಯಸಿ ಹೇಳಿದ್ದಾರೆ. ಅದೇ ರೀತಿ ಲಯನ್ಸ್ ಸೇವಾ ಸಂಸ್ಥೆಯ ಒಂದು ಅಧ್ಯಕ್ಷನಾಗಿ ಮುಂದಿನ ನೆಲೆಯಲ್ಲಿ ನಾನು ಕೂಡ ಈ ಶಾಲೆಗೆ ಏನಂತ ಕೊಡುಗೆ ನೀಡುವಂಥ ನಿಟ್ಟಿನಲ್ಲಿ ನನ್ನದಾದಂಥ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳುವಂಥ ಒಂದು ಆತ್ಮೀಯ ಒಂದು ಭರವಸೆ ನೀಡುತ್ತಾ, ಈ ಶಾಲೆಯಲ್ಲಿ ಇನ್ನಷ್ಟು ಮಕ್ಕಳು ನಾಡಿನಾದ್ಯಂತ ಕೀರ್ತಿ ಗಳಿಸಿ ಇನ್ನೂ ಹೆಚ್ಚಿನ, ಈಗಾಗಲೇ ಈ ಶಾಲೆಯಲ್ಲಿ 400ಕ್ಕಿಂತ ಮಿಕ್ಕಿ ಅಂಕಗಳನ್ನು ಗಳಿಸಿರುವಂಥ ವಿದ್ಯಾರ್ಥಿಗಳನ್ನು ನಾವು ನೋಡಿದ್ದೀವಿ. ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೀರ್ತಿಯನ್ನು ಕೊಡುವಂಥ ನಿಟ್ಟಿನಲ್ಲಿ ಅಲ್ಲಾಹವನ್ನು ಅನುಗ್ರಹಿಸಲಿ. ಅದೇ ರೀತಿ ಈ ಶಾಲೆಯ ಎಲ್ಲ ಮಕ್ಕಳಿಗೆ ಒಳ್ಳೆಯದಾಗಲಿ. ಈ ಪರಿಸರದಲ್ಲಿ ಉತ್ತಮ ಒಂದು ಶಾಲೆ ನಮ್ಮ ಇಕ್ರಾ ಚಾರಿಟೇಬಲ್ ಸೇವಾ ಟ್ರಸ್ಟ್ ಮೂಲಕ ಆಗ್ತಾ ಇದೆ. ಮುಂದಿನ ಈ ಒಂದು ಕೆಲಸ ಕೂಡ ಮಾಡಲು ಭಗವಂತನವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಇಕ್ರಾ ಚಾರಿಟೇಬಲ್ ಟ್ರಸ್ಟ್ನ ಎಲ್ಲ ಸರ್ವರಿಗೂ ನೀಡಲಿ ಅಂತ ಹೇಳುತ್ತಾ, ಈ ಸಮಯ ಆಗಿದೆ. ಈ ಸಂದರ್ಭದಲ್ಲಿ ಹೆಚ್ಚಿನ ಮಾತಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ಈ ದೇವರು ಈ ಶಾಲೆಯ ಮಕ್ಕಳಿಗೆ, ಅದೇ ರೀತಿ ನಮ್ಮೆಲ್ಲ ಈ ಇಕ್ರಾ ಚಾರಿಟೇಬಲ್ ಟ್ರಸ್ಟ್ನ, ಅದೇ ರೀತಿ ಸೈಯದ್ ಮದನಿ ವಿದ್ಯಾಸಂಸ್ಥೆಯ ಶಾಲಾ ಅಭಿವೃದ್ಧಿ ಸಮಿತಿಯಿಂದ ಇನ್ನೆಚ್ಚಿನ ಸಮಾಜಮುಖಿ ಕೆಲಸಗಳು ಈ ಶಾಲಾ ಮುಖಾಂತರ ಆಗಲಿ ಅಂತ ಹೇಳುವಂಥ ಮಾತನ್ನು ಹೇಳುತ್ತಾ, ನನಗೆ ಮಾತಾಡಲು ಅವಕಾಶ ಕೊಟ್ಟಿರುವಂಥ ಎಲ್ಲ ಟ್ರಸ್ಟ್ನ ಅಧ್ಯಕ್ಷರುಗಳಿಗೆ, ಪದಾಧಿಕಾರಿಗಳಿಗೆ, ಅದೇ ರೀತಿ ಸೈಯದ್ ಮದನಿ ವಿದ್ಯಾಸಂಸ್ಥೆ ಎಲ್ಲ ಸಂಬಂಧಪಟ್ಟ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮ ಚುಕ್ಕೆ ನೀಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಅನಿಲ್ ದಾಸ್ ಅವರೇ. ಕಾರ್ಯಕ್ರಮದ ಮುಂದಕ್ಕೆ ಉಳ್ಳಾಲ ಪೊಲೀಸ್ ಠಾಣೆಯ ನಿರೀಕ್ಷಕರಾದಂತಹ ಶ್ರೀ ಸಂದೀಪ್ GS ಅವರು ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಕೇಳಿಕೊಳ್ಳುತ್ತೇನೆ. ಇಕ್ರಾ ಚಾರಿಟಬಲ್ ಟ್ರಸ್ಟ್ ಹಾಗೂ ಸೈಯದ್ ಮದನಿ ವಿದ್ಯಾಸಂಸ್ಥೆ ಇವರ ಜಂಟಿ ಆಶ್ರಯದಲ್ಲಿ ನಡೆದಿರ್ತಕ್ಕಂಥ ಈ ಉಚಿತ ಸಮವಸ್ತ್ರ ಹಾಗೂ ಪುಸ್ತಕ ವಿತರಣೆ ಕಾರ್ಯಕ್ರಮದ ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರೇ, ಪೋಷಕರೇ, ಶಿಕ್ಷಕ ವೃಂದವರೇ, ಈ ಒಂದು ಏನು ಕಾರ್ಯಕ್ರಮ ಏನಿದೆ ಇಕ್ರಾ ಚಾರಿಟಬಲ್ ಟ್ರಸ್ಟ್ ಹಾಗೂ ಸೈಯದ್ ಮದನಿ ವಿದ್ಯಾಸಂಸ್ಥೆ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮ ಬಹಳ ಅಭಿನಂದನೆಗೆ ಅರ್ಹವಾದದ್ದು. ಯಾಕೆಂದರೆ ಈ ವಿದ್ಯಾರ್ಥಿಗಳಿಗೆ ನೀವು ಏನು ಯೂನಿಫಾರ್ಮ್ ಕೊಡ್ತಕ್ಕಂಥದ್ದು, ಪುಸ್ತಕ ಕೊಡ್ತಕ್ಕಂಥದ್ದು ಮಾಡ್ತಾ ಇರ್ತಕ್ಕಂಥ ಕೆಲಸ ಬಹಳ ಒಳ್ಳೆಯ ಕೆಲಸ. ಒಂದು ಗಾದೆ ಇದೆ, ನಾವು ದಾನವನ್ನು ಮಾಡಿದ್ರೆ, 4 ಜನಕ್ಕೆ ದಾನವನ್ನು ಮಾಡಿದ್ರೆ ದೇವರಿಗೆ ಕೈ ಮುಗಿಯುವ ಅವಶ್ಯಕತೆ ಇಲ್ಲ ಅಂತೇಳಿ ದೇವರೇ ನಮ್ಮಲ್ಲಿ ಒಂದು ತಲ್ಲೀನಾಗ್ತಾನೆ ಅಂತ ಆ ರೀತಿಯಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಬಹಳ ಒಳ್ಳೆಯ ಕೆಲಸ. ಅದೇ ರೀತಿ ವಿದ್ಯಾರ್ಥಿನಿಯರು ಏನು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದೀರಾ, ವಿದ್ಯೆಗಿಂತ ಮಿಗಿಲಾದ ಶಕ್ತಿ ಯಾವುದೂ ಇಲ್ಲ ಪ್ರಪಂಚದಲ್ಲಿ. ನಾಲೆಡ್ಜ್ ಈಸ್ ಪವರ್. ಯಾವುದೇ ಒಂದು ಪವರ್ ಈ ವಿದ್ಯೆಗಿಂತ ಜಾಸ್ತಿ ಇಲ್ಲ. ಹಾಗಾಗಿ ಒಬ್ಬ ವ್ಯಕ್ತಿ ಹತ್ರ ಸಾಕಷ್ಟು ದುಡ್ಡಿರ್ಬೋದು, ಆದರೆ ವಿದ್ಯೆಯನ್ನು ಸಂಪಾದನೆ ಮಾಡ್ಲಿಕ್ಕೆ ಆಗೋದಿಲ್ಲ.
ವಿದ್ಯೆಯನ್ನು ಸಂಪಾದನೆ ಮಾಡಲಿಕ್ಕಾದ್ರೆ ನಾವು ಶ್ರಮ ಪಡಬೇಕು, ಹೆಚ್ಚಿಗೆ ಆಸಕ್ತಿಯಿಂದ ವಿದ್ಯೆಯನ್ನು ಓದಿದರೆ ಮಾತ್ರ ನಾವು ವಿದ್ಯಾವಂತರಾಗ್ತೀವಿ. ಈ ವಿದ್ಯೆಯನ್ನು ಕಲ್ತ್ರೆ ಈ ಸಮಾಜದಲ್ಲಿ ತಲೆ ಎತ್ತುಕೊಂಡು ಓಡಾಡ್ತಕ್ಕಂಥ ಒಂದು ಶಕ್ತಿಯನ್ನು ವಿದ್ಯೆ ಕೊಡ್ತದೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಈ ನಿಮ್ಮ ಪ್ರಮುಖ ಘಟ್ಟ ಏನು ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತಾರೆ, ಈ ಒಂದು ಹಂತದಲ್ಲಿ ಎಲ್ಲರೂ ಆಸಕ್ತಿ ವಹಿಸಿ ವಿದ್ಯಾಭ್ಯಾಸವನ್ನು ಮಾಡಬೇಕು. ನಾವು ಈಗಾಗಲೇ ನೋಡಿದ್ದೀವಿ 625ಕ್ಕೆ 624 ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿನಿ ಎಲ್ಲರೂ ಕೂಡ ಕ್ಲಾಪ್ಸ್ ಹೊಡಿತಾ ಇದ್ರು. ಅವರು ನಿಮಗೆ ಆದರ್ಶ ಆಗಬೇಕು. ಅಂಥ ವಿದ್ಯಾರ್ಥಿಗಳು ನಾಳೆ ನಾನು ಕೂಡ ಸೀಟ್ನಲ್ಲಿ ಕೂತು ಸನ್ಮಾನ ಮಾಡಿಸ್ಕೊಳ್ಬೇಕು ಅನ್ನೋ ಒಂದು ಆಸಕ್ತಿ ಎಲ್ಲರಲ್ಲೂ ಬರಬೇಕು. ಹಾಗೂ ಈ ವಿದ್ಯಾ ಜೀವನದಲ್ಲಿ ಅಡ್ಡದಾರಿಗಳನ್ನು ಹಿಡಿತಕ್ಕಂಥದ್ದು ಅಥವಾ ದುಶ್ಚಟವನ್ನು ಕಲಿತಕ್ಕಂಥದ್ದು ಅಥವಾ ಈ ಮೊಬೈಲ್ ಅಥವಾ ಲ್ಯಾಪ್ಟಾಪಿಗೆ ಅಡಿಕ್ಟ್ ಆಗ್ತಕ್ಕಂಥದ್ದು ಅದನ್ನು ಆಗಬಾರ್ದು. ಯಾಕೆಂದರೆ ಈಗಿನ ಕಾಲಘಟ್ಟ ಆಗಿದೆ, ಸಮಾಜದಲ್ಲಿ ದಾರಿ ತಪ್ಪಲಿಕ್ಕೆ ನೂರಾರು ಅವಕಾಶಗಳಿದೆ. ಅದಕ್ಕೆ ಆ ರೀತಿ ಅಂಥ ದುಶ್ಚಟಗಳಿಗೆ ಬಲಿ ಆಗಬಾರ್ದು. ಪೋಷಕರ ಜವಾಬ್ದಾರಿ ಹೆಚ್ಚಿದೆ. ಪೋಷಕರು ತಮ್ಮ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಅವರ ಚಟುವಟಿಕೆ ಏನು, ಅವರು ಸರಿಯಾದ ಶಾಲೆಯಲ್ಲಿ ಹೋಗಿ ಬರ್ತಾರ ಅಥವಾ ಶಾಲೆಯಿಂದ ಬಂದ ಮೇಲೆ ಏನು ಮಾಡ್ತಾರೆ ಅನ್ನೋದನ್ನು ಸರಿಯಾಗಿ ಗಮನಿಸಬೇಕು. ಅವರು ಸರಿದಾರಿಯಲ್ಲಿರೋ ಬಗ್ಗೆ ಅವರು ನೋಡ್ಕೊಳ್ಬೇಕು. ಅದೇ ರೀತಿ ಈ ಸ್ಪರ್ಧಾತ್ಮಕ ಪರೀಕ್ಷೆ ಅದ್ರ ಬಗ್ಗೆ ಇಲ್ಲಿ ಹೆಚ್ಚಿನ ಆಸಕ್ತಿ ಇಲ್ಲ. ಯಾಕಂದರೆ ನಮ್ಮ ಬಿಜಾಪುರ ಮತ್ತು ಬಾಗಲಕೋಟೆ ಸೈಡ್ ಹೋದರೆ ಒಂದೊಂದು ಊರಿಗೆ ಇಬ್ಬಿಬ್ಬರು ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ, ಇಲ್ಲ KS ಅಧಿಕಾರಿಗಳಿರ್ತಾರೆ, ಇಲ್ಲ IAS ಅಧಿಕಾರಿಗಳಿರ್ತಾರೆ. ಈ ದುರಾದೃಷ್ಟವಶಾತ್ ನಮ್ಮ ಉಡುಪಿ ಅಥವಾ ಮಂಗಳೂರಿನಲ್ಲಿ ಈ ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ ಸರ್ಕಾರಿ ನೌಕರಿಗೆ ಸೇರ್ತಕ್ಕಂಥವರ ಸಂಖ್ಯೆ ಬಹಳ ಕಮ್ಮಿ ಇದೆ. ಯಾಕಂದರೆ ಇಲ್ಲಿ ಈ ವ್ಯವಹಾರದ ಬಗ್ಗೆ ಜಾಸ್ತಿ ಹೋಗ್ತಾರೆ, ಬಿಸ್ನೆಸ್ ಮಾಡ್ತಕ್ಕಂಥದ್ದು, ಇಲ್ಲಾಂದ್ರೆ ದುಬೈ ಅಥವಾ ಸೌದಿ ಹೋಗೋದು ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅದ್ರ ಬಗ್ಗೆ ನಾವು ಮಾರ್ಗದರ್ಶನ ಮಾಡಿದ್ರೆ ಮಕ್ಕಳಿಗೆ ಈ ಇಕ್ರಾ ಚಾರಿಟಬಲ್ ಟ್ರಸ್ಟ್ನವರು ಸೈಯದ್ ಮದನಿ ವಿದ್ಯಾಸಂಸ್ಥೆಯವರು ಈ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಮಾಡಿ ಈ 10ನೇ ಕ್ಲಾಸ್ ವಿದ್ಯಾರ್ಥಿಗಳ ನಂತರ ಸ್ಪರ್ಧಾತ್ಮಕ ಪರೀಕ್ಷೆ ಕಾಂಪಿಟೇಟಿವ್ ಎಕ್ಸಾಮ್ಸ್ PSI ಎಕ್ಸಾಮ್ ಇರ್ಬೋದು, KS ಎಕ್ಸಾಮ್ ಇರ್ಬೋದು, FDA ಎಕ್ಸಾಮ್ ಇರ್ಬೋದು, ಅಂಥ ಪರೀಕ್ಷೆಗಳಿಗೆ ಮಕ್ಕಳನ್ನ ತಯಾರಿ ಮಾಡಿದರೆ ಅವರ ಮುಂದಿನ ಭವಿಷ್ಯ ಉಜ್ವಲ ಆಗ್ತದೆ. ಉಳ್ಳಾಳದಲ್ಲಿ ಒಬ್ಬ KS ಅಧಿಕಾರಿ ಅಥವಾ IAS ಅಧಿಕಾರಿ ಬಂದರೆ ಅವನು ನಾಳೆ ಇನ್ನ 10 ಅಧಿಕಾರಿಗಳನ್ನ ಹುಟ್ಟಾಕ್ತಾನೆ. ಯಾಕಂದ್ರೆ ಆ ದಿಕ್ಕಿನಲ್ಲಿ ಅವರಿಗೆ ನಾವು ಮಾರ್ಗದರ್ಶನವನ್ನ ನೀಡಬೇಕಾಗ್ತದೆ. ಯಾಕಂದ್ರೆ ಈ ಭಾಗದ ವಿದ್ಯಾರ್ಥಿಗಳಿಗೆ ಚುರುಕುತನ ಇದೆ, ಅದೇನೋ ಉಪ್ಪು ನೀರಿನ ಇದು ಅನ್ಸುತ್ತೆ. ನಮ್ಮ ಉಡುಪಿ ಮತ್ತು ಮಂಗಳೂರಿನ ವಿದ್ಯಾರ್ಥಿಗಳು ಚುರುಕಿರ್ತಕ್ಕಂಥವ್ರು, ಅವರಿಗೆ ಮಾರ್ಗದರ್ಶನ ನೀಡ್ತಕ್ಕಂಥದ್ದು ಆಗಬೇಕು. ಅದೆಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಆಗಲಿ. ಇಂಥ ಒಂದು ಕಾರ್ಯಕ್ರಮ ಮಾಡಿ ಸ್ಪರ್ಧಾತ್ಮಕ ಪರೀಕ್ಷೆಯ ಬಗ್ಗೆ ಜಾಗೃತಿ ಮೂಡ್ತಕ್ಕಂಥದ್ದು, ಮಾರ್ಗದರ್ಶನ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿ ನಮ್ಮನ್ನ ಕರೆದ್ರೆ ನಾವು ಸಹ ಯಾವ ರೀತಿ ಪರೀಕ್ಷೆಗೆ ತಯಾರಿ ಮಾಡಬೇಕು, ಯಾವ ರೀತಿ ವಿದ್ಯಾಭ್ಯಾಸ ಮಾಡಬೇಕು ಅಂತ ಹೇಳಿ ನಾನು ಕೂಡ ಹೇಳ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನಗೆ ಕರೆದು 2 ಮಾತನಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಸಹ ನಾನು ವಂದನೆಯನ್ನ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಇಕ್ರಾ ಚಾರಿಟಬಲ್ ಟ್ರಸ್ಟ್ ಮತ್ತು ಸೈಯದ್ ಮದನಿ ವಿದ್ಯಾಸಂಸ್ಥೆಯ ಅಭಿಯಾನದಲ್ಲಿ ಜಂಟಿ ಆಶ್ರಯದಲ್ಲಿ ನಡೆತಕ್ಕಂತಹ ಉಚಿತ ಸಮವಸ್ತ್ರ ವಿತರಣಾ ಕಾರ್ಯಕ್ರಮ ಸಂಧಾನ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ನಮ್ಮ ಗೌರವಾನ್ವಿತ ಅತಿಥಿಗಳು, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ನನ್ನ ಗೌರವಾನ್ವಿತ ವಿದ್ಯಾರ್ಥಿಗಳು, ಬಹುಶಃ ಈಗಾಗಲೇ ಸಮಯ ಮೀರಿದೆ. ಬೇರೆ ಬೇರೆ ಕಾರ್ಯಕ್ರಮಗಳ ಮಧ್ಯೆ ನಮ್ಮ ಆಹ್ವಾನಕ್ಕೆ ಗೌರವವನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬಹಳಷ್ಟು ಅತಿಥಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬಹುಶಃ ವಿದ್ಯಾರ್ಥಿಗಳಲ್ಲಿ ನಿಮ್ಮ ಆ ಕೈಯಲ್ಲಿರ್ತಕ್ಕಂತಹ ಸಿಹಿ ತಿಂಡಿ ತಿನ್ನೋದರ ಜೊತೆಗೆ 1-2 ಮಾತುಗಳನ್ನು ನಾನು ಈ ಸಂದರ್ಭದಲ್ಲಿ ಆಡ್ತಾ ಇದ್ದೀನಿ. ಅದರ ಜೊತೆಗೆ ನೀವು ಕೇಳ್ತಾ ಇರಬೇಕಾಗುತ್ತೆ. ಬಹುಶಃ ನಮ್ಮ ದೇಶ ಬಹಳ ಸುಂದರವಾದಂತಹ ದೇಶ. ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ, ಈ ದೇಶದ ಜಾತ್ಯತೀತ ವ್ಯವಸ್ಥೆ, ಈ ದೇಶ ಸರ್ವ ಜನಾಂಗದ ಶಾಂತಿಯ ತೋಟೆಂದು ಕರೆಯಲ್ಪಟ್ಟಂತಹ ಕವಿಗಳು ವರ್ಣಿಸಿದಂತಹ ಸಾರೇ ಜಹಾನ್ ಸಹಚ್ಚ ಹಿಂದೂಸ್ತಾನ್ ಹಮಾರ. ಬಹುಶಃ ಎಲ್ಲ ದೇಶಗಳಿಗೂ ಕೂಡ ಬಹಳ ಉತ್ತಮವಾದಂತಹ ಒಂದು ದೇಶ ನಮ್ಮ ದೇಶ. ಈ ದೇಶದಲ್ಲಿ ಈ ದೇಶದ ಪರಂಪರೆಯನ್ನ, ಸಂಸ್ಕೃತಿಯನ್ನ, ಬೇರೆ ಬೇರೆ ಧರ್ಮಗಳ ಆಚಾರ ವಿಚಾರಗಳ ಎಲ್ಲಿಗಿರ್ತಕ್ಕಂತಹ ಧಾರ್ಮಿಕ ಸ್ವಾತಂತ್ರ್ಯಗಳನ್ನು, ಶೈಕ್ಷಣಿಕ, ಆರ್ಥಿಕ, ರಾಜಕೀಯ ಎಲ್ಲ ರೀತಿಯ ಸ್ವಾತಂತ್ರ್ಯಗಳು ಈ ದೇಶದ ಎಲ್ಲ ಸಮುದಾಯಗಳಿಗೂ ಕೂಡ ಇದೆ.
ಬಹುಶಃ ಅದನ್ನು ಉಳಿಸುವಂತಹ ಬಹಳ ದೊಡ್ಡ ಜವಾಬ್ದಾರಿ ನಮ್ಮ ಮುಂದಿದೆ. ಈ ದೇಶದ ಸಂವಿಧಾನವನ್ನು ನಾವು ರಕ್ಷಿಸದೆ ಹೋದಾಗ, ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾವು ರಕ್ಷಿಸದೆ ಹೋದಾಗ, ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ನಾವು ಉಳಿಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ಬಹಳ ಅಪಾಯವಾದಂತಹ ದಿನಗಳು ನಾವು ಎದುರಿಸಬೇಕಾಗುತ್ತೆ. ಬಹುಶಃ ನಮ್ಮ ದೇಶದ ಸಂಸ್ಕೃತಿ ಏನಿದೆಯೋ, ನಮ್ಮ ದೇಶದ ಆಚಾರ ವಿಚಾರಗಳು, ಎಲ್ಲ ಧರ್ಮಗಳಿಗೂ ಕೂಡ ಅವರದೇ ಆದಂತಹ ಧಾರ್ಮಿಕ ಸ್ವಾತಂತ್ರ್ಯ, ಎಲ್ಲ ರೀತಿಯ ಸ್ವಾತಂತ್ರ್ಯ ಇರತಕ್ಕಂತಹ ಒಂದು ದೇಶವಾಗಿದೆ. ಬಹುಶಃ ಇಲ್ಲಿ ಶಾಲೆಗೆ ಬರುವಾಗಲೂ ಕೂಡ ತಿಲಕ ಹಾಕಿ ಬರಬಹುದು, ಸ್ಕಾರ್ಫ್ ಹಾಕಿ ಬರಬಹುದು. ಎಲ್ಲ ಅವರವರ ಧಾರ್ಮಿಕ ಸಂಕೇತಗಳೇನಿದೆಯೋ, ಧಾರ್ಮಿಕ ಆಚಾರ ವಿಚಾರಗಳೇನಿದೆಯೋ, ಇದೆಲ್ಲ ಕೂಡ ಹಾಕುವಂಥ ಸಂಪೂರ್ಣ ಸ್ವಾತಂತ್ರ್ಯ ನಮ್ಮ ದೇಶದ ಸಂವಿಧಾನ ನಮಗೆ ಕೊಟ್ಟಿದೆ. ಬಹುಶಃ ನಮಗೆ ಕಾಂಪ್ರಮೈಸನ್ನು ಮಾಡಬೇಕು. ನಾವು ಯಾವುದರಲ್ಲಿ ಕಾಂಪ್ರಮೈಸನ್ನು ಮಾಡಬೇಕು ಎಂಬುದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಸ್ವಾರ್ಥಕ್ಕಾಗಿ, ನಮ್ಮ ಲಾಭಕ್ಕಾಗಿ, ನಮ್ಮ ವ್ಯಾಪಾರಕ್ಕಾಗಿ, ನಮ್ಮ ಅಧಿಕಾರಕ್ಕಾಗಿ, ನಮ್ಮ 4 ದಿವಸ ಜೀವನಕ್ಕಾಗಿ ನಾವು ಇದನ್ನು ಇಲ್ಲಿ ಕಾಂಪ್ರಮೈಸನ್ನು ಮಾಡ್ತಾ ಹೋದಾಗ ಹಂತ ಹಂತವಾಗಿ ನಾವು ಈ ದೇಶದ ಸೌಂದರ್ಯವನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಖಂಡಿತವಾಗಿಯೂ ಕೂಡ ನಿರ್ಮಾಣ ಆಗಬಹುದು. ಬಹುಶಃ ನಾನು ಹೆಚ್ಚಾಗಿ ಮಾತನಾಡಲು ಇಷ್ಟಪಡೋದಿಲ್ಲ. ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ನಮ್ಮ ಇಕ್ರಾ ಚಾರಿಟಬಲ್ ಟ್ರಸ್ಟ್ ಮೂಲಕ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾ ಇದೆ. ಬಹುಶಃ ಸಾಂಕೇತಿಕ ಒಂದು ಹೆಸರಿಗೆ ಮಾತ್ರ ನಾನೊಬ್ಬ ಅಧ್ಯಕ್ಷನಾಗಿದ್ದೇನೆ. ಇದರೆಲ್ಲ ಕೆಲಸ ಕಾರ್ಯಗಳು ಕೂಡ ನಮ್ಮ ಫಾರೂಕ್ ಮತ್ತು ಟೀಮ್ ಅವರು ನಿರಂತರವಾಗಿ ಈ ಒಂದು ಶಾಲೆಗೆ ಬೇಕಾದ ಎಲ್ಲ ರೀತಿಯ ಪ್ರೋತ್ಸಾಹಗಳನ್ನು ಮಾಡ್ತಾ ಇದ್ದಾರೆ. ಬಹುಶಃ ಅದೇ ರೀತಿ ಮುಂದಿನ ತಾಲೂಕು ಮಟ್ಟದಲ್ಲಿ ನಮ್ಮ ಹಳೆಕೋಟೆ ಶಾಲೆಯಲ್ಲಿ, ಹಳೆಕೋಟೆಯಲ್ಲಿ ನಾವು ಯಾವತ್ತೂ ಕೂಡ ಹೇಳ್ತೇವೆ, ಎಲ್ಲಿ ಕೂಡ ಒಂದೊಂದು ಅನುಗ್ರಹ ಇದೆ. ನಮ್ಮ ಹಳೆಕೋಟೆಗೆ ಒಂದು ಅನುಗ್ರಹ ನಮ್ಮ KMK ಮಂಜನಾಡಿ ಸರ್ ಅವರು. ಬಹುಶಃ KMK ಮಂಜನಾಡಿ ಸರ್ ಅಂತಹ ಮುಖ್ಯೋಪಾಧ್ಯಾಯರು ಬೇರೆ ಊರಿಗೆ ಸಿಗಲಿಕ್ಕಿಲ್ಲ. ಬಹುಶಃ ಅಷ್ಟು ಶಾಲೆಯ ಬಗ್ಗೆ ಕಾಳಜಿ ವಹಿಸಿಕೊಂಡು ಅದರ ಬೇಕಾದ ಎಲ್ಲ ಕಾರ್ಯಕ್ರಮಗಳು ಬೇರೆ ಬೇರೆ ರೀತಿಯ ಸಹಕಾರದ ಮೂಲಕ ನಿರಂತರವಾಗಿ ಅವರು ಮಾಡ್ತಾ ಬರ್ತಾ ಇದ್ದಾರೆ. ಅದೇ ರೀತಿ ತಾಲೂಕು ಮಟ್ಟದಲ್ಲಿ ಆಗುವಂತಹ ಆವರಣ ಕ್ರೀಡೆ ಕೂಡ ನಮ್ಮ ಎಲ್ಲ ಅತಿಥಿಗಳು ಸಹಕರಿಸಬೇಕು. ಮತ್ತು ತುಂಬ ಖರ್ಚು ವೆಚ್ಚಗಳಿರೋದ್ರಿಂದ ನೀವು ನಿಮ್ಮದಾದಂಥ ಸಹಕಾರವನ್ನು ನಿರಂತರವಾಗಿ ಇಕ್ರಾ ಚಾರಿಟಬಲ್ ಟ್ರಸ್ಟ್ಗೆ ನೀಡಬೇಕನ್ನೋ ಈ ಸಂದರ್ಭದಲ್ಲಿ ಕೇಳ್ತಾ ಹೆಚ್ಚು ಮಾತನಾಡಿದರೆ ದಯವಿಟ್ಟು ಕ್ಷಮಿಸಬೇಕು. ತುಂಬ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು, ಲಾಯರ್ ಇರ್ಬೋದು, ಇನ್ಸ್ಪೆಕ್ಟರ್ ಇರ್ಬೋದು, ನಮ್ಮ ಫಾರೂಕ್ ಸರ್ ಇರ್ಬೋದು, ಹಾಗೆ ಎಲ್ಲ ಎನರ್ಜೆಟಿಕ್ ಇದ್ದಂಥ ಸ್ಟೇಜ್ ಇದು. ಅಂಥದ್ರಲ್ಲಿ ಇಲ್ಲಿಯ HM ಅವರು ತುಂಬ ಹುಷಾರು ಅಂತ ಹೇಳಿದರೆ ಅವ್ರು ಎಷ್ಟು ಸಾರಿ ಫೋನ್ ಮಾಡಿದ್ದಾರೆ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಅಂಥವರೊಟ್ಟಿಗೆ ನನ್ನನ್ನು ಈ ವೇದಿಕೆಯಲ್ಲಿ ಕೂತ್ಕೊಳ್ಳಿಸಿದ್ದಕ್ಕೆ ಫಸ್ಟಿಗೆ ನಿಮಗೆಲ್ಲರಿಗೂ ನಿಮ್ಮ ಇದಕ್ಕೆ ನಾನು ಶುಭ ಕೋರ್ತೇನೆ. ನನ್ನನ್ನು ಅಷ್ಟು ಪ್ರೀತಿಯಿಂದ ನೀವು ಕರೆದಿದ್ದೀರಿ. ಇನ್ವಿಟೇಷನ್ ಕೊಡ್ತೇನೆ, ಎಲ್ಲಿದ್ದೀರಾ ಅಂತ ತುಂಬ ಸಾರಿ ಕೇಳಿದ್ದಾರೆ, ಆದರೆ ನಾನು ಇರಲಿಲ್ಲ. ಹಾಗಾಗಿ ನಾನು ಇವತ್ತು ನಿಜವಾಗ್ಲೂ ಭಾಳ ದೂರದಿಂದ ಈ ಪ್ರೋಗ್ರಾಮಿಗೋಸ್ಕರ ಬಂದಿದ್ದೇನೆ. ಪ್ರೀತಿಯಿಂದ ಕರೆದಿದ್ದಾರೆ, ಅದಕ್ಕೋಸ್ಕರ. ಇಲ್ಲಿ ಸೇರಿದಂಥ ಮಕ್ಕಳು, ಎಷ್ಟು ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲರೂ ಬೆಳಿಗ್ಗೆನೇ ಬಂದು ಕೂತಿದ್ದೀರಾ. ನಮ್ಮ ಭಾಷಣ ಕೇಳುವಷ್ಟು ತಾಳ್ಮೆ ಅವರಿಗೆ ಖಂಡಿತ ಇಲ್ಲ. ಭಾಷಣ ಮುಖ್ಯ ಅಲ್ಲ, ಇಲ್ಲಿ ಏಳಿಗೆ ಮುಖ್ಯ ಅಂತ ಹೇಳುವಂಥ ಈ ಊರು ಪ್ರತಿಯೊಬ್ಬ ದಾನಿಗಳು ಈ ಒಳ್ಳೆ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ನಾನಿದ್ದೇನೆ ಅಂತ ಹೇಳುವುದನ್ನು ತೋರಿಸಿಕೊಟ್ಟ ಶಾಲೆ ಇದ್ದರೆ ಈ ಸೈಯದ್ ಮದನಿ ವಿದ್ಯಾಸಂಸ್ಥೆ ಅಂತ ಹೇಳಬಹುದು. ಯಾಕೆಂದರೆ ಇಲ್ಲಿ ಕಲಿತು ಒಬ್ಬರು ಹೊರಗೆ ಹೋಗಿ ಅವರು ಈ ಶಾಲೆಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದಕ್ಕೂ ಒಬ್ಬರ ಹೆಲ್ಪ್ ಇದೆ. ಯಾಕೆ ನಮ್ಮ HM ಅವರು ಅಷ್ಟು ಒಳ್ಳೆ ಇದ್ದಾರೆ. ಅವರು ಯಾರನ್ನು ಬಿಡಲ್ಲ, ಪ್ರತಿಯೊಬ್ಬರನ್ನು ಆದರಿಂದ ಸ್ವಾಗತ ಮಾಡ್ತಾರೆ. ಹಾಗೆ ರ್ಯಾಂಕ್ ಬಂದ ಹುಡುಗಿಯನ್ನು ಸ್ಟೇಟ್ಗೆ 2nd ಬಂದಿದ್ದಾರೆ, ಸುಲಭದ ಕೆಲಸ ಅಲ್ಲ. ಅಂಥವರನ್ನು ಸನ್ಮಾನ ಮಾಡೋದಕ್ಕೆ ನಮ್ಮೆಲ್ಲರ ವತಿಯಿಂದ ಇವರಿಗೆಲ್ಲರಿಗೂ ಈ ಒಂದು ಯೂನಿಟನ್ನು ಮೆಚ್ಚಬೇಕು ನಾವು ನಿಜವಾಗಲೂ. ಹಾಗೆ 2-3 ಮಕ್ಕಳಿಗೆ ಸ್ವಲ್ಪ ಡಿಸ್ಟಿಂಕ್ಷನ್ ತೆಕ್ಕೊಂಡವರಿಗೆ ಸಹ ಗುರುತಿಸಿದಂಥ ನಮ್ಮ ಸರ್, ಈ ಶಾಲಾ ಒಂದು ನಾಯಕತ್ವ ಹೇಗುಂಟು ಅಂತ ಹೇಳಿದರೆ ಯಾರನ್ನೂ ಬಿಡಲ್ಲ. ಹಾಗೆ ಇವತ್ತು ಏನು ಸಮವಸ್ತ್ರ ತಗೊಳ್ಳಿಕ್ಕೆ ಅಥವಾ ಪುಸ್ತಕ ವಿತರಣೆ, ಯಾವುದು ಬಟ್ಟೆ, ಪ್ರತಿಯೊಂದು ಸಹ ಇಲ್ಲಿ ಏನು ಇವತ್ತು ತಗೊಳ್ತೀರಾ, ನಾಳೆ ನೀವು ಕಲಿತು ದೊಡ್ಡವರಾಗಿ ಈ ಶಾಲೆಯನ್ನು ಮರಿಬೇಡಿ. ಇವತ್ತು ನಮಗೆ ಕೊಟ್ಟಂಥ ಬಟ್ಟೆ ಇರ್ಬೋದು, 1 ಲೋಟ ನೀರಿರ್ಬೋದು, ಈ ಶಾಲೆಯಲ್ಲಿ ನಾವು ಏನು ಕಲ್ತಿದ್ದೇವೋ ಅದನ್ನು ಮರೆಯದೆ ಈ ಶಾಲೆಯನ್ನು ಇನ್ನಷ್ಟು ಎತ್ತರಕ್ಕೆ ಏರಿಸಬೇಕು ಅಂತ ನಾನು ಬೇಡ್ಕೊಳ್ತೇನೆ. ಅಷ್ಟು ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ
ನಿಮ್ಮ ಸಹಕಾರವನ್ನು ಕೊಡಿ ಅಂತ ಕೇಳಿದ್ದೀರಾ. ನಾನು ನನ್ನ ಕೈಲಾದಷ್ಟು ಖಂಡಿತ ನಿಮ್ಮೊಟ್ಟಿಗೆ ನಾನು ಖಂಡಿತ ಇದ್ದೇನೆ. ಈ ಶಾಲೆಗೆ ದೊಡ್ಡ ಕೊಡುಗೆಯನ್ನು ಕೊಡುವಷ್ಟು ನನ್ನನ್ನು ಸಹ ಎತ್ತರಕ್ಕೆ ತಗೊಂಡೋಗಿ 100% ನಾನು ಈ ಶಾಲೆಯನ್ನು ಮರೆಯಲ್ಲ ಖಂಡಿತ. ಯಾಕೆಂದ್ರೆ ನನಗೆ ತುಂಬ ಖುಷಿ ಆಯಿತು ಇವತ್ತು. ಯಾಕೆಂದರೆ ಬರುವಾಗಲೇ ಆಧಾರದಿಂದ ಒಬ್ಬೊಬ್ಬರನ್ನು ಕರೆಯುವುದು, ಅವರನ್ನು ವಿಚಾರಿಸೋದು ಎಷ್ಟೊಂದು. ನಮ್ಮ ಯುಟಿಕಾದರ್ ಸರ್ ಹೇಳಿದ ಹಾಗೆ ಅವರು ಮನಸ್ಸು ಮಾಡಿದರೆ ಏನೂ ಮಾಡ್ಬೋದು. ಅವರಾಗೆ ಹೇಳಿದರು ಅಂಗಳಕ್ಕೆ ನಾನು ಬ್ಲಾಗ್ಸ್ ಹಾಕಿಸ್ತೇನೆ ಅಂತ. ಅಂಥ ಮನಸ್ಸಿನ ಜನರು ಇವತ್ತು ವೇದಿಕೆಯಲ್ಲಿ ಎಲ್ಲರೂ ಇದ್ದಾರೆ. ಹಾಗೆ ಎಲ್ರಿಗೂ ಇಲ್ಲಿಗೆ ಕೊಡುವಂಥ ಶಕ್ತಿಯನ್ನು ಕೊಡಲಿ. ನನ್ನನ್ನು ಕರೆದಿದ್ದೀರಿ, ಇಡೀ ನಿಮ್ಮ ಎಲ್ರಿಗೂ ನಾನು ಕೇಳೋದು, ನನ್ನನ್ನು ಪ್ರತಿ ವರ್ಷ ಸಹ ಕರೆಯುವಂತಾಗಲಿ. ನಾನು ಖಂಡಿತ ನಿಮ್ಮೊಟ್ಟಿಗೆ ಇರ್ತೇನೆ, ಈ ಪ್ರೀತಿಯನ್ನು ಉಳಿಸಿಕೊಳ್ತೇನೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಹಾಗೆ ವೇದಿಕೆಯವರ ಹತ್ರ ಎಲ್ಲ ನನ್ನ ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ನಿಮಗೆಲ್ರಿಗೂ ಧನ್ಯವಾದಗಳು. SDPI ರಾಜ್ಯ ಸಮಿತಿಯ ಸದಸ್ಯರಾದಂತಹ ಜನಾಬ್ ರಿಯಾಜ್ ಕಡಂಬ್ರವರು ಇಲ್ಲಿ ಬಹಳಷ್ಟು ಹೊತ್ತಿನಿಂದ ಸೇರಿರುವಂಥ 2 ವಿಭಾಗದೊಂದಿಗೆ ನನಗೆ ಒಂದೆರಡು ಮಾತನಾಡಲಿಕ್ಕಿದೆ. ಒಂದು, ತಮ್ಮ ಮಕ್ಕಳ ಕಾರ್ಯಕ್ರಮದ ಪ್ರೀತಿಯನ್ನು ಇಟ್ಟು ಇಲ್ಲಿ ಸೇರಿದಿರುವಂತಹ ತಾಯಂದಿರು. ಎರಡನೇದ್ದು, ಈ ಸಭೆಯಲ್ಲಿ ವೈಟ್ ಕೋಟ್ ಧರಿಸಿ ನಿಂತಿರುವಂತಹ ಅಧ್ಯಾಪಕಿಯರು. ನಿಮ್ಮ ಕೈಯಲ್ಲಿ ಈ ದೇಶದ ಭವಿಷ್ಯ ಇದೆ. ಸರ್ ಸೈಯದ್ ಅಹಮದ್ ಖಾನ್ ಅನ್ನುವಂತಹ ಒಬ್ಬ ಶಿಕ್ಷಣದ ಸುಧಾರಕ, ಧಾರ್ಮಿಕ ಸುಧಾರಕ, ಸಾಮಾಜಿಕ ಸುಧಾರಕರವರು ಒಂದು ಮಾತನ್ನು ಹೇಳ್ತಾರೆ. ಯಾವುದೇ ರಾಷ್ಟ್ರ ಪ್ರಗತಿ ಹೊಂದಬೇಕಾದ್ರೆ ಶಿಕ್ಷಣ ಬಹಳಷ್ಟು ಮುಖ್ಯ ಪಾತ್ರವನ್ನು ವಹಿಸ್ತದೆ. ಆ ಶಿಕ್ಷಣಕ್ಕೆ ಎಲ್ಲ ರಾಷ್ಟ್ರಗಳು ಅವಲಂಬಿತವಾಗಿದೆ ಎನ್ನುವುದನ್ನು ಎಲ್ಲ ಸುಧಾರಕರು ಅರ್ಥ ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಎರಡನೇದ್ದು, ಮಾಲ್ಕಮ್ ಎಕ್ಸ್ ಅನ್ನುವಂತಹ ಆಫ್ರಿಕಾದ ರೈಟರ್ ಒಬ್ಬರು ಹೇಳ್ತಾರೆ, ನಿಮ್ಮ ಮಕ್ಕಳ ಶಿಕ್ಷಣ ಅವರ ಭವಿಷ್ಯಕ್ಕೆ ಭವಿಷ್ಯನ ರೂಪಿಸಲಿಕ್ಕಿರುವಂಥ ಒಂದು ಪಾಸ್ಪೋರ್ಟ್ ಆಗಿದೆ ಅಂತ. ಈ ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳು, ಹಲವಾರು ತೊಂದರೆಗಳು ಇವತ್ತು ಶಿಕ್ಷಣಕ್ಕೆ ಕಾಣ್ತಾ ಇದೆ. ಮಕ್ಕಳ ಭವಿಷ್ಯವನ್ನು ರೂಪಿಸಲಿಕ್ಕೆ, ಮಕ್ಕಳ ಪರೀಕ್ಷೆಯನ್ನು ಬರೆಸಲಿಕ್ಕೆ ಸರ್ಕಾರಗಳಿಗೆ ಮನಸ್ಸಿಲ್ಲದಂಥ ಒಂದು ಸಂದರ್ಭದಲ್ಲಿ ನಾವಿದ್ದೇವೆ. ಆದರೆ ಈ ತಾಯಂದಿರು ಎಂದೂ ಕೂಡ ರಾಜಕೀಯ ಪಕ್ಷದ ರಾಜಕಾರಣಿಗಳ ಭಾಷಣವನ್ನು ಕೇಳಲಿಕ್ಕೆ ಕುಳಿತುಕೊಳ್ಳೋರಾಗಬಾರ್ದು. ಬದಲಾಗಿ ಸಾಧನೆಯ ಉತ್ತುಂಗಕ್ಕೆ ಹೋಗಿ ನಿನ್ನ ಮಕ್ಕಳನ್ನ ಇಂತಹ ವೇದಿಕೆಗಳಲ್ಲಿ ಸನ್ಮಾನಿಸುವುದನ್ನು ನೋಡುವಂತಹ ತಾಯಂದಿರು ನೀವಾಗಬೇಕು ಅನ್ನೋದಾಗಿದೆ ನನಗಿರುವಂತಹ ಕಳಕಳಿ. ಇಲ್ಲಿರುವಂತಹ ಶಿಕ್ಷಕಿಯರು ಯಾರದೋ ರಾಜಕೀಯಕ್ಕೆ ಬೇಕಾಗಿ ಬಲಿಯಾಗುವವರಾಗಬಾರ್ದು, ಯಾವುದೇ ರಾಜಕೀಯ ಪಕ್ಷಗಳ ಗುಲಾಮರಾಗಬಾರ್ದು. ಬದಲಾಗಿ ನಿಮ್ಮ ತರಗತಿಯಲ್ಲಿರುವಂತಹ ವಿವಿಧ ಧರ್ಮದ ವಿದ್ಯಾರ್ಥಿಗಳನ್ನ ವಿಜಯದ ಮೆಟ್ಟಿಲನ್ನು ಹತ್ತಿಸಲಿಕ್ಕೆ ಕೈ ಹಿಡಿದುಕೊಂಡು ಸಾಗಿಸುವಂತಹ ತಾಯಂದಿರು ಪ್ರತಿಯೊಂದು ಶಾಲೆಯ ಶಿಕ್ಷಕಿಯರಾಗಬೇಕು ಅನ್ನೋದಾಗಿದೆ ನನಗಿರುವಂತಹ ಕಳಕಳಿ. ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯದಲ್ಲಿ ಬಹಳಷ್ಟು ಅಡೆತಡೆಗಳನ್ನು ನೀವು ಎದುರಿಸಿಕೊಂಡು ಹೋಗಬೇಕು. ಬಹಳಷ್ಟು ಮಂದಿ ನಿಮಗೆ ತಡೆಗಳನ್ನು ಹಾಕ್ತಾರೆ. ಶಾಸಕರು ಹೇಳಿದಾಗೆ ಕಾಂಪ್ರಮೈಸ್ ಆಗಬೇಡಿ. ದೃಢತೆಯಿಂದ, ಇಚ್ಛಾಶಕ್ತಿಯಿಂದ, ಆತ್ಮವಿಶ್ವಾಸದಿಂದ ಆ ಮೆಟ್ಟಿಲನ್ನು ಹತ್ತಿಕೊಂಡು ಹೋಗಬೇಕು. ಪರೀಕ್ಷೆಯನ್ನು ಬರೆಸಬೇಕು. ಪಬ್ಲಿಕ್ ಎಕ್ಸಾಮಿನಲ್ಲಿ ಶಾನ್ವಿ ಮಾತ್ರವಲ್ಲ, ನೀವು ಕೂಡ ಉತ್ತಮ ಅಂಕಗಳೊಂದಿಗೆ ಪಾಸಾಗಿ ಇಲ್ಲಿನ ವಾರ್ತಾ ಭಾರತಿಯಲ್ಲಿ, ಉದಯವಾಣಿಯಲ್ಲಿ, ವಿಜಯವಾಣಿಯಲ್ಲಿ ನಿಮ್ಮ ಫೋಟೋಗಳು ಕೂಡ ಅಲಂಕರಿಸಬೇಕು. ಆ ಸನ್ಮಾನಕ್ಕೆ ನಿಮ್ಮ ತಾಯಂದಿರು ಬಂದು ಕುಳಿತುಕೊಳ್ಬೇಕು. ಮಾತ್ರವಲ್ಲ, ಈ ಪುಟ್ಟ ಮಕ್ಕಳು ಪಾಯಸ ಕುಡಿಯುವಂತ ಮಕ್ಕಳು ಇಲ್ಲಿ ಕೇಳಿ, ನೀವು ಇಲ್ಲಿ ಕುರ್ಚಿಯಲ್ಲಿ ಕುಳಿತುಕೊಳ್ಳುವವರಾಗಬಾರ್ದು. ಬದಲಾಗಿ ಮುಂದಿನ ದಿನಗಳಲ್ಲಿ ಬಹಳಷ್ಟು ಮಂದಿಯನ್ನ ಕುರ್ಚಿಯಲ್ಲಿ ಕುಳಿತುಕೊಳ್ಳಿಸುವಂತವರು ಈ ಮಕ್ಕಳಾಗಬೇಕು ಅನ್ನುವಂತಹ ವಿನಂತಿಯನ್ನು ಮಾಡುತ್ತಾ, ಒಂದೇ ಒಂದು ವಿಚಾರ, ರೈಟ್ ಟು ಎಜುಕೇಶನ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಇಂಡಿಯಾದಲ್ಲಿದೆ. ಒಂದು ಮಗು ಶಿಕ್ಷಣವನ್ನು ಕಲಿಯಲಿಕ್ಕೆ ಆ ಮಗುವಿನ ಮನೆಗೂ ಮತ್ತು ಶಾಲೆಗೂ ಅಂತರಗಳಿದ್ರೆ 10 ಕಿಲೋಮೀಟರ್ ಅಂತರವಿದ್ರೆ ಅಲ್ಲಿನ ಸರ್ಕಾರ ಆ ಮಗುವಿಗೆ ಆ ಶಾಲೆಗೆ ಹೋಗುವಂತ ವ್ಯವಸ್ಥೆ ಇಲ್ಲದಿದ್ರೆ ಅದನ್ನು ಮಾಡಿಕೊಳ್ಬೇಕಾದಂತ ಜವಾಬ್ದಾರಿ ಸರ್ಕಾರದ್ದಾಗಿದೆ. ಒಂದು ವೇಳೆ ಸಂಚಾರ ಬಸ್ಸಿನ ವ್ಯವಸ್ಥೆ, ವಾಹನದ ವ್ಯವಸ್ಥೆ ಸರ್ಕಾರಕ್ಕೆ ಮಾಡಲಿಕ್ಕೆ ಆಗುದಿಲ್ಲ ಎಂದಾದ್ರೆ ಆ ಮಗುವಿನ ವಾಸಸ್ಥಳವನ್ನ ಆ ಶಾಲೆಯ ಹತ್ತಿರದಲ್ಲಿ ಮಾಡಿಕೊಡುವುದು ಸರ್ಕಾರದ ಜವಾಬ್ದಾರಿಯಾಗಿದೆ. ಹಾಗಿರುವಾಗಲೂ ಕೂಡ
ಒಟ್ಟಿನಲ್ಲಿ ಒಂದೇ ಒಂದು ಮಗು ಶಿಕ್ಷಣದಿಂದ ವಂಚಿತರಾಗಬಾರದು ಅನ್ನುವಂತ ಭಯಕ್ಕೆ ಸರ್ಕಾರಕ್ಕಿರಬೇಕು. ಸರ್ಕಾರದ ಔದಾರ್ಯವಲ್ಲ ಶಿಕ್ಷಣವನ್ನು ಕೊಡುವುದು, ಜವಾಬ್ದಾರಿಯಾಗಿದೆ ಅನ್ನೋದನ್ನ ಸರ್ಕಾರ ಇವತ್ತಿನ ಏನು PUCಯ ಫಲಿತಾಂಶ ಬರ್ತಾ ಇದೆ, ಸಾವಿರಾರು ವಿದ್ಯಾರ್ಥಿನಿಯರು ಇಲ್ಲಿ ಶಿಕ್ಷಣದಿಂದ ವಂಚಿತರಾದ್ರು, ಪರೀಕ್ಷೆಯಿಂದ ವಂಚಿತರಾದ್ರು. ಮಾನ್ಯ ಶಾಸಕರು ಹೇಳಿದಾಗಲೇ 6, 10 ಅಥವಾ ಕೆಲವರ ಹಿತಾಸಕ್ತಿಗಾಗಿ ವಿದ್ಯಾರ್ಥಿಗಳು ಪರೀಕ್ಷೆಯಿಂದ ವಂಚಿತರಾದ್ರು ಅಂತ ಹೇಳಿದ್ರು. ಇಲ್ಲ, ಈ ರಾಜಕಾರಣಿಗಳ, ಈ ಜನಪ್ರತಿನಿಧಿಗಳ ಅವರ ರಾಜಕೀಯ ತವಳಿಗಾಗಿ ಇಲ್ಲಿನ ವಿದ್ಯಾರ್ಥಿನಿಯರು ಶಿಕ್ಷಣದಿಂದ ವಂಚಿತರಾದ್ರು, ಪರೀಕ್ಷೆಯಿಂದ ವಂಚಿತರಾದ್ರು. ನಾನು ಹೇಳ್ತೇನೆ, ಈ ಶಾಲೆಯ ಹಿಜಾಬ್, ಇಲ್ಲಿ ಎಷ್ಟೋ ಮಕ್ಕಳು ಹಿಜಾಬ್ ಹಾಕಿ ಕುಳಿತುಕೊಂಡಿದ್ದಾರೆ, ಯಾವುದೇ ಪ್ರಾಬ್ಲಮ್ ಇಲ್ಲ. ಎಷ್ಟೋ ಅಧ್ಯಾಪಕಿಯರು ಹಣಿಗೆ ಬೊಟ್ಟು ಹಾಕಿದ್ದಾರೆ, ಕೈಗೆ ಬಳೆ ಹಾಕಿದ್ದಾರೆ, ಯಾವುದೇ ಪ್ರಾಬ್ಲಮ್ ಇಲ್ಲ. ಆ ಅಧ್ಯಾಪಕಿಯರು ನನಗೆ ಗೌರವ ಕಾಣ್ತಾ ಇದೆ. ಈ ಮಕ್ಕಳನ್ನ ಬಹಳಷ್ಟು ಅಂದವಾಗಿ ನೋಡಿಕೊಳ್ತಾ ಇದ್ದಾರೆ. ಇದಾಗಿದೆ ಕರ್ನಾಟಕ, ಇದಾಗಿದೆ ಭಾರತ. ಮಾನ್ಯ ಶಾಸಕರುಗಳು ಅರ್ಥ ಮಾಡಿಕೊಳ್ಬೇಕು, ಈ ರಾಜ್ಯ, ಈ ದೇಶ, ಈ ಸಂವಿಧಾನ ಇದು ಕಾಂಪ್ರಮೈಸ್ ಮಾಡುವಂತಹದ್ದಲ್ಲ, ಇದು ಉಳಿಬೇಕಾದಂತಹದ್ದು. ಹಾಗಾಗಿ ಎಲ್ಲ ತಾಯಿ ಕಾರ್ಯಕ್ರಮದ ವೇದಿಕೆಯಲ್ಲೆಲ್ಲ ಗಣ್ಯರೇ, ಇವತ್ತು ಈ ಒಂದು ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಲು ಕಾರಣಕರ್ತರಾದ ತಮ್ಮೆಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳು ಸಮರ್ಪಿಸಿದ್ದಾರೆ. ಹಾಗೆ ಎಲ್ಲ ಮಕ್ಕಳಿಗೂ, ಶಿಕ್ಷಕ ಶಿಕ್ಷಕಿಯರಿಗೂ, ಮುಖ್ಯೋಪಾಧ್ಯಾಯರಿಗೂ ಹಾಗೂ ಎಲ್ಲ ಪೋಷಕರಿಗೆ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ.